ಬೆಳ್ತಂಗಡಿ ತಾಲೂಕಿನ ಕೆಎಸ್ಆರ್ಟಿಸಿ ಬಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಜನಸ್ಪಂದನ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿರ್ತಕ್ಕಂಥದ್ದು. ಕಳೆದ ಜೂನ್ನಿಂದ ನಾವೆಲ್ಲ ಪತ್ರಿಕೆಗಳನ್ನು ನೋಡಿದ್ದೇವೆ. ವಿಶೇಷವಾಗಿ ಉದಯವಾಣಿ ಪತ್ರಿಕೆಯನ್ನು ಗಮನಿಸಿದಾಗ ಈ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಕೆಎಸ್ಆರ್ಟಿಸಿ ಬಸ್ಸಿನಿಂದ ಆಗ್ತಕ್ಕಂಥ ಅನಾನುಕೂಲದ ಬಗ್ಗೆ ಸವಿಸ್ತಾರವಾಗಿರ್ತಕ್ಕಂಥ ವರದಿಯನ್ನು ಒಂದು ಪತ್ರಿಕೆಯ ಜವಾಬ್ದಾರಿಯುತ ಪತ್ರಿಕೆಯಾಗಿ ಸಮಾಜಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ. ಅದೇ ರೀತಿ ಬೇರೆ ಬೇರೆ ಪತ್ರಿಕೆಗಳು ಸಹ ಈಗ ಇದರ ಗಮನ ಹರಿಸ್ತಕ್ಕಂಥ ಕೆಲಸವನ್ನು ಮಾಡಿದ ಜೊತೆಯಲ್ಲಿ ಅನೇಕ ಜನ ವಿದ್ಯಾರ್ಥಿಗಳು ಮತ್ತು ಅನೇಕ ಜನ ಕಾಲೇಜಿನ ಪ್ರಾಂಶುಪಾಲರು, ಕಾಲೇಜಿನ ಉಪನ್ಯಾಸಕರು ದೂರವಾಣಿ ಕರೆಯ ಮೂಲಕ ನಮ್ಮ ವಿದ್ಯಾರ್ಥಿಗಳಿಗೆ ಬೆಳಗಿನ ಹೊತ್ತು ಮತ್ತು ಸಂಜೆ ಹೊತ್ತು ಮತ್ತು ಶನಿವಾರದ ಹೊತ್ತು ಕಾಲೇಜಿನಿಂದ ಮನೆಗೆ ಹೋಗ್ಬೇಕಾದ್ರೆ, ಮನೆಯಿಂದ ಕಾಲೇಜಿಗೆ ಬರಬೇಕಾದ್ರೆ ಕೆಎಸ್ಆರ್ಟಿಸಿ ಸರ್ಕಾರಿ ಬಸ್ಸಿನ ಸಮಸ್ಯೆಗಳು ಆಗ್ತಾ ಇದೆ ಅನ್ನುವಂಥದ್ದನ್ನು ಗಮನಕ್ಕೆ ತಂದಾಗ ಇದನ್ನು ಒಂದು ಜನಸ್ಪಂದನದ ಮೂಲಕ ನಮ್ಮೆಲ್ಲ ಎರಡು ಕೆಎಸ್ಆರ್ಟಿಸಿಯ ವಿಭಾಗದ ಡಿಸಿ ಅವರನ್ನು ಜೊತೆ ಸೇರಿಸಿಕೊಂಡು ಇದಕ್ಕೊಂದು ತಾಂತ್ರಿಕವಾಗಿರ್ತಕ್ಕಂಥ ಪರಿಹಾರವನ್ನು ಕಂಡುಕೊಳ್ಬೇಕೆನ್ನುವಂಥ ಉದ್ದೇಶದಿಂದ ಈ ಸಭೆಯನ್ನು ಕರೆದಿರ್ತಕ್ಕಂಥದ್ದು. ಇವತ್ತು ಬಂದಿರತಕ್ಕಂಥ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಕಂಡಾಗ ವಿದ್ಯಾರ್ಥಿಗಳಿಗೆ ಸಮಸ್ಯೆಗಳು ಜಾಸ್ತಿ ಇದೆ ಅಂತ ಅನಿಸ್ತಾ ಉಂಟು. ನನ್ನ ಮಾತನ್ನು ಕೊನೆಯದಾಗಿ ಮತ್ತೆ ಮಾತಾಡ್ತೇನೆ. ನಾನು ಯಾವ್ಯಾವ ಊರುಗಳಿಗೆ ಬಸ್ಸಿನ ಸಮಸ್ಯೆ ಇದೆ ಎನ್ನುವಂಥದ್ದನ್ನು ಮುಂದೆ ಬಂದು ಹ್ಯಾಂಡ್ ಮೈಕ್ ಇಲ್ಲ ಅಂತ ಕಾಣ್ತದೆ, ಇದೇ ಮೈಕದ ಮೂಲಕ ನಮ್ಮ ಸಮಸ್ಯೆಗಳೇನಿದೆ, ಯಾವ ಸಮಸ್ಯೆ ಏನಿದೆ ಎನ್ನುವಂಥದ್ದನ್ನು ನೀವು ಹೇಳ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಅದಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಪರಿಹಾರವನ್ನು ಕಂಡುಕೊಳ್ಬಹುದು ಎನ್ನುವಂಥದ್ದನ್ನು ಮತ್ತೆ ಅಧಿಕಾರಿಗಳ ಜೊತೆ ಸೇರಿ ಚರ್ಚೆಯನ್ನು ಮಾಡಬಹುದು. ನಾನು ವಾಣಿ ಕಾಲೇಜಿನ ಪ್ರಿನ್ಸಿಪಾಲ್. ಯಾಕಂದ್ರೆ ನಮ್ಮ ವಾಣಿ ಶಿಕ್ಷಣ ಸಂಸ್ಥೆಯಲ್ಲಿ ಒಟ್ಟು 3200 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಅದರ ಪಕ್ಕದಲ್ಲಿ ಕಲ್ಪತರು ನರ್ಸಿಂಗ್ ಸ್ಕೂಲ್ ಇದೆ. ಅದೇ ಬಲಗಡೆಗೆ ಸರ್ಕಾರಿ ಪದವಿ ಕಾಲೇಜಿಗೆ ಅಲ್ಲೇ ಇಂದು ಹೋಗುವ ಮಕ್ಕಳಿದ್ದಾರೆ. ಸ್ವಲ್ಪ ಹಿಂದೆ ಬಂದ್ರೆ ಚರ್ಚ್ PU ಕಾಲೇಜ್ ಇದೆ, ಹೈಸ್ಕೂಲ್ ಇದೆ, ಹೋಲಿ ರೆಡಿಮೇಡ್ ಹೈಸ್ಕೂಲ್ ಇದೆ. ಸ್ವಲ್ಪ ಈ ಕಡೆ ಬಂದ್ರೆ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜ್. ಸುಮಾರು ಒಂದು 4,500 ವಿದ್ಯಾರ್ಥಿಗಳು ಈ ಏರಿಯಾದಲ್ಲಿ ಸಂಸ್ಥೆಗಳಲ್ಲಿ ಓದ್ತಾ ಇದ್ದಾರೆ. ಮತ್ತೊಂದು ಎಲ್ಲ ಗ್ರಾಮೀಣ ಪ್ರದೇಶದಿಂದ ಬರುವ ಹೆಚ್ಚಿನ ಮಕ್ಕಳು. ಹೀಗಾಗಿ ನಾನು ಧರ್ಮಸ್ಥಳದ ಮೊದಲ ಡಿಪೋ ಮ್ಯಾನೇಜರ್ ಅಲ್ಲಿ 4 ದಿನಕ್ಕೊಮ್ಮೆ ಫೋನ್ ಮಾಡಿ ಮಾತಾಡ್ತಿದ್ದೆ, ಹೋಗಿ ಮಾತಾಡ್ತಿದ್ದೆ. ಈಗ ಮೇಡಮ್ ಬಂದಿದ್ದಾರೆ ಅಂತ ಹೇಳಿದ್ರು, ಈ ವರ್ಷ ಮಾತಾಡಲಿಲ್ಲ. ಸಮಸ್ಯೆ ಏನಂತ ಹೇಳಿದ್ರೆ ಕೆಲವು ಬಸ್ಸುಗಳು ಬರ್ತವೆ ಹಳ್ಳಿಯಿಂದ, ಉಜಿರೆಯಲ್ಲಿ ಕೇಳ್ತಾರೆ, ಸೀದಾ ಧರ್ಮಸ್ಥಳಕ್ಕೆ ಹೋಗ್ತಾರೆ. ನೋಡಿ, ಹಿಂದೆ ಕಳೆದ ವರ್ಷ ಎಲ್ಲ ಮೀಯಾರ ಬಸ್ಸು ನೇರವಾಗಿ ನಮ್ಮ ವಾಣಿ ಹತ್ತಿರ ಬಂದು ತಿರುಗಿ ಹೋಗ್ತಿದೆ. ಅಲ್ಲಿ ಫಸ್ಟ್ ಗ್ರೇಡ್ ಕಾಲೇಜಿನ ಮಕ್ಕಳು ಕೂಡ ಅಲ್ಲಿ ನಡ್ಕೊಂಡು ದಾರಿ ಅಲ್ಲಿಂದ ಹೋಗ್ತಾರೆ. ಅಪ್ ಟು ವಾಣಿಯವರೆಗೆ ಬರ್ತಾ ಇತ್ತು. ಈ ವರ್ಷ ಅದು ಬರ್ತಾ ಇಲ್ಲ. ಒಂದು ಅನಂತರ ದೇವಗಿರಿ ಬಸ್ಸು ಅಲ್ಲಿಂದ ಒಂದು ದಿನ ಕರೆಕ್ಟ್ ಟೈಮಿಗೆ ಬರ್ತದೆ, ಒಂದು ದಿನ ಕರೆಕ್ಟ್ ಟೈಮ್ಗೆ ಬರೋದು. ಇದು ಪಟ್ಟಣ ಬಸ್ಸು ಕೂಡ ಅಷ್ಟೇ, ಒಂದು ದಿನ ಬರುವವರು ಕರೆಕ್ಟ್ ಟೈಮಿಗೆ ಬರ್ತಾರೆ, ಒಂದು ದಿನ ಬರುವವರು ಬರೋದಿಲ್ಲ. ಹಾಗಾಗಿ ಆ ಕರೆಕ್ಟ್ ಟೈಮ್ಗೆ ಬರದ ದಿನದ ಮಕ್ಕಳಿಗೆ ತೊಂದರೆ ಆಗ್ತದೆ. ಇನ್ನೊಂದು ಬೆಳ್ತಂಗಡಿ ತನಕ ಬರುವ ಬಸ್ಸುಗಳಿವೆ ಕೆಲವು. ಈಗ ಬೆಳ್ತಂಗಡಿ ಜೂನಿಯರ್ ಕಾಲೇಜಿನ ಮಕ್ಕಳಿದ್ದಾರೆ, ಅವರೆಲ್ಲರೂ ಕೂಡ ಬೆಳ್ತಂಗಡಿ ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದು ಅಲ್ಲಿಗೆ ತಿರುಗಿಸಿ ಮತ್ತೆ ಅಲ್ಲಿ ಅರ್ಧ ಗಂಟೆ ನಿಂತು ಮತ್ತೆ ತಿರುಗಿ ಹೋಗುವುದು. ಆ ಬಸ್ಸುಗಳು ಕೂಡ ಬೆಳಗಿನ ಅವಧಿಗೆ ಮಾತಾಡ್ತಾರೆ. ಇಲ್ಲಿ ಅಲ್ಲಿಂದ ಬಸ್ ಸ್ಟ್ಯಾಂಡ್ ಇಂದ ಇಲ್ಲಿ ತನಕ ನಡ್ಕೊಂಡು ಬರಬೇಕು, ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಕಾಲೇಜಿಗೆ ಹೋಗ್ಬೇಕು. ಅದರಿಂದ ಮಳೆಗಾಲದಲ್ಲಿ ಮಕ್ಕಳಿಗೆ ಹೆಣ್ಮಕ್ಳಿಗೆ ಬಹಳ ತೊಂದರೆ. ಬಸ್ ಸ್ಟ್ಯಾಂಡಿಗೆ ಬರುವ ಬಸ್ಸುಗಳನ್ನ ಸಾಮಾನ್ಯ ನಮ್ಮ ಹಳೆಕೋಟೆ ತನಕ ಬಿಟ್ಟರೆ
ಈ ಸ್ಕೂಲು ಕಾಲೇಜಿನ ಮಕ್ಕಳಿಗೆ, ನಮ್ಮ ಕಾಲೇಜಿನ ಮಕ್ಕಳಿಗೆ, ಚರ್ಚ್ ಕಾಲೇಜಿನ ಮಕ್ಕಳಿಗೆ, ಕಲ್ಪತರು ನರ್ಸಿಂಗ್ ಮಕ್ಕಳಿಗೆ, ಡಿಗ್ರಿ ಕಾಲೇಜಿನ ಮಕ್ಕಳಿಗೆ ಎಲ್ರಿಗೂ ಕೂಡ ಅನುಕೂಲ ಆಗ್ತದೆ. ಅದನ್ನು ವ್ಯವಸ್ಥೆ ಮಾಡಬೇಕು. ಈಗ ಅದಕ್ಕಿಂತ ದೂರದ ಮಕ್ಕಳಿದ್ದಾರೆ, ಅವರು ಮಾತಾಡಬಹುದು. ನಾನು ನಮ್ಮ ಸಂಸ್ಥೆಗೆ ಬರುವ ವಿದ್ಯಾರ್ಥಿ ಪೆರೇಡಕ ಬಸ್ಸು ಒಂದು ಬರ್ತಾ ಇತ್ತು ಕಳೆದ ವರ್ಷ ಫಸ್ಟಿಗೆ. ಅಲ್ಲಿ ಮತ್ತೇನಾಯ್ತು ಅಂತ ಹೇಳಿದ್ರೆ, ಅಲ್ಲಿ STM ಕಾಲೇಜಿನ ಮಕ್ಕಳಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ಅವರು ಬೆಳ್ತಂಗಡಿಗೆ ಬರೋದನ್ನು ನಿಲ್ಲಿಸ್ಬೇಕು. STM ಕಾಲೇಜಿನ ಮಕ್ಕಳಿಗೆ ತೊಂದರೆ ಆಗ್ತದೆ ಅಂತ ಹೇಳಿದ್ರೆ, ಯಾಕಂದ್ರೆ ಮಂಗಳೂರು ಕಡೆಯಿಂದ ಹೋಗುವ ಎಲ್ಲಾ ಬಸ್ಸುಗಳು ಕುದುರೆ ಬಸ್ ಧರ್ಮಸ್ಥಳಕ್ಕೆ ಹೋಗುವುದು, ಅಲ್ಲೇ ಅವರಿಗೆ ಬಸ್ ಬದಲಾವಣೆ ಮಾಡಿ. ಇವತ್ತು ನಿಮಗೆ ಉದಯವಾಣಿ ವರದಿ ಮಾಡಿದ್ದಾರೆ, ಉಜಿರೆ ಬಸ್ ಸ್ಟ್ಯಾಂಡ್ ಮತ್ತು ಬೆಳ್ತಂಗಡಿ ಬಸ್ ಸ್ಟ್ಯಾಂಡ್ ಎಷ್ಟು ಮಕ್ಕಳು ಆಗಿರ್ತಾರೆ, ಕಾಲೇಜಿನ ಟೈಮ್ಗಳು ಆಗಿರ್ತದೆ. ಯಾಕಂದ್ರೆ ಉಜಿರೆಯಿಂದ ಬೆಳ್ತಂಗಡಿ ಕಡೆ ಅದು ಹೊಳಲ್ಕೆರೆ ತನಕ ಹೋಗುವ ಮಕ್ಕಳು, ಕುಂಜಾಲಕಟ್ಟೆ ತನಕ ಹೋಗುವ ಮಕ್ಕಳು ಇದ್ದಾರೆ. ಇವ್ರಿಗೆಲ್ಲರಿಗೂ ಕೂಡ ಸಮಸ್ಯೆ ಆಗ್ತದೆ. ನೀವು ಎಲ್ಲ ಬಸ್ಸುಗಳು, ಹೆಚ್ಚಿನ ಬಸ್ಸುಗಳು ಈಗ ದೇವಗಿರಿ ಬಸ್ ಬರ್ತದೆ, ಆಚೆ ಧರ್ಮಸ್ಥಳಕ್ಕೆ ಹೋಗ್ತದೆ, ಅಲ್ಲಿಂದ ಉಜಿರೆಯಿಂದ ತಿರುಗಿಸಿ. ಬಂದಾರ ಬಸ್ ಬರ್ತದೆ, ಆಚೆ ಧರ್ಮಸ್ಥಳಕ್ಕೆ ಹೋಗ್ತದೆ. ಬಂದಾರಿಂದ ಬೇಕಾದಷ್ಟು ಮಕ್ಕಳು ನಮ್ಮ ಸಂಸ್ಥೆಗೆ ಬರೋವರಿಗೆ ಉಜಿರೆಯಿಂದ ಅವರು ಧರ್ಮಸ್ಥಳಕ್ಕೆ ಹೋಗ್ತಾರೆ. ಧರ್ಮಸ್ಥಳದಿಂದ ಬೇರೆ ರೂಟ್ ಇರ್ಬೋದು, ನಮ್ಗೆ ಗೊತ್ತಿಲ್ಲ ಅದು. ಆದ್ರೆ ನಾವು ನಮ್ಮ ಮಕ್ಕಳಿಗೆ ಆಗುವ ಅನಾನುಕೂಲವನ್ನು ಹೇಳ್ತಾ ಇದ್ದೇವೆ. ಮತ್ತೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಈಗ ಶಿಶಿಲ ಕಡೆಯಿಂದ ಒಂದು ಶಿಶಿಲ ಮತ್ತು ಪಟ್ಟಣ ಒಂದು ಬಸ್ ಬಿಟ್ರೆ ಅದು ಮತ್ತೆ ಬೇರೆ ಬಸ್ ಇಲ್ಲ ಮಕ್ಕಳಿಗೆ. ಬೆಳಗ್ಗೆ ಸುಬ್ರಹ್ಮಣ್ಯ ಗಾಡಿ ಇದ್ರೆ ಅವ್ರು ನಿಲ್ಲಿಸ್ತಾರೆ, ಹೋಗುತ್ತಿಲ್ಲ. ಈಗ ಮಂಗಳೂರು ಧರ್ಮಸ್ಥಳ ಕೂಡ, ಧರ್ಮಸ್ಥಳದವರಿಗೆ ಕೆಲವು ಬಸ್ಸು ಇಲ್ಲ ಅಂತ ಹೇಳಿದ್ರೆ 8 ಗಂಟೆಯಿಂದ 8:45 ಧರ್ಮಸ್ಥಳದಿಂದ ಎಕ್ಸ್ಪ್ರೆಸ್ ಅನ್ನು ಬಿಟ್ಟು ಸಾಮಾನ್ಯ ಬಸ್ ಅನ್ನೇ ಎಷ್ಟು ಬಿಡ್ತಾರೆ ಅಂತ ನೋಡ್ಬೇಕು. ಎಷ್ಟೋ ಸಲ ನಾನು ಅದೇ ಕಡೆಯಿಂದ ಯಾವಾಗ ಬರುವ, ಆದ್ರಿಂದ ಧರ್ಮಸ್ಥಳ ಬಸ್ ಸ್ಟ್ಯಾಂಡ್ ಅಲ್ಲಿ ಮಕ್ಕಳು ಹಾಗೆ ಇರ್ತಾರೆ, ಬಸ್ ಇಲ್ಲ ಸರ್. ಅಲ್ಲ ಮರ, ನೀನು ಧರ್ಮಸ್ಥಳದಿಂದ ಬಸ್ ಇಲ್ಲ ಅಂತ ಹೇಳಿ ಯಾರು ನಂಬುವಂಥದ್ದು ಅಂತ ಹೇಳ್ತಾರೆ. 8 ಗಂಟೆಯಿಂದ 8:30 ಒಳಗೆ ಮಿನಿಮಮ್ 4 ಅಥವಾ 5 ಬಸ್ ಬಿಡಬೇಕು. ನೀವು ಎಲ್ತ ನೋಡಿ, ಈ ಕಡೆಯಿಂದ ಬೇಕಾದಷ್ಟು ಬೆಳಗ್ಗೆ ಹೋಗ್ತೇವೆ, ಸಂಜೆ ಆ ಕಡೆಯಿಂದ ಬರ್ತವೆ. ಈ ಕಡೆ ಮಕ್ಕಳಿಗೆ ಅನಾನುಕೂಲತೆ ಜಾಸ್ತಿ. ಬೆಳ್ತಂಗಡಿ, ಗುರನ್ಕೆರೆ, ಮಣಂತ್ಯಾರು, ಈಗ ಮಾಲಾಡಿಯ ಮಕ್ಕಳು ಇದ್ದಾರೆ ಎಲ್ಲರಿಗೂ, ಅವರಿಗೆ ಕೂಡ ಅಲ್ಲಿ ಇಳಿದು ಸ್ವಲ್ಪ ವಾಕ್ ಮಾಡಬೇಕು. ಇನ್ನು ಎಕ್ಸ್ಪ್ರೆಸ್ ಬಸ್ನವರು ಇದು ಕೊಡೋದಿಲ್ಲ. ಹಾಗೇನೆ ನಾರಾವಿ ಒಂದು ಬಸ್ಸು ಕಳೆದ ವರ್ಷ ಮಾಡಿದ್ದಾರೆ, ಬಹಳ ಸಂತೋಷ. ಅದು ಬಹಳ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿದೆ. ಅದೇ ರೀತಿಯಲ್ಲಿ ನಮ್ಮ ವೇಣೂರು ಕಡೆಯಿಂದ ಮಕ್ಕಳು ಕೂಡ ನನ್ನಲ್ಲಿ ಒಂದು ಮನವಿ ಮಾಡಿದ್ರು, ಸರ್ ವೇಣೂರಿಂದ ಒಂದು ಬಸ್ ಹಾಕಿಸಿ ಆ ರೀತಿ ಹೇಳಿ ಅಂತ. ಯಾಕಂದ್ರೆ ವೇಣೂರಿಂದ ಬಸ್ ಬರ್ತದೆ, ಅದು ಉತ್ತರ ನಾರ್ತ್ ಈಸ್ಟ್ ಬಸ್ಸುಗಳು ಬರೋದು. ಅವರು ಅಲ್ಲಲ್ಲಿ ಸ್ಟಾಪ್ ಕೊಡೋದಿಲ್ಲ, ಗೋಳಿ ಅಂಗಡಿ ಕೊಡೋದಿಲ್ಲ, ಮತ್ತೊಂದು ಕಡೆ ಕೊಡೋದಿಲ್ಲ ಅಂತ ಹೇಳ್ತಾರೆ. ಆ ಬಸ್ಸಿನ ಟೈಮಿಗೆ ಆಗ್ಬೇಕು. ಮತ್ತೆ ಅವರಿಗೆ ನಾವು ನಿಲ್ಲಿಸಿ ನೀವು ಕೊಡಿ ಅಂತ ನಾವು ಹೇಳುವಾಗಿಲ್ಲ. ಯಾಕಂದ್ರೆ ನಮ್ಮ ವಲಯವನ್ನು ಮೀರಿದ ವ್ಯವಸ್ಥೆಗಳು. ನನ್ನ ಮಕ್ಕಳಿಗೆ ಹೇಳಿದೆ, ಆ ಬಸ್ಸಲ್ಲಿ ನಾವು ರಿಕ್ವೆಸ್ಟ್ ಮಾಡುವಾಗ ಇಲ್ಲ. ನಾವೇನಿದ್ರು ಮಂಗಳೂರು ಡಿವಿಷನ್ ಮತ್ತು ಪುತ್ತೂರು ಡಿವಿಷನ್ ನ ಬಸ್ಗಳು. ಎಷ್ಟೋ ಸಲ ಡಿಪೋ ಮ್ಯಾನೇಜರ್ ಬರೆದಾಗ ನೀವು ಮಂಗಳೂರು ಡಿವಿಷನ್ ಅವರಿಗೆ ಹೇಳಬೇಕು ಅಂತ ಹೇಳಿ. ಯಾಕಂದ್ರೆ ಧರ್ಮಸ್ಥಳ ಡಿಪೋದ ಬಸ್ಸುಗಳು ಮಂಗಳೂರಿಗೆ ಹೋಗೋದು ಬಹಳ ಕಡಿಮೆ ಅಂತ ಕಾಣ್ತದೆ ನಮಗೆ. ಅಲ್ಲೆಲ್ಲ ಮಂಗಳೂರು 1, 2, 3 ಕ್ಲಿಯರ್, ಈ ಕಡೆ ಮಂಗಳೂರು ಹೋಗುವ. ಆದ್ರಿಂದ ಅವರಿಗೆ ನೀವು ಹೇಳಬೇಕು ಅಂತ ಅವ್ರು ಹೇಳ್ತಾರೆ. ಪುತ್ತೂರಿನವರಿಗೆ ಹೇಳಿದಾಗ, ಪುತ್ತೂರು ನಮ್ಮ ಧರ್ಮಸ್ಥಳದಿಂದ ನಮ್ಗೆ ಗೊತ್ತಿದೆ, ಅದು ರಾಜ್ಯದ ಬೇರೆ ಬೇರೆ ಕಡೆಗೆ ಹೆಚ್ಚು ಹೋಗ್ಬೇಕು. ಅದೇ ಬಸ್ಗಳನ್ನ ಅವರು ಬೆಳಗ್ಗೆ ಗ್ರಾಮೀಣ ಪ್ರದೇಶಕ್ಕೆ ಕಡೋದನ್ನ, ಫಾರ್ ಎಕ್ಸಾಂಪಲ್ ನಮ್ಮ ಪುದುವೆಟ್ಟಿಗೂ ಬಸ್ ಬರ್ತದೆ, ಬೆಂಗಳೂರು ಹೋಗುಗಡಿ ಎಲ್ಲ ಕಡೆ ಹೋಗೋದು ಕಳಿಸ್ತಾರೆ. ಅದು ಆದ್ರೆ ಬೆಳಗ್ಗಿನ ಬಸ್ಸುಗಳು ಸಮಯಕ್ಕೆ ಸರಿಯಾಗಿ ತಲುಪುವುದಿಲ್ಲ. ಈಗ ಬಿಟ್ಟು ನನಗೆ ಹೇಳಿದ ಹಾಗೇನೆ, ದೇವಗಿರಿಯಿಂದ ಬೆಳಗ್ಗೆ ಒಂದು 6:15 ಹೊರಡ್ತದೆ, ಮತ್ತೊಂದು 8 ಗಂಟೆಗೆ ಹೊರಡ್ತದೆ. ಆ 8 ಗಂಟೆಗೆ ಹೊರಡುವ ಬಸ್ ಅನ್ನು 7:45 ಹೊರಡುವ ಹಾಗೆ ಮಾಡಬೇಕು ಅಂತ ವಿದ್ಯಾರ್ಥಿಗಳು. ಅದು ಕೆಲವು ಸಲ ಬರುವಾಗ ಲೇಟ್ ಆಗುತ್ತೆ. ಪೆರಿಯಡ್ಕ ಬಸ್ಸು ಅದು ಕೆಲವು ದಿನ ಬೇಗ ಬರ್ತದೆ, ಕೆಲವು ದಿನ ಲೇಟ್ ಆಗ್ತದೆ. 7:10 ಏನೋ ಬಿಡಬೇಕು, ಅದು 8:10 ಎಲ್ಲ ಆಗ್ತದೆ. ಅಲ್ಲಿಗೆ ಪೆರಿಯಡ್ಕ ಎಲ್ಲ ಬರುವಾಗ 8:20 ಆಗ್ತದೆ. ಅದು ಬಂದು ಉಜಿರೆಯಲ್ಲಿ ಇಳಿಸಿ ಅವರು ಆ ಕಡೆ ಹೋಗ್ತಾರೆ. ಈ ಕಡೆ ಬರುವ ಮಕ್ಕಳು ಜಾಸ್ತಿ ಇದ್ದಾರೆ, ಅವರಿಗೆ ಬರ್ಲಿಕ್ಕೆ ಬಸ್ ಸಿಗುವುದಿಲ್ಲ. ಆಗ ಆ ಬಸ್ಸು ಕಳೆದ ವರ್ಷ ಬರ್ತಿತ್ತಿಲ್ಲ ತನಕ. ಅದನ್ನು ಮತ್ತೆ ಮಕ್ಕಳಿಗೆ ನಾನು ಹೇಳಿದಲ್ಲ, ಅದನ್ನು ಕೂಡ ಒಂದು ಬರುವ ಹಾಗೆ ಮಾಡಬೇಕು ಅಂತ. ಮತ್ತೆ ನಾನು ಹಾಗೆ ಹೇಳಿದೆ, ಶಿಶಿಲದಿಂದ ಮತ್ತು ಪಟ್ರಮೆಯಿಂದ ಒಂದು ಬಸ್ ಆ ಕಡೆಯಿಂದ ಬರ್ತದೆ, ಅದು 5 ನಿಮಿಷ ಕಮ್ಮಿ ಇರೋದಂತೆ, 5-10 ನಿಮಿಷ. ಆದ್ರೆ ಕೆಲವು ಬಸ್ 1/4 ಗಂಟೆ ಲೇಟ್ ಆಗ್ತದೆ. 1/4 ಗಂಟೆ ಲೇಟ್ ಆಗಿಬಿಟ್ರೆ ಮಕ್ಕಳು ಇಲ್ಲಿಗೆ ಬರುವಾಗ ತುಂಬಾ ಲೇಟ್ ಆಗ್ತದೆ. ನಮ್ಗೆ ಗೊತ್ತಿದೆ, ಸರ್ಕಾರದ ಫ್ರೀ ವ್ಯವಸ್ಥೆಯಿಂದಾಗಿ ಎಲ್ಲ ಬಸ್ಸುಗಳು ತುಂಬಿರ್ತವೆ, ಎಲ್ಲ ಬಸ್ಸುಗಳು. ಅದನ್ನು ನಾವು ತಪ್ಪು ಒಪ್ಪು ಅಂತ ನಾವೇನು ಮಾತಾಡ್ಲಿಕ್ಕಿಲ್ಲ. ಆದ್ರೆ ವಿದ್ಯಾರ್ಥಿಗಳಿಗೆ
ಅಟ್ಲೀಸ್ಟ್ 9:15 9:15 ಒಳಗಡೆ ಎಲ್ಲಾ ಶಿಕ್ಷಣ ಸಂಸ್ಥೆಗಳಿಗೆ ತಲುಪುವ ಹಾಗೆ ಒಂದು ಬಸ್ಸಿನ ವ್ಯವಸ್ಥೆಯನ್ನ ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡೋದು. ಮತ್ತೆ ವೇಣೂರದ್ದು ಹೇಳಿದೆ, ಸಾಧಾರಣ 8 ಗಂಟೆಗೆ ಬೆಳಗ್ಗೆ ವೇಣೂರಿಂದ ಹೊರಟ್ರೆ, ಅದೇ ರೀತಿ ಸಂಜೆ ಕೂಡ ಒಂದು 4 ಗಂಟೆಗೆ ಧರ್ಮಸ್ಥಳದಿಂದ ಒಂದು ಹೊರಟ್ರೆ ಬಾಕಿ ಬಸ್ ಬೇಗ ಹೋಗ್ತಾ, ಹಾಗೆ ಈಗ ನಾರಾವಿಗೆ ಒಂದು ಬಸ್ ಹೋಗ್ತಾ ಉಂಟಲ್ಲ, ಹಾಗೆ ಮಾಡಿದ್ರೆ ಹೆಚ್ಚಿನ ಮಕ್ಕಳಿಗೆ ಅನುಕೂಲ ಆಗ್ತದೆ, ಶಾಲಾ ಮಕ್ಕಳಿಗೆ ಅನುಕೂಲ ಆಗ್ತದೆ. ಅದನ್ನೊಂದು ಮಾಡಬೇಕು. ಮತ್ತು ಆ ಕಾರ್ಯದರ್ಶಿ ಒಂದು ಬಸ್ ಬರ್ತದೆ, ಅದು ಕೂಡ ಬಸ್ ಸ್ಟ್ಯಾಂಡ್ ಅಲ್ಲಿ ತಿರುಗಿ ಹೋಗ್ತದೆ. ಅದನ್ನು ನಮ್ಮ ವಾಣಿ ಹತ್ರ ಬರಬೇಕು, ಯಾಕಂದ್ರೆ ಅದರಲ್ಲಿ ಫಸ್ಟ್ ಗ್ರೇಡ್ ನ ಮಕ್ಕಳು ಇರ್ತಾರೆ. ಮಿಆರ್ ಬಸ್ ಅನ್ನ ಫುಲ್ ಅಲ್ಲಿ ತನಕ ಬರ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಹೇಳಿದೆ, ನಾವು ಸಾಮಾನ್ಯ ನಮ್ಮಲ್ಲಿ ಕಾಲೇಜಲ್ಲೇ 1,300 ಮಕ್ಕಳಿದ್ದಾರೆ. ಈ 1,300 ಮಕ್ಕಳಲ್ಲಿ ಸಾಧಾರಣ 700 ಮಕ್ಕಳು ಬಸ್ ಪಾಸ್ನವ್ರೆ, 700-800 ಮಕ್ಕಳು ಬಸ್ ಪಾಸ್ನವ್ರೆ. ಈಗ ಕಡಿಮೆ ಅಂತ ಕಾಣಬಹುದು, ಹುಡುಗಿಯರಿದ್ದ ಕಾರಣ ಅವ್ರದ್ದು ಲೆಕ್ಕಕ್ಕೆ ಸಿಗುವುದಿಲ್ಲ. ಆದ್ರಿಂದ 700 ಜನರು ಬರಬೇಕಾದ್ರೆ ಬಸ್ ಎಷ್ಟು ಬೇಕು, ಒಂದು ಬಸ್ಸಲ್ಲಿ ಎಷ್ಟು ಇರ್ತದೆ, ಸಾಮಾನ್ಯ ಜನರು ಕೂಡ ಬರಬೇಕು. ಈ ದೃಷ್ಟಿಯಿಂದ ಒಂದು ಅನುವು ಮಾಡಿಕೊಡ್ಬೇಕು. ಇನ್ನೊಂದು, ಮಂಗಳೂರು ಡಿಪೋದಿಂದ ಬರುವ ಬಸ್ಸುಗಳು ಕುಂಜಾಲಕಟ್ಟೆಯಲ್ಲಿ 2 ಸ್ಟಾಪ್ ಇದೆ, ಒಂದು ಆ ಕಡೆ ಒಂದು ಈ ಕಡೆ ಸ್ಟಾಪ್ ಕೊಡೋದಿಲ್ಲ ಅಂತ ವಿದ್ಯಾರ್ಥಿಗಳು ನಮಗೆ ಹೇಳಿದ್ರು. ನಾವು ಅದಕ್ಕಾಗಿ ಈ ಕಡೆಯಿಂದ ಆ ಕಡೆಗೆ ಸ್ಟಾಫಿಗೆ ನಡ್ಕೊಂಡು ಹೋಗಿ ಮತ್ತೆ ಬಸ್ ಅಲ್ಲಿ ಹತ್ತಿ ಬರಬೇಕು ಅಂತ ಹೇಳ್ತಾರೆ. ಅಲ್ಲಿಂದ ಹೋಗುವಂತ ರೋಡಲ್ಲಿ ಹೋಗುವಂತ ಬಹಳ ಕಷ್ಟ. ಅದಕ್ಕಾಗಿ ಹಿಂದೆ ಕೊಡ್ತಾ ಇದ್ರು, ಆ ಕಡೆಗೆ ಒಂದು ಸ್ಟಾಪ್ ಮತ್ತು ಈ ಕಡೆಗೆ ಕುಂಜಾಲಕಟ್ಟೆ ಸ್ಟಾಪ್ ಕೊಡ್ತಾ ಇದ್ರು. ಈಗ ಅದು ಕೊಡುವುದಿಲ್ಲ ಅನ್ನುವಂತ ದೂರು ಕೂಡ ಮಕ್ಕಳಿಂದ ಬಂದಿದೆ. ಶಿಶಿಲ ಕಡೆಯಿಂದ ಮತ್ತೊಂದು ಬಸ್ ಹಾಕಿದ್ರೆ ಒಳ್ಳೇದು ಅಂತ, ಅಲ್ಲಿಂದಲೇ ಫುಲ್ ಆಗಿ ಬರ್ತದೆ. ನಿಡ್ಲೆ ಕಡೆಯವರಿಗೆ ಬಹಳ ತೊಂದರೆ ಆಗುವುದು. ಕುಕ್ಕಡ ನಿಡ್ಲೆಯವರಿಗೆ ನೀವು ಅಲ್ಲಿಂದ ಬರುವ ಪಟ್ಟಣಮೆ ಬಸ್ ಮತ್ತೊಂದು ಶಿಶಿಲ ಬಸ್ ಬಿಟ್ರೆ ಅದು ಫುಲ್ ಆಗಿ ಇರ್ತದೆ. ಇಲ್ಲ ಸರ್ ಅವ್ರು ನಿಲ್ಲಿಸುವುದಿಲ್ಲ, ಅಲ್ಲ ನಿಲ್ಲಿಸುವುದಿಲ್ಲ ಅಂತ ಹೇಳಿದ್ರೆ ಅವ್ರು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಬಾಗಿಲಲ್ಲಿ ನೇತಾಡಿಕೊಂಡು ಬರ್ತಾರೆ, ಮತ್ತೆ ಬಾಕಿಯವ್ರಿಗೆ ಹೇಗೆ ಬರಬೇಕು? ಅದಕ್ಕಾಗಿ ಒಂದು ಹೆಚ್ಚುವರಿ ಬಸ್ ಅನ್ನು ಹಾಕಿದ್ರೆ ಅನುಕೂಲ ಆದೀತು ಅಂತ ನಾನು ಹೇಳಿದೆ. ಹಿಂದೆ ಕೆಲವು ಬಸ್ಸುಗಳು, ಮಂಗಳೂರು ಡಿಪ್ಪೋದ ಬಸ್ಸುಗಳು ನಾವು ಪ್ರತಿ ಸರ್ತಿ ಅರ್ಜಿ ಕೊಡ್ತಾ ಇದ್ದೆವು ನೋಡಿ. ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆ ತನಕ ಎಲ್ಲ ಎಕ್ಸ್ಪ್ರೆಸ್ ಬಸ್ಸುಗಳು ಕೂಡ ನಮ್ಮ ಹಳೆಕೋಟೆಯಲ್ಲಿ ಸಾಥ್ ಕೊಡ್ತಾ ಇದ್ರು. ಅದಕ್ಕೆ ಅಲ್ಲಿಯ DC ಅವರು ಒಂದು ಆರ್ಡರ್ ಮಾಡಿದ್ರು, ಮಂಗಳೂರು DC ಅವರು, ನೀವು ಬೆಳಗ್ಗೆ ಅಲ್ಲಿ 8 ಗಂಟೆಯಿಂದ 10 ಗಂಟೆವರೆಗೆ ವಾಣಿ ಹತ್ರ ಸಾಥ್ ಕೊಡ್ಬೇಕು, ಹಳೆಕೋಟೆಯಲ್ಲಿ ಕೊಡಬೇಕು. ಹಾಗೆ ಕೊಡ್ತೇವೆ. ಸಂಜೆ ಕೂಡ ಅಷ್ಟೇ 3:30ಯಿಂದ 5 ಗಂಟೆ ತನಕ ಕೊಡಬೇಕು ಅಂತ ಒಂದು ಆರ್ಡರ್ ಮಾಡಿದ್ರು. ಇದು ಆರ್ಡರ್ ಮಾಡಿದ್ರಲ್ಲ, ಇದು ಪ್ರತಿ ವರ್ಷ ಇರ್ತದೆ ಅಂತ ನಾವು ಗ್ರಹಿಸುವುದು. ಇದು ಪ್ರತಿ ವರ್ಷ ನಮಗೆ ಅವರಿಗೆ ಫೋನ್ ಮಾಡೋದು ಮತ್ತು ಬರೀ. ನಾನು ಡಿಪೋ ಮ್ಯಾನೇಜರ್ ಉದಯ್ ಕುಮಾರ್ ಶೆಟ್ಟಿ ತುಂಬಾ ಸಲ ಅಲ್ಲಿಗೆ ಹೋಗಿದೆ. ನೋಡ್ರಿ ಸ್ಟಾಫ್ ಇಲ್ಲ, ಏನ್ ಮಾಡೋದು? ನಮ್ಮನ್ನು ಕೇಳುವ, ನೀವು ನಿಮ್ಮನ್ನು ಪೇರೆಂಟ್ಸ್ ಕೇಳ್ತಾರೆ, ವಿದ್ಯಾರ್ಥಿಗಳು ಕೇಳ್ತಾರೆ, ನಮ್ಮನ್ನು ಇಲ್ಲಿ ನಾವು ಯಾರನ್ನು ಕೇಳೋದು? ಸರ್ಕಾರಲ್ಲಿ ಕೇಳಿದ್ರೆ ಯಾವುದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಬಸ್ ಇದ್ರು ಡ್ರೈವರ್ ಇಲ್ಲ, ಹೋಗ್ಲಿಕ್ಕೆ ಹೇಗಾಗಬೇಕು ಅಂತ. ಈ ದೃಷ್ಟಿಯಿಂದ ಈಗ ಮೇಡಮ್ ಇದ್ದಾರೆ, ಆದ್ರಿಂದ ಮೇಡಮ್ ಅವರ ಗಮನಕ್ಕೆ ಕೂಡ ತರ್ತಾ ಇದ್ದೇನೆ. ಯಾಕಂದ್ರೆ ನಮಗೆ ಈ ಬೆಳ್ತಣಿಗೆ ಏನಾಗಿದೆ ಅಂದ್ರೆ, ಪುತ್ತೂರು ಡಿವಿಷನ್ ಮತ್ತು ಮಂಗಳೂರು ಡಿವಿಷನ್ ಇಬ್ಬರು ಒಟ್ಟಿಗೆ ಸಹಕಾರ ಕೊಟ್ಟರೆ ಮಾತ್ರ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅನುಕೂಲ ಆದೀತು. ಅದನ್ನೆಲ್ಲವನ್ನು ಕೂಡ ಸರಿ ಮಾಡಿ ಕೊಡಬೇಕು ಅಂತ ನಾನು ಮಾನ್ಯ ಶಾಸಕರಲ್ಲಿ, ಪರಿಷತ್ ಸದಸ್ಯರಲ್ಲಿ, ಹಾಗೆ ಜಿಲ್ಲಾ ಅಧಿಕಾರಿ ಎಲ್ಲ DC ಗಳಲ್ಲಿ ಕೂಡ ವಿನಂತಿ ಮಾಡ್ತಾ ಅವಕಾಶಕ್ಕಾಗಿ ವಂದನೆ. ನನ್ನ ಹೆಸರು ಸುಧೀರ್ ಕುಮಾರ್ ಅಂತ. ನಾನು ಅರಸನಮಕ್ಕಿ ಗ್ರಾಮ ಪಂಚಾಯತಿಯಿಂದ ಬಂದಿದ್ದೇನೆ. ಒಂದು 3-4 ಬೇಡಿಕೆಗಳಿದೆ. ಅಲ್ಲಿಯ ಸ್ಥಳೀಯ ಜನರ ಅಹವಾಲುಗಳನ್ನು ಸ್ವೀಕರಿಸಿ ಒಂದು 3-4 ಬೇಡಿಕೆಗಳನ್ನು ಇಡ್ತೇನೆ. ಪ್ರಥಮವಾಗಿ, ನಮ್ಮ ಅರಸನಮಕ್ಕಿಯಿಂದ 7 ಗಂಟೆಯಿಂದ 9:15 ಅರಸನಮಕ್ಕಿ ಮೂಲಕ ಕೊಕ್ಕಡ ಮಾರ್ಗವಾಗಿ ಬಸ್ ಹೋಗ್ತಾ ಇದೆ. ಆದ್ರೆ 9:15 ನಂತರ 2 ಗಂಟೆವರೆಗೆ ಯಾವುದೇ ಒಂದು ಬಸ್ಸು ನಮ್ಮ ಅರಸನಮಕ್ಕಿಯ ಮೂಲಕ ಕೊಕ್ಕಡ ಮಾರ್ಗವಾಗಿ ಹೋಗುವುದಿಲ್ಲ. ಕೊರೋನಾದ ಮೊದಲು 10:30 ಗಂಟೆಗೆ ನಮ್ಮಲ್ಲಿ ನಮ್ಮ ಶಿಶಿರದಿಂದ ಅರಸನಮಕ್ಕಿ ಮೂಲಕ ಕೊಕ್ಕಡ ಮಾರ್ಗವಾಗಿ ಬಸ್ ಹೋಗ್ತಾ ಇತ್ತು. ಅದನ್ನು ಪುನಃ ಹಾಕಬೇಕು ಅಂತ ನನ್ನ ಪ್ರಥಮವಾದಂತಹ ಬೇಡಿಕೆ. 10:30 ಗಂಟೆ ಮೊದಲು 10:30 ಗಂಟೆಗೆ ಇತ್ತು. ಆ ಕೊರೋನಾ ಸಂದರ್ಭದಲ್ಲಿ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿದ್ರು. ಅದನ್ನು ಮತ್ತೊಮ್ಮೆ ಕಂಟಿನ್ಯೂ ಮಾಡಬೇಕು ಅಂತ ನನ್ನ ಬೇಡಿಕೆ. ಯಾಕಂದ್ರೆ 9:15 ನಂತರ 2 ಗಂಟೆವರೆಗೆ ಯಾವುದೇ ಬಸ್ ಇಲ್ಲ. ಶಿಶಿರದಿಂದ ಉಪ್ಪಿನಂಗಡಿಗೆ ಹೋಗುವ ಬಸ್ 10:30 ಗಂಟೆಗೆ. ಅದು ಪ್ರಥಮ ಬೇಡಿಕೆ. ಎರಡನೇ ಬೇಡಿಕೆ,
10 ಅಲ್ಲ, ಅದು 10 ಬೇಡಿಕೆ ನಮ್ದು. ಅಲ್ಲ, ಅದು ಉಪ್ಪಿನಂಗಡಿ ಸಿಕ್ಕಿದ್ರೆ ಒಳ್ಳೇದು ಅಂತ ನಮ್ಮ ಆಲೋಚನೆ. ಯಾಕೆಂದ್ರೆ ಕೊಕ್ಕಡಕ್ಕೆ ಹೋದ್ರೆ ನಮಗೆ ಬೇಕಾದಷ್ಟು ಧರ್ಮಸ್ಥಳಕ್ಕೆ ಬಸ್ ಸಿಗುತ್ತೆ. ಹೌದೌದು, ಹೌದು ಹೌದು. ಮತ್ತೊಂದಿತ್ತು. ಹೌದು ಹೌದು, ಈಗ ಎರಡೂ ಇಲ್ಲ. ಹೌದು. ಎರಡನೇದು, ಕಾಯರ್ತಳಕದಿಂದ ಧರ್ಮಸ್ಥಳಕ್ಕೆ ಬೆಳಿಗ್ಗೆ ಬಸ್ ಇದೆ, ಮಕ್ಕಳ ಬಸ್. ಅದು ಶಿವರಾಜೆಯಾಗಿ ಶಾಲೆ ತರ್ಕಗಾಗಿ ಧರ್ಮಸ್ಥಳಕ್ಕೆ ಹೋಗುವಂತದ್ದು, ಉಜಿರೆಗೆ ಹೋಗುವಂತದ್ದು. ಅದನ್ನ ಮುತ್ತಿಗೆವರೆಗೆ ಸುಮಾರು 1.5-2 ಕಿಲೋಮೀಟರ್ ಒಳಗೆ ಬಂದು ಅಲ್ಲಿಂದ, ಯಾಕಂದ್ರೆ 30 ಮಕ್ಕಳಿದ್ದಾರೆ, ಮತ್ತೆ ಅಲ್ಲಿಯ ಅದು ಧರ್ಮಸ್ಥಳ ಕಾಯರ್ತಳಕದಿಂದ 7:30 ಗಂಟೆಗೆ ಹೊರಡುವ ಬಸ್ ಉಜಿರೆಗೆ. ಅದನ್ನು ಶಾಲಾ ತರ್ಕದಿಂದ ಒಳಗೆ ಮುತ್ತಿಗೆಗೆ ಬಂದು ಅಲ್ಲಿಂದ ಧರ್ಮಸ್ಥಳ ಉಜಿರೆಗೆ ಹೋಗುವ ವ್ಯವಸ್ಥೆಯನ್ನ ಮಾಡಬೇಕು ಅಂತ ನಮ್ಮಲ್ಲಿ ಬೇಡಿಕೆ. ಈಗಾಗಲೇ ಅದರ ಬಗ್ಗೆ ನಾನು ಕಳೆದ ಡಿಪೋ ಮ್ಯಾನೇಜರಿಗೆ ಬೇಡಿಕೆ ಕೊಟ್ಟಿದ್ದೇನೆ. ಅದರ ಬಗ್ಗೆ ಏನು ರೆಸ್ಪಾನ್ಸ್ ಕೊಟ್ಟಿಲ್ಲ. ಅದನ್ನು ಶೀಘ್ರ ಮಾಡಬೇಕು ಅಂತ ನನ್ನ ಒಂದು ಬೇಡಿಕೆ. ಮೂರನೇದಾಗಿ, ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳಕ್ಕೆ ಹೋಗುವ ಬಸ್ ಅನ್ನ ನಮ್ಮ ಶಿವಾಜಿ ಅರಸನಮಕ್ಕಿಯ ಮೂಲಕ ಒಂದು ಬಸ್ ಹಾಕಬೇಕು ಅಂತ ನಮ್ಮ ಒಂದು ಬೇಡಿಕೆ. ಯಾಕೆಂದ್ರೆ ಒಂದಷ್ಟು ಯಾತ್ರಾರ್ಥಿಗಳಿಗೆ ಶಿವಾಜಿಗೂ ಬರುವ ಅವಕಾಶ ಇರ್ತದೆ, ಸುಬ್ರಹ್ಮಣ್ಯದಿಂದ ಶಿವಾಜಿಯ ಮೂಲಕ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತ. ಅದು ಯಾವ್ದಾದ್ರು ಒಂದು ಟೈಮಿಂಗ್ಸ್ ನೋಡಿಕೊಂಡು ಹಾಕಿದ್ರೆ ಒಳ್ಳೇದು ಅಂತ ನನ್ನ ಒಂದು ಮೂರನೇ ಬೇಡಿಕೆ. ನಾಲ್ಕನೇ ಬೇಡಿಕೆ ಏನಂದ್ರೆ, ರೆಕ್ಯ ನಮ್ಮ ಬೆಳ್ತಂಗಡಿ ತಾಲೂಕಿಗೆ ಬಂದ್ರು ಕೂಡ ಹೈವೇಯಲ್ಲಿ ಅಲ್ಲಿ ಒಂದಷ್ಟು ನಿವಾಸಿಗಳಿಗೆ ಗುಂಡ್ಯದಿಂದ ಉಪ್ಪಿನಂಗಡಿಗೆ, ಪುತ್ತೂರಿಗೆ ಅನೇಕ ಮಕ್ಕಳು ಹೋಗ್ತಾರೆ. ಲೆಕ್ಕದ ಮಕ್ಕಳು ಕೂಡ ತುಂಬಾ ಮಂದಿ ಇದ್ದಾರೆ. ಬೆಳಿಗ್ಗೆ 8-8:30ಗೆ ಯಾವುದೇ ಬಸ್ಸುಗಳು ಇಲ್ಲ ಅಂತೆ. ಅದನ್ನು ಕೂಡ ಮಕ್ಕಳ ಅನುಕೂಲಕ್ಕೋಸ್ಕರ ಒಂದು 8-8:30ಗೆ ಗುಂಡ್ಯದಿಂದ ಹೊರಟು ರೆಕ್ಕೆಯ ಉದನೆಯಾಗಿ ಇಂಜಿರಕ್ಕಾಗಿ ಉಪ್ಪಿನಂಗಡಿ, ಪುತ್ತೂರಿಗೆ ಹೋಗುವ ಬಸ್ ಅನ್ನು ಕೂಡ ಹಾಕ್ಬೇಕು ಅಂತ ಇದು 4ನೇ ಬೇಡಿಕೆ. ಇಷ್ಟನ್ನ ನಮ್ಮ MLA ಅವರು, MLC ಅವರು ಹಾಗೂ ಅಧಿಕಾರಿಗಳು ನೆರವೇರಿಸಿಕೊಡ್ಬೇಕು ಅಂತ ನಿಮ್ರ ವಿನಂತಿ. ನಾನು ಪೂರ್ಣಿಮಾ ಅಂತ, ಕಲ್ಮಂಜ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ. ನನ್ನ ಊರು ಅನಾರ್ ಪಟ್ರಮೆ. ಅಲ್ಲಿಯ ಮಕ್ಕಳ ಸಮಸ್ಯೆ ಬಗ್ಗೆ ನಾನು ಹೇಳಿಕೊಳ್ಳಲಿಕ್ಕೆ ಬಂದಿದ್ದೇನೆ. ನಮ್ಮಲ್ಲಿ ಪಟ್ರಮೆಯಿಂದ ಧರ್ಮಸ್ಥಳಕ್ಕೆ ಬೆಳಿಗ್ಗೆ 8 ಗಂಟೆಗೆ ಮತ್ತೆ ಸಂಜೆ ಧರ್ಮಸ್ಥಳದಿಂದ 5ವರೆಗೆ 2 ಬಸ್ ಇರುವುದು. ಮಧ್ಯದಲ್ಲಿ ಬಸ್ ಇಲ್ಲ. ಬೆಳಿಗ್ಗೆ ಬಸ್ ಸರಿ ಹೇಳಿದ ಹಾಗೆ ಒಂದು ದಿನ ಬೇಗ ಬರ್ತದೆ, ಇನ್ನೊಂದು ದಿನ ಬರುದಿಲ್ಲ. ಶನಿವಾರ ನಮಗೆ ಬಸ್ ಇಲ್ಲ, ಆದಿತ್ಯವಾರ ಬಸ್ ಇಲ್ಲ. ಮತ್ತೆ ಮಧ್ಯದಲ್ಲಿ ಬೆಳಿಗ್ಗೆ ಸಂಜೆ ಬಿಟ್ರೆ ಮತ್ತೆ ಆ ಕಡೆಯಿಂದ ಅನಾರು ಪಟ್ಟಣದಿಂದ ಬಸ್ಸೇ ನಮ್ಗೆ ಇಲ್ಲ. ಮತ್ತು ಸಂಜೆ ಅಲ್ಲಿ ಧರ್ಮಸ್ಥಳದಲ್ಲಿ ದ್ವಾರದ ಈ ಕಡೆ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಬಂದು ನಿಂತಿರ್ತದೆ, ಆದ್ರೂ ನಮ್ಮ ಮಕ್ಕಳಿಗೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಬಿಡುದಿಲ್ಲ. ಅಲ್ಲಿ ಮಕ್ಕಳಿಗೆ ಯಾರಿಗಾಗ್ಲಿ ಕೂತ್ಕೊಳ್ಳುವಂತ ವ್ಯವಸ್ಥೆ ಇಲ್ಲ. ತುಂಬಾ ಮಳೆ ಬರ್ತಾ ಇರ್ತದೆ, ಆದ್ರೆ ಬಸ್ಸಿನ ಒಳಗೆ ಹೋಗ್ಲಿಕ್ಕೆ ಬಿಡುದಿಲ್ಲ. ಟೈಮ್ ಆದಾಗ 5ವರೆಗೆ ಅವಸರವಾಗಿ ಒಳಗೆ ಕಳಿಸ್ತಾರೆ. ನಮ್ಗೆ ಯಾರಿಗೆ ಪ್ರಯಾಣಿಕರಲ್ಲಿ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಇಲ್ಲ ಸರ್. ದ್ವಾರದ ಹೊರಗಡೆ ಬಸ್ ನಿಲ್ಲುವುದು ಈಗ. ಹಾಗಾಗಿ ಬಸ್ಸಿನ ಒಳಗೆ ಬಸ್ ನಿಂತಿರ್ತದೆ ಸ್ಟ್ಯಾಂಡ್ ಅಲ್ಲಿ, ನಮ್ಗೆ ಹೋಗ್ಲಿಕ್ಕೆ ಒಳಗಡೆ ಬಿಡುದಿಲ್ಲ. ಮಳೆಯಲ್ಲೇ ಮಕ್ಕಳು ನಿಂತ್ಕೊಳ್ಬೇಕಾಗ್ತದೆ. ಅವರಿಗೆ TC ಅವರಿಗೆ ಮಾತ್ರ ಅಲ್ಲೊಂದು ಸಣ್ಣ ವ್ಯವಸ್ಥೆ ಇದೆ ಅಷ್ಟೇ. ಮತ್ತೆ ನಮ್ಗೆ ಶನಿವಾರ ಬಸ್ ಇಲ್ಲ. ಶನಿವಾರ ನಮ್ಗೆ ನಮ್ಮ ಊರಿಂದ ಧರ್ಮಸ್ಥಳಕ್ಕೆ ಬರ್ಬೇಕಾದ್ರೆ 200 ರೂಪಾಯಿ ರಿಕ್ಷಾ ಮಾಡ್ಕೊಂಡು ಬರ್ಬೇಕಾಗ್ತದೆ ಆ ಬಸ್ ತಪ್ಪಿದ್ರೆ. ಈಗ ಸರ್ ಹೇಳಿದ ಹಾಗೆ ನಮ್ಮ ಪಟ್ರಮೆಯಿಂದ ಧರ್ಮಸ್ಥಳ ಹೈಸ್ಕೂಲಿಗೆ, ಧರ್ಮಸ್ಥಳ SDM ಕಾಲೇಜಿಗೆ ಮತ್ತೆ ವಾಣಿಗೆ ಹೋಗುವಂತ ಮಕ್ಕಳಿದ್ದಾರೆ. ನಮ್ಮ ಬಸ್ ಬರುವುದು ಪಟ್ರಮೆಯಿಂದ ಧರ್ಮಸ್ಥಳಕ್ಕೆ ಮಾತ್ರ ಅಲ್ಲಿಂದ ಮತ್ತೆ ಬಸ್ ಇಲ್ಲ. ನಾವು ಬೇರೆ ಬಸ್ ಇಟ್ಕೊಂಡು ಬರ್ಬೇಕಾಗ್ತದೆ. ಈಗ ಅವರು ಹೇಳಿದ ಹಾಗೆ ವಾಣಿಗೆ ಬರ್ಲಿಕ್ಕೆ ಮತ್ತೆ ಅಲ್ಲಿ ಎಕ್ಸ್ಪ್ರೆಸ್ ಬಸ್ ಆದ್ರೆ ಮಂಗಳೂರಿಗೆ ಹೋಗುವಂತದ್ದು, ನಮ್ಮ ಮಕ್ಕಳಿಗೆ ಅಲ್ಲಿ ಬರ್ಲಿಕ್ಕೆ ಆಗುದಿಲ್ಲ. ಆದ್ರಿಂದ ಪಟ್ರಮೆಯಿಂದ ಬರುವ ಬಸ್ ಅನ್ನು ಇಲ್ಲಿ ಮುಂದಕ್ಕೆ ಉಜಿರೆ ಬೆಳ್ತಂಗಡಿಯವರೆಗೂ ಬರುವ ಹಾಗೆ ಮಾಡ್ಬೇಕು. ಮತ್ತು ಕರೆಕ್ಟ್ ಟೈಮಿಗೆ ಬರುವ ಹಾಕ್ಬೇಕು. ಯಾಕಂದ್ರೆ ನಮ್ಮ PU SDM ಮಕ್ಕಳಿಗೆ 8:30ಗೆ ಕ್ಲಾಸ್ ಪ್ರಾರಂಭ ಆಗ್ತದೆ. ಹಾಗಾಗಿ ಅವರಿಗೆ ಅಲ್ಲಿ 8 ಗಂಟೆಗೆ ಪಟ್ರಮೆಯಿಂದ ಬಿಟ್ಟರೆ ಮತ್ತೆ ಧರ್ಮಸ್ಥಳ ಬಸ್ ಚೇಂಜ್ ಮಾಡಿ ಬರ್ಲಿಕ್ಕೆ ಆಗುದಿಲ್ಲ. ವಾಣಿವರೆಗೂ ತಲುಪಲಿಕ್ಕೆ ಅವರಿಗೆ ಆಗುದಿಲ್ಲ ಸರ್. ಈ ಒಂದು ಬಸ್ಸಿನ ಸಮಸ್ಯೆಯನ್ನು ಪರಿಹರಿಸಬೇಕು. ಮತ್ತೆ ನಾವು ತುಂಬಾ ಸಲ ಹೇಳಿದಾಗ ಜನರಿಲ್ಲ ಅಂತ ಕಾರಣ ಕೊಡ್ತಾರೆ. ಆದ್ರೆ ಜನರು ಇಲ್ಲ ಯಾಕೆ ಅಂತಂದ್ರೆ ಬಸ್ ಇಲ್ಲ, ಆದ್ರಿಂದ ಅವ್ರು ಏನೋ ಮಾಡಿಕೊಂಡು ರಿಕ್ಷಾವೋ ಏನೋ ಮಾಡಿಕೊಂಡು ಹೋಗ್ತಾರೆ. ಹಾಗಾಗಿ ನಮ್ಗೆ ಒಂದು ಬಸ್ಸಿನ ಸರಿಯಾದ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿ. ಬೇಳಾಲು ಗ್ರಾಮಸ್ಥರು ನಮಗೆ ಅಂದ್ರೆ ತುಂಬಾ 3 ಕಿಲೋಮೀಟರ್ ಎಲ್ಲ ನಟ್ಟು ಮಕ್ಕಳು ಬೇಳಾಲಿಗೆ ಬರ್ತಾರೆ ಸರ್. ಬೆಳಿಗ್ಗೆ ಸಮಯಕ್ಕೆ ಸರಿಯಾಗಿ ಬಸ್ ಬರ್ತಿಲ್ಲ. ಒಂದು 7:45ಕ್ಕೆ ಬಸ್ ಇತ್ತು, ಅದನಿಗೆ 8:20
ಬಸ್ಸಿನಲ್ಲಿ ತುಂಬಾ ಚಿರತೆ ಕಾಗೆ ಎಲ್ಲ ಮಕ್ಕಳ ಕಾರ್ಮಿಕರೆಲ್ಲ ನಡ್ಕೊಂಡು ಮುಸ್ಲಿಮರು ಬಂದು ರಿಕ್ಷಕ್ಕೆ ಬರ್ತಾರೆ. ಹಾಗೆ ಒಂದು 7:45 ಬೈಪಾಡಿ ಬೇಳಾರು ರೂಟಾಗಿ ಕುದುರೆಗೆ ಹೋಗುವ ಹಾಗೆ ಮಾಡ್ಬೇಕು ಅಂತ. ಇನ್ನೊಂದು ನಮಗೆ 7:15 ಗಂಟೆಗೆ ಮಂಗಳೂರಿಗೆ ಬಂದಾರು ಬೇಳಾರು ಬೈಪಾಡಿ ರೂಟ್ ಅಲ್ಲಿ ಬಂದಾರಿಗೆ ಮಂಗಳೂರಿಗೆ ಬಸ್ ಇತ್ತು. ಅದು ಕೊರೋನಾ ಟೈಮಲ್ಲಿ ಸ್ಟಾಪ್ ಆಯ್ತು. ಅದನ್ನು ಕೊಯ್ಯೂರು ಸೈಡ್ ಅಲ್ಲಿ ಹಾಕಿ ಬೆಳ್ತಂಗಡಿಗೆ ಹಾಕಿದ್ದಾರೆ. ಆ ಬಸ್ ನಮಗೆ ಬೇಕು ಸರ್. ಬಂದಾರು ಬೈಪಾಡಿ ಬೇಳಾರು ರೂಟ್ ಆಗಿ ಮಂಗಳೂರಿಗೆ. ಹಾಗೆ ನಮಗೆ ಬೆಳಗಿನ ಹೊತ್ತು 7:45 ನಮ್ಮ ಬೇಳಾರು ರೂಟ್ ಅಲ್ಲಿ ಬಸ್ ಬೇಕು. ಬಂದಾರು ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತರೆ, ನಂದೊಂದು ಖಾಲಿ ಎರಡು ಮನವಿ ಇದೆ. ನಾವು ಸುಮಾರು 15 ವರ್ಷಗಳ ಹಿಂದೆ ಮಂಗಳೂರು ಡಿಪೋಕ್ಕೆ ಹೋಗಿ ಮನವಿಯನ್ನು ಮಾಡಿದ್ದೇವೆ. ಆದರೆ ಇಷ್ಟ ತನಕ ನಮಗೆ ಒಂದು ಸರ್ಕಾರಿ ಬಸ್ ಬಂದಾರಿನಿಂದ ಉಪ್ಪಿನಂಗಡಿ ಪುತ್ತೂರಿಗೆ ಮರೀಚಿಕೆಯಾಗಿ ಹೋಗಿದ್ದೇವೆ. 6 ಪ್ರೈವೇಟ್ ಬಸ್ಗಳಿಂದ ಪದೇ ಪದೇ ಇನ್ನೊಂದು ಈ ತರ ಮದುವೆ ಸಮಾರಂಭಗಳಿಗೆ ಬಾಡಿಗೆ ಹೋಗ್ತಿರ್ತವೆ. ಅದರಿಂದ ನಮಗೆ ಈ ಬಂದಾರು, ಮೈರೋಲ್ ತಡಕ, ಪದ್ಮುಂಜ, ಕುಪ್ಪೇಟಿ ಆಗಿ ಹೋಗಿ ಉಪ್ಪಿನಂಗಡಿ ಎಲ್ಲ ಶಾಲಾ ಮಕ್ಕಳಿಗೂ ಮತ್ತು ಪುತ್ತೂರು ಶಾಲೆಗೆ ವಿಸಿ ಮತ್ತು ಫಿಲೋಮಿನಾ ಕಾಲೇಜಿಗೆ ಎಲ್ಲ ಸರ್ಕಾರಿ ಪ್ರೌಢಶಾಲೆ, ಪ್ರಾಥಮಿಕ ಶಾಲೆ ಇರ್ಬೋದು, ಎಲ್ಲ ಶಾಲಾ ಮಕ್ಕಳಿಗೆ ಉಪಯೋಗ ಆಗುವ ಹಾಗೆ ಬಂದಾರಿನಿಂದ 8 ಗಂಟೆಗೆ ಬಿಟ್ಟ ಬಸ್ಸು ಅದು ಉಪ್ಪಿನಂಗಡಿಗೆ ಹೋಗಿ ಪುತ್ತೂರು ತಲುಪಿ ಸಾಯಂಕಾಲ 4 ಗಂಟೆಗೆ ಪುತ್ತೂರಿನಿಂದ ಹೊರಟು ಅದೇ ಮಾರ್ಗವಾಗಿ ಬಂದು ಬಂದಾರಲ್ಲಿ ತಗುವಂತ ವ್ಯವಸ್ಥೆಗಳು ಇದೆ. ಆಗಲೇ ಯದುಪತ್ ಸರ್ ಅವರು ಹೇಳಿದ್ರು, ನಮಗೆ ಬಂದಾರಿನಿಂದ ಉಜಿರೆ ಕಡೆಗೆ ಬಸ್ ಇದೆ. 7 ಗಂಟೆಗೆ ಒಂದು ಇದೆ, 8 ಕಾಲಕ್ಕೆ ಒಂದು ಇದೆ, ಮತ್ತು 10ವರೆಗೆ ಒಂದು ಬಸ್ ಇದೆ. ಅದೇ ರೀತಿ ಇಷ್ಟ ತನಕ ನಮಗೆ ಕಾಡಿದಂಥದ್ದು ವಿಷಯ ಆಯ್ತು, ಬಂದಾರಿಂದ ಉಪ್ಪಿನಂಗಡಿ ಪುತ್ತೂರಿಗೆ ಬಸ್ ಇಲ್ಲ ಅಂತೇಳಿ. ಖಂಡಿತವಾಗಿ ಈ ಒಂದು ಮನವಿಗೆ ಈ ಸಲವಾಗಿ ನಮಗೆ ಸ್ಪಂದಿಸಬೇಕು. ಮತ್ತೊಂದು ಬಹಳ ಕುಗ್ರಾಮವಾಗಿರುವಂತಹ ನನ್ನ ಪಂಚಾಯತ್ ವ್ಯಾಪ್ತಿಗೆ ಬರುವಂತಹ ಇನ್ನೊಂದು ಗ್ರಾಮ ಮೊಗ್ರು ಗ್ರಾಮ. ಈಗಾಗಲೇ ಒಂದು ದೊಡ್ಡ ಸೇತುವೆಯನ್ನು ಆಗ್ತಾ ಇದೆ. ಆ ಭಾಗದ ಜನರು ಎಲ್ಲಿಂದ ಪರದಾಡಿ ಹೋಗ್ಬೇಕಂದ್ರೆ ಕಮ್ಮಿಯಾಗಿ ಕಲ್ಲಮಾಡ ಬಂದು, ಕಲ್ಲಮಾಡದಿಂದ ಗುಲೇರಿ ಬಂದು, ಗುಲೇರಿಯಿಂದ ಇಲಂತಿರ ಹೋಗಿ, ಇಲಂತಿರದಿಂದ ಉಪ್ಪಿನಂಗಡಿಗೆ ಹೋಗ್ಬೇಕು. ಆ ರೂಟಿಗೆ ಒಂದು ಸೇಮ್ ಟೈಮ್ 8 ಗಂಟೆಯಿಂದ ಅಲಕಿಯಿಂದ ಬಿಟ್ಟು ಗುಲೇರಿ ಅದು ಹೈಸ್ಕೂಲ್ ಹತ್ರ ಹೋಗಿ ಬಿಲಂತಿಲ ಹೋಗಿ ಅದು ಉಪ್ಪಿನಂಗಡಿ ತಲುಪಿದ್ರೆ ಸಾಕು. ಅದೇ ರೀತಿ 4 ಗಂಟೆಗೆ ವಾಪಸ್ ಅಲ್ಲಿಂದ ಬಿಡ್ಲಿಕ್ಕೆ. ಇಷ್ಟೇ ನನ್ನ ಮನವಿ. ಅದೇ ಈಗಾಗಲೇ ನಾವು ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳೇ ಒಂದು ಮನವಿ, ನಾನು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವುದೇ ಬಸ್ಸು ಹೊರಗಡೆ ನಿಲ್ಲುವ ಅಭ್ಯಾಸ, ವಾಲ್ಟಿನ್ ಬಸ್ಸು ನಮ್ಮ ಪಂಚಾಯಿತಿಯ ಒಳಗಡೆ ನಿಲ್ಲಲಿಕ್ಕೆ ಅವಕಾಶವನ್ನು ಕೇಳಿದ್ದಾರೆ. ಆದರೂ ಕೊಟ್ಟಿದ್ದೇನೆ. ದಿವಸಕ್ಕೆ ಒಂದು ಡ್ರೈವರ್ ಕಂಡಕ್ಟರ್ನವರು ಬಂದು ಪಂಚಾಯಿತಿಯ ಒಳಗಡೆ ಇನ್ನಿತರ ಒಂದು ಕಸ ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ನೀರಿನ ಬಾಟಲಿ ಆಗಿರ್ಬೋದು, ಎಲ್ಲವನ್ನು ಬಿಸಾಡುತ್ತಾರೆ. ಯಾಕಂದ್ರೆ ನಾವು ಅದಕ್ಕೆ ಫುಲ್ ಆಗಿ ನಾನು CC ಕ್ಯಾಮರಾವನ್ನು ಅಳವಡಿಸ್ತೇನೆ, ನನ್ನ ಮೊಬೈಲ್ ಕನೆಕ್ಟ್ ಇದೆ. ಆದ್ರೂ ಗೊತ್ತಾಗ್ತಿರ್ತದೆ. ನಾನು ಯಾಕಂತ ಹೇಳಿದ್ರೆ ಊರಿನ ಮಕ್ಕಳ ಭವಿಷ್ಯಕ್ಕೋಸ್ಕರ ಬಸ್ಸಿನ ಹತ್ರ ಮಾತಾಡಿದ್ರೆ ಕಷ್ಟ ಆಗ್ತದೆ ಅಂತ ಹೇಳಿ ಬಿಟ್ಟಿದ್ದೇನೆ. ಒಳಗಡೆನೆ ಬೇಕಂತೇಳಿ ಅವರು ಹಠ ಮಾಡಿದ್ದಾರೆ. ಡಿಪೋ ಮ್ಯಾನೇಜರ್ಗೆ ಸಹ ತಿಳಿಸಿದ್ದೇವೆ. ಮೊನ್ನೆ ತಾನೇ ನಮ್ಮ ಇಡೀ ಕಂಪೌಂಡ್ ಅನ್ನು ಉಡಿ ಮಾಡಿ ಹಾಕಿದ್ದಾರೆ. ನಮಗೆ ಇವತ್ತೊಂದು ಡ್ರೈವರ್ ಬರ್ತಾರೆ, ನಾಳೆ ಒಂದು ಡ್ರೈವರ್ ಬರ್ತಾರೆ. ಆದ್ರೂ ನಾವು ಯಾಕೆ ಹೋಗಿ ಕಿರುಕುಳ ಮಾಡಲಿಲ್ಲ ಅಂತ ಹೇಳಿದ್ರೆ ಮಕ್ಕಳಿಗೋಸ್ಕರ ಬಸ್ಸು ಬರಲಿ, ಆ ಡ್ರೈವರ್ನವರು ಇದೇನು ದಿವಸಕ್ಕೆ ಒಂದು ಬಂದ್ರೆ ಅವರಿಗೆ ಗೊತ್ತಾಗುದಿಲ್ಲ ಅಂತ ಹೇಳಿ ಅದನ್ನು ಸಹ ಸ್ವಲ್ಪ ಜಾಗ್ರತೆಯಿಂದ ಅವರು ಇದ್ದರೆ ಒಳ್ಳೇದು. ನಾನು ಶಿರ್ಲಾಲು ಗ್ರಾಮ ಪಂಚಾಯತಿ ಸದಸ್ಯ ಮಾಧವ್ ಅಂತ. ನಮ್ಮ ಶಿರ್ಲಾಲು ಅಂದ್ರೆ ಗ್ರಾಮೀಣ ಪ್ರದೇಶ. ಅಲ್ಲಿಗೆ ಬರುವಂತ ಒಂದು 7:15 ಮತ್ತೆ ಒಂದು 8 ಗಂಟೆಗೆ ಬರುವಂತದ್ದು ಬಸ್ ಇದೆ. ಆದ್ರೆ ಅದು ಯಾವ ರೀತಿ ಇದೆ ಅಂದ್ರೆ ಒಂದೊಂದ್ಸಲ ಒಟ್ಟಿಗೆ ಬರುವಂತದ್ದು. 7:15 ಅಂದ್ರೆ 8 ಗಂಟೆ ಆಗುವಾಗ ಒಟ್ಟಿಗೆ ಬರುವಂತದ್ದು. 7:15 ಗಂಟೆಗೆ ಇರಲ್ಲ. ಆ ಮಕ್ಕಳು ಬರುವಾಗ ಶಾಲೆಗೆ ತಲುಪುವಾಗ ಸಹ ಲೇಟ್ ಆಗ್ತದೆ. ಯಾಕೆಂದ್ರೆ ನಮ್ಗೆ ಈಗ ಒಂದು ಶಿರ್ಲಾಲಲ್ಲಿ ಒಂದು 30-35 ವರ್ಷದಿಂದ ಒಂದು ಮಾನಸ ಬಸ್ ಬರ್ತಾ ಇತ್ತು. ಆದ್ರೆ ಎದುರಿಗೆ ಬರುವಂತದ್ದು ಅವರು ಪಾಪ ಜನ ಇರ್ಲಿ ಜನ ಇರೋದಿರ್ಲಿ ಅವರು ಪ್ರತಿದಿನ ಅವರು ಬರುವಂತದ್ದು ಈಗಲೂ ಮಾಡ್ತಾ ಇದ್ದಾರೆ. ಪ್ರತಿ ಅವರ ನಿಯತ್ ಅಂದ್ರೆ ಜನ ಇರ್ಲಿ ಜನ ಇರೋದಿರ್ಲಿ ಅವರು ಬರುವಂತದ್ದು ಇತ್ತು. ಆದ್ರೆ ನಮ್ಗೆ ಒಂದು ಸರಕಾರಿ ಬಸ್ ಇದ್ದದ್ದು ಸರಿಯಾದ ಸಮಯಕ್ಕೆ ಬಂದು ಮತ್ತೆ ಸಂಜೆ ಹೊತ್ತು ಮಕ್ಕಳನ್ನು ಒಂದು ಬಸ್ ಬೈಲಡ್ಕ ಅಂತ ಹೆಸರು ಇಟ್ಟಿದೆ. 2 ಬಸ್ಸಲ್ಲಿ ಬೈಲಡ್ಕ ಬೆಳ್ತಂಗಡಿ ಅಂತ ಇದೆ. ಅದು ಶಿರ್ಲಾಲು ಪೇಟೆಯಲ್ಲಿ ತಿರುಗಿಸಿ ಹೋಗುವಂತದ್ದು. ನಾನೊಂದು ಕಳೆದ ಬಾರಿ ಒಂದು ಬೆಳ್ತಂಗಡಿಯಲ್ಲಿ ಬಂದು ಹೇಳಿದ್ದೆ. ಆದ್ರೂ ಮತ್ತೆ ಸಹ ಅದೇ ರೀತಿ ಆಗ್ತಾ ಉಂಟು. ಮಕ್ಕಳನ್ನು ಒಂದು 10-15 ಮಕ್ಕಳು ಇದ್ರು ಶಿರ್ಲಾಲು ಪೇಟೆಯಲ್ಲಿ ಇಳಿಸಿ ಒಂದು ಬಸ್ ಸೀದಾ ಹೋಗ್ತದೆ. ಮತ್ತೊಂದು ಬರುವಂತದ್ದು ಎಲ್ಲಿ ತನಕ ಹೋಗ್ಬೇಕು, ಬೈಲಡ್ಕ ತನಕ ಹೋಗಲ್ಲ. ಆದ್ರೂ ತೊಂದ್ರೆ ಇಲ್ಲ, ಒಂದು ಸ್ವಲ್ಪ ಹತ್ತಿರ ಆಗುವಾಗ ಗುರುಮಾಜನ್ ಅಂತ ಇದೆ, ಅಲ್ಲಿ ತನಕ ಬಂದು ಹೋಗ್ತಾ ಇದೆ. ಅದನ್ನೊಂದು ಸರಿ ಮಾಡಿರುವಾಗೆ ಮನೆ ಶಾಸಕರೊಂದು ಮತ್ತೊಂದು ನಮ್ಗೆ ಒಂದು ಬೆಳ್ತಂಗಡಿಯಿಂದ ಕಾರ್ಕಳಕ್ಕೆ ತನಕ ಒಂದು ಸರಕಾರಿ ಬಸ್ ಒಂದು ಶಾಲೆ ಮಕ್ಕಳಿಗೋಸ್ಕರ ಒಂದು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ನನ್ನ ಹೆಸರು ಮೀನಾಕ್ಷಿ, ನಾನು ಪಡಂಗಡಿ ಗ್ರಾಮ ಪಂಚಾಯತ್ ಸದಸ್ಯೆ.
ನಮ್ಮ ಆಚೆ ಬಸ್ಸೇ ಇಲ್ಲ. ವೇಣೂರ್ ಇಲ್ಲಿ ಉಜಿರೆಯಿಂದ ವೇಣೂರ್ ತನಕ ಬಸ್ಸೇ ಬರುವುದಿಲ್ಲ. ನಮ್ಗೆ ಅವತ್ತೊಮ್ಮೆ ಹೇಳಿದ್ದೆವು ನಾವು ಬರ್ತದೆ, ಆದ್ರೆ ವೇಣೂರಲ್ಲಿ ನಿಲ್ಲಿಸಿದ್ರೆ ಮತ್ತೆ ಗುರನ್ಕೆರೆಯಲ್ಲಿ ನಿಲ್ಲಿಸುವುದು. ನಮ್ಗೆ ಆ ವೇಣೂರಿನಿಂದ ಗುರನ್ಕೆರೆ ತನಕ ಒಂದು 6-7 ಸ್ಟಾಪ್ ಆದ್ರೂ ಕೊಡಿಸಿದ್ರೆ ಒಳ್ಳೇದಿತ್ತಂತ ಮಕ್ಕಳಿಗೆ ಸುಲಭವಾಗ್ತದೆ. ಅವರು ಪ್ರೈವೇಟ್ ಅಲ್ಲಿ ಬರ್ತಾರೆ, 1-2-3 ಸಲ ಮಕ್ಕಳು ಕಾಲು ಅದ್ರಲ್ಲಿ ತುಂಬಾ ಹೊತ್ತುಕೊಂಡು ಬರ್ತಾರೆ ಪ್ರೈವೇಟ್ ಬಸ್ ಅಲ್ಲಿ. ಅದು ಅವರು ಪಾಪ ಬಿದ್ದದು ಎಷ್ಟು 2-3 ಸಲ ನಾನೇ ಕರೆಕೊಂಡು ಹೋಗಿದ್ದೇನೆ ಮಕ್ಕಳನ್ನು. ಹಾಗೆ ನಮ್ಗೆ ಒಂದು 7 ಸ್ಟಾಪ್ ಆದ್ರೂ ಕೊಡ್ಬೇಕು ವೇಣೂರಿನಿಂದ ಗುರನ್ಕೆರೆ ತನಕ. ನಮ್ದು ಊರು ಕಾಯತಡ್ಕ ಮಂಜುಳಾ ಅಂತ. ನಮ್ದು ಕೊರೋನಾದ ಮುಂಚೆ ನಮಗೆ ಬಸ್ಸಿನೊಂದು ಅಷ್ಟೊಂದು ಸಮಸ್ಯೆ ಇರಲಿಲ್ಲ. ಆದರೆ ಕೊರೋನಾದ ನಂತರ ನಮಗೆ 2 ಬಸ್ ಕ್ಯಾನ್ಸಲ್ ಆಗಿದೆ. ಒಂದು 8:45ಕ್ಕೆ ಮಿಯಾರಿನಿಂದ ಹೊರಡುವಂತದ್ದು ಧರ್ಮಸ್ಥಳ ತನಕ, ಮತ್ತೆ ಶಿಶಿರದಿಂದ 8 ಗಂಟೆಗೆ ಹೊರಡ್ತಾ ಇದ್ದಂದು ಕಾಯತಡ್ಕಕ್ಕೆ 8:00ವರೆಗೆ ಬರ್ತಾ ಇತ್ತು. ಅದೆರಡು ಬಸ್ ಕ್ಯಾನ್ಸಲ್ ಆಗಿದೆ. ಹಾಗೆಯೇ ಸಂಜೆಯ 6:30ಯ ಒಂದು ಬಸ್ಸು ಅದು ಕ್ಯಾನ್ಸಲ್ ಆಗಿದೆ. 5:45ಗೆ ಬಿಟ್ರೆ ಮತ್ತೆ ನಾವು ನಮ್ಮ ಮಕ್ಕಳು ಹಾಗೂ ನಾವು ಊರಿನವರು ಬಾಡಿಗೆ ಮಾಡ್ಕೊಂಡು ಹೋಗ್ಬೇಕು. ಒಟ್ಟು 3 ಬಸ್ಸುಗಳು ಕ್ಯಾನ್ಸಲ್ ಆಗಿದೆ. ಇನ್ನೊಂದು ಏನು ಅಂತ ಹೇಳಿದ್ರೆ 8 ಗಂಟೆಯಿಂದ ಧರ್ಮಸ್ಥಳದಿಂದ 8 ಗಂಟೆಯಿಂದ 9 ಗಂಟೆ ತನಕ ಯಾವುದೇ ಬಸ್ಸುಗಳು ಅಂದ್ರೆ ಒಂದೊಂದು ಹೊರಡ್ತವೆ. ಆ 1 ವರ್ಷದ ಇತ್ತೀಚೆಗೆ ಅದಕ್ಕಿಂತ ಮುಂಚೆ ಮಂಗಳೂರಿಗೆ 5 ನಿಮಿಷಕ್ಕೊಂದು ಗಾಡಿ ಇತ್ತು. ನಾವು ಅದು ಅನೇಕ ಸಾರಿ ಇದನ್ನು ಕೇಳಿದಾಗ ನನ್ಗೆ ಏನೇನೋ ಒಂದು ಅಂದ್ರೆ ಬಸ್ ಇಲ್ಲ ಹೇಳ್ತಾರೆ. ಆದರೆ ಬೇರೆ ಕಡೆಗೆ ಬಸ್ಸುಗಳನ್ನು 5 ನಿಮಿಷಕ್ಕೊಂದು ಬಸ್ ಹೊರಡ್ತದೆ. ಅದು ನಾವು ದಿನ ಓಡಾಡುವ ಕಾರಣ ನಮಗೆ ಅದು ಗೊತ್ತಾಗ್ತದೆ. ನಮಗೆ ಮಂಗಳೂರಿಗೆ ಹೋಗ್ಲಿಕ್ಕೆ ಮಾತ್ರ ಬಸ್ ಇಲ್ಲ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಧರ್ಮಸ್ಥಳದಿಂದ ಬೆಳಿಗ್ಗೆ ನಾವು ಮಕ್ಕಳು ಎಲ್ಲ ಪರೀಕ್ಷೆ ಮಾಡಿಕೊಂಡು ಸಮಯಕ್ಕೆ ಸರಿಯಾಗಿ ಕರ್ತವ್ಯಗಳಿಗೆ ಎಲ್ಲರೂ ತೆರಳುತ್ತೇವೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಉಜಿರೆಯಿಂದ ನಾವು ಸಂಜೆ ಬಸ್ಸುಗಳು ಇದು ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಅಥವಾ ಕಾಯತಡ್ಕ ಮಿಯಾರ್ ಕೊಕ್ಕಡ ಯಾವ ಕಡೆ ಹೋಗ್ಬೇಕಂತಂದ್ರೂ ಮಂಗಳೂರು ಬಸ್ಗಳು ಫುಲ್ ಆಗಿರ್ತವೆ. ಅದು ಹೌದು, ನಾವು ಅದನ್ನು ಒಪ್ಪಿಕೊಳ್ತೇವೆ. ಬೇರೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳು ಅದರಲ್ಲಿ ಫುಲ್ ಆಗಿರ್ತಾರೆ. ಆದರೆ ಈಶಾನ್ಯ ಮತ್ತು ವಾಯವ್ಯ ಕರ್ನಾಟಕ ಸಾರಿಗೆಗಳು ಅವುಗಳು ಖಾಲಿ ಇರ್ತವೆ. ಅದನ್ನು ಇದು ದ್ವಾರದ ಹತ್ರ ಅದು ಆಕ್ಸಿಡೆಂಟ್ ಸ್ಪಾಟ್ ಆಕ್ಚುಲಿ ಅಲ್ಲಿ ನಿಲ್ಲಿಸಿ ಪ್ರಯಾಣಿಕರನ್ನು ಇಳಿಸಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಎಲ್ಲಿ ನಿಲ್ಬೇಕೋ ಅಲ್ಲಿ ಬಸ್ಸುಗಳು ನಿಲ್ತಾ ಇಲ್ಲ. ಇದರಿಂದ ನಾವು ಉಜಿರೆಯಿಂದ ಪ್ರಯಾಣಿಸುವಂತಹ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಬೇರೆ ವೆಹಿಕಲ್ಗಳಲ್ಲಿ ಅಥವಾ ಸರಿಯಾದ ಸಮಯಕ್ಕೆ ಧರ್ಮಸ್ಥಳಕ್ಕೆ ತಲುಪದೆ, ಧರ್ಮಸ್ಥಳದಿಂದ ನಮಗೆ ಬಸ್ ಸಿಗದೆ ನಾವು ರಿಕ್ಷಾ ಮಾಡಿಕೊಂಡು ದಿನಕ್ಕೆ 250-500 ರೂಪಾಯಿ ಖರ್ಚು ಮಾಡಿದ್ದು ಇದೆ. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ ಧರ್ಮಸ್ಥಳದಿಂದ ನಾವು ಕೊಕ್ಕಡಕ್ಕೆ ಪ್ರಯಾಣ ಮಾಡ್ಬೇಕು ಅಂತಂದ್ರೆ ಅಥವಾ ನಮಗೆ ಬೆಳಿಗ್ಗೆ ಬಸ್ ಬಿಟ್ರೆ ಸಂಜೆ ಅದರ ಮಧ್ಯೆ ನಾವು ಎಲ್ಲಿಯಾದ್ರೂ ಡ್ಯೂಟಿಗೆ ಏನಾದ್ರೂ ಪೇಟೆಗೆ ಬಂದು ಹೋಗ್ಬೇಕಂದ್ರೆ ನಮಗೆ ಕುದುರಾಯದಲ್ಲಿ ಧರ್ಮಸ್ಥಳ ಸುಬ್ರಹ್ಮಣ್ಯ ಬಸ್ಗಳು ನಿಲುಗಡೆ ಮಾಡುವುದಿಲ್ಲ, ಜನಸಂದಣಿ ಇದೆ ಅಂತ ಹೇಳ್ತಾರೆ. ಆದ್ರೂ ನಾವು ಕೂತ್ಕೊಳ್ಳಿಕ್ಕೆ ಏನು ಸೀಟು ಕೇಳುದಿಲ್ಲ, ನಾವು ನಿಂತುಕೊಂಡೇ ಪ್ರಯಾಣ ಮಾಡ್ತೇವೆ. ನಮಗೆ ಅಲ್ಲಿ ಒಂದು ಮಾಡಿದ್ರೆ ಅನುಕೂಲ. ಇನ್ನೊಂದು ಏನು ಅಂತ ಹೇಳಿದ್ರೆ ನಮಗೆ ಒಂದು ಮಧ್ಯಾಹ್ನ ಒಂದು ಬಸ್ ಬೇಕು. ನಮ್ಮ ಮಕ್ಕಳಿಗೆ 12:30 ಅಥವಾ ಕೆಲವೊಮ್ಮೆ 2 ಗಂಟೆಗೆಲ್ಲ ಇದು ಶಾಲೆ ಬಿಡ್ತದೆ. ಆಗ ನಮಗೆ ಧರ್ಮಸ್ಥಳದಿಂದ ಕಾಯತಡ್ಕಕ್ಕೆ ಹೋಗ್ಲಿಕ್ಕೆ ಯಾವುದೇ ಖಾಸಗಿ ವಾಹನಗಳಾಗ್ಲಿ ಅಥವಾ ಸರ್ಕಾರಿ ಬಸ್ಗಳಾಗಲಿ ಯಾವುದೇ ಸೌಲಭ್ಯ ಇರುವುದಿಲ್ಲ. ನಾವು ಇದು ನಮ್ಮ ಹಲವು ವರ್ಷದ ಬೇಡಿಕೆ. ನಾವು ತುಂಬಾ ಸಾರಿ ಇದನ್ನು ಕಳಕಳಿಯಿಂದ ತುಂಬಾ ಎಲ್ಲರಿಗೆ ಮನವಿ ಕೊಟ್ಟಿದ್ದೇವೆ. ಆದರೆ ಈ ಮನವಿ ಮೋಸ್ಟ್ಲಿ ಮೇಡಮ್ ಈ ಸರಿ ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ. ಮಾಡಿಕೊಡ್ತಾರೆ ಅಂತ ಅನ್ಕೊಳ್ತೇವೆ. ಸುಮಾರು ಸರಿ ನಾವು ಬೇಡಿಕೆ ಕೊಟ್ಟಿದ್ದೇವೆ. ನಮಗೆ ಒಂದು ಕಾಯತಡ್ಕ, ಮಿಯಾರು, ಬರಂಗಾಯ, ಪಾದೆ ನಮ್ದು ಅತಿ ಹೆಚ್ಚು ವಿದ್ಯಾರ್ಥಿಗಳು ಇರುವಂತಹ ಒಂದು ಪ್ರದೇಶ ಹಾಗೂ ಅತಿ ಹೆಚ್ಚು ಜನಸಂಖ್ಯೆ ಇರುವಂತಹ ಪ್ರದೇಶ. ಇಲ್ಲಿಗೆ ಯಾವುದೇ ಒಂದು ಖಾಸಗಿ ವಾಹನಗಳಾಗಿ ಸರ್ಕಾರಿ ಬಸ್ಸುಗಳು ಬೆಳಿಗ್ಗೆ ಮತ್ತು ಸಂಜೆ ಇದೆ, ಅದರ ಮಧ್ಯೆ ಯಾವುದೇ ಒಂದು ಬಸ್ಸುಗಳು ಇರುವುದಿಲ್ಲ. ಹಾಗೆ ನಮಗೆ ಒಂದು ಈಶಾನ್ಯ ಮತ್ತು ವಾಯವ್ಯ ಸಾರಿಗೆಗಳು ನಮಗೆ ಧರ್ಮಸ್ಥಳದಲ್ಲಿ ನಿಲುಗಡೆ ಮಾಡಿದ್ರೆ ತುಂಬಾ ಅನುಕೂಲ ಆಗ್ತದೆ. ಹಾಗೆ ಬೆಳಿಗ್ಗೆ ಸಮೇತ ಸೋಮತಡ್ಕದಲ್ಲಿ ನಮಗೆ ಈಶಾನ್ಯ ಮತ್ತು ವಾಯವ್ಯ ಸಾರಿಗೆಗಳು ನಿಲುಗಡೆ ಮಾಡಿದ್ರೆ ನಮ್ಮ ಅತಿ ಹೆಚ್ಚಿನ ಸಮಸ್ಯೆಗಳು ನಾವು ಉಜಿರೆಯಿಂದ ನೇತಾಡಿಕೊಂಡು ಬಿದ್ದುಕೊಂಡು ಹೋಗುವಂತಹ ಒಂದು ಪ್ರಮೇಯ ಬರುವುದಿಲ್ಲ ಅಂತ ನಾವು ಅನಿಸ್ಕೊಳ್ತಾ ಇದ್ದೇವೆ. ದಯವಿಟ್ಟು ಇದನ್ನು ತಾವು ನಡೆಸಿಕೊಡ್ಬೇಕು ಅಂತ ನಡೆಸಿಕೊಡ್ತೀರಿ ಅಂತ ಕೇಳ್ಕೊಳ್ತಾ ಧನ್ಯವಾದ. ನಾನು ಬಂದಿರುವಂತದ್ದು ಪ್ರಥಮ ದರ್ಜೆ ಕಾಲೇಜು ಬೆಳ್ತಂಗಡಿಯಿಂದ. ಸೊ ಒಂದಷ್ಟು ಸಮಸ್ಯೆ ಪ್ರತಿಯೊಬ್ಬ ಮನುಷ್ಯನಿಗೂ ಇರುವಂತದ್ದು. ಹಾಗೆ ನಮಗೆ ಸಹ ನಮ್ಮ ಕಾಲೇಜಿಗೆ ಒಂದಷ್ಟು ಸಮಸ್ಯೆ ಇರುವಂತದ್ದು ಬಸ್ಸಿನ. ಸೊ ಏನು ಅಂದ್ರೆ ಈಗ ಮಿಯಾರಿಂದ ಬಸ್ ಬರುವಂತದ್ದು, ಹಾಗೇನೆ ಒಂದಷ್ಟು ಜನ ಅದನ್ನು ಹೇಳಿದ್ರು ಮಿಯಾರಿಂದ ಬಸ್ ಬರುವಂತದ್ದು. ಸೊ ನಮ್ಮ ಕಾಲೇಜಿಗೆ ಮಿಯಾರಿಂದ ಬಸ್ ಬಂದು ನಮ್ಮ ಕಾಲೇಜಿಗೆ ಬರುವಂತದ್ದು ಒಂದಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಬೇಕು ಎಂಬಂತಹ ದೃಷ್ಟಿಯಲ್ಲಿ. ಸೊ ಆ ಬಸ್ಸಲ್ಲಿ ಒಂದಷ್ಟು ಏನು ವಾಣಿಯ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಈ ಗುರುದೇವ ವಿದ್ಯಾರ್ಥಿಗಳು ಇರುವಂತದ್ದು. ಅಂದ್ರೆ ಅವ್ರು ಬರಬಾರ್ದು ಅಂತ ನಾನು ಹೇಳ್ತಾ ಇಲ್ಲ,
ಬಟ್ ಒಂದಷ್ಟು ವಿದ್ಯಾರ್ಥಿಗಳು ನಮ್ಮ ಕಾಲೇಜಿಗೆ ಬರುವಂತಹ ಬಸ್ ಅದು, ಬಟ್ ವಾಣಿಯಲ್ಲಿ ಬಸ್ ಖಾಲಿ ಆಗುವಂತದ್ದು. ಬಟ್ ಆ ವಾಣಿಯ ವಿದ್ಯಾರ್ಥಿಗಳಿಗೆ ಒಂದು ಬೇರೆ ವ್ಯವಸ್ಥೆ ಮಾಡಬಹುದು, ಅಥವಾ ಬೇರೆ ಒಂದು ವ್ಯವಸ್ಥೆ ಬೆಳ್ತಂಗಡಿಯಿಂದ ಸಪರೇಟ್ ಜಸ್ಟ್ ವಾಣಿ ತನಕ ಒಂದು ಬಸ್ ವ್ಯವಸ್ಥೆ ಮಾಡಬಹುದು ಅಂದ್ರೆ ಸರ್. ಈಗ ದೇವಗಿರಿ ಬೇರೆ ಬಸ್ ಬರ್ತಾ ಇರ್ತದೆ, ಸೊ ಜಸ್ಟ್ ಬೆಳ್ತಂಗಡಿಯಿಂದ ಇಲ್ಲಿ ತನಕ ಒಂದು ಬಸ್ಸಿನ ವ್ಯವಸ್ಥೆ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಬೆಳ್ತಂಗಡಿ ಅಥವಾ ಉಜಿರೆ ಅಥವಾ ಅಲ್ಲಿ ಬಾಕಿ ಆಗ್ತಾರೆ ಎಂಬಂತಹ ಒಂದು ವಿಷಯ. ಅದ್ರ ಜೊತೆಗೆ ನಮ್ಮ ಕಾಲೇಜಿನ ಹತ್ರ ಒಂದಷ್ಟು ರೋಡ್ ಕ್ರಾಸ್ ಮಾಡುವಾಗ ಒಂದಷ್ಟು ಕಷ್ಟ ಆಗುವಂತದ್ದು ವಿದ್ಯಾರ್ಥಿಗಳಿಗೆ. ಸೊ ಹಾಗಾಗಿ ಏನು ಜೀಬ್ರಾ ಕ್ರಾಸಿಂಗ್ ಒಂದು ಸಿಗ್ನಲ್ ಹಾಕ್ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ಸರ್. ಅಂದ್ರೆ ಹಂಪ್ ಹಾಕ್ಬೇಕು ಅಂತ, ಸ್ವಲ್ಪ ಗಾಡಿ ವೆಹಿಕಲ್ಸ್ ನಿಧಾನವಾಗಿ ಹೋಗ್ಬೇಕು. ಯಾಕೆಂದ್ರೆ ಅಲ್ಲಿ ಸ್ಟ್ರೈಟ್ ಇರುವಂತಹ ರೋಡ್ ಸರ್, ನಮಗೆಲ್ಲರಿಗೂ ಗೊತ್ತಿರ್ಬೋದು, ನಾವು ದಿನನಿತ್ಯ ಸಂಚರಿಸ್ತೇವೆ. ಸ್ಟ್ರೈಟ್ ಇರುವಂತಹ ರೋಡ್, ಒಂದಷ್ಟು ಎಲ್ಲ ವೆಹಿಕಲ್ಸ್ ಸ್ಪೀಡ್ ಆಗಿ ಹೋಗ್ತಾ ಇರ್ತಾರೆ. ಸೊ ಹಾಗಾಗಿ ನಮಗೊಂದು ಅದೊಂದು ಹೆಲ್ಪ್ ಮಾಡ್ಬೇಕು ಅಂತ. ಅದ್ರ ಜೊತೆಗೆ ಉಜಿರೆಯಿಂದ 8:50ಕ್ಕೆ ಬರುವಂತಹ ಬಸ್ ಸ್ಟೇಟ್ ಬ್ಯಾಂಕ್, ಇದು ನಾವೆಲ್ಲರೂ ಯೋಚನೆ ಮಾಡ್ಬೇಕು. 8:50ಕ್ಕೆ ಬರುವಂತಹ ಬಸ್ ಸ್ಟೇಟ್ ಬ್ಯಾಂಕ್, ನಂತರ ಬರುವಂತದ್ದು 9:30ಕ್ಕೆ ದಿಡುಪೆ ಸ್ಟೇಟ್ ಬ್ಯಾಂಕಿಗೆ ಹೋಗುವಂತ ಬಸ್. ನಾನು ತುಂಬಾ ಸಲ ಆ ಒಂದು ಸನ್ನಿವೇಶವನ್ನು ಎದುರಿಸಿದ್ದೀನಿ. ಯಾಕಂದ್ರೆ ಸರ್ 8:50ಕ್ಕೆ ಬಸ್ ಬರುವಂತದ್ದು, ನಂತರ ಸ್ಟೇಟ್ ಬ್ಯಾಂಕಿಗೆ ಬಸ್ಸೇ ಇಲ್ಲ. ಎಕ್ಸ್ಪ್ರೆಸ್ ಉಂಟು, ಬಟ್ ಸಟ್ಲಿ ಯಾವುದೂ ಇಲ್ಲ. ಅಂದ್ರೆ ಇಲ್ಲಿ ವಾಣಿ ಆಗಿರ್ಬೋದು ಅಥವಾ ಪೂಂಜಲಕಟ್ಟೆ ಆಗಿರ್ಬೋದು, ಒಂದಷ್ಟು ವಿದ್ಯಾರ್ಥಿಗಳಿಗೆ ಅದೊಂದಷ್ಟು ಹೆಲ್ಪ್ ಮಾಡ್ಬೇಕು ಸರ್. ಯಾಕಂದ್ರೆ 8:50ಕ್ಕೆ ಬರುವಂತಹ ಬಸ್ ಎಂಡ್ ಮತ್ತೆ ಬರುವಂತದ್ದು 9:30ಕ್ಕೆ, ಅದು ಸಹ ಬರುವಂತದ್ದು ದಿಡುಪೆ ಇಲ್ಲ, ಧರ್ಮಸ್ಥಳದಿಂದ ಅಲ್ಲ. ಸೊ ಅದರಲ್ಲಿ ಫುಲ್ ದಿಡುಪೆ ಇರ್ತದೆ. ಒಂದು ಟೀಚಿಂಗ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು ಇರುವಂತದ್ದು. ಸೊ ಉಜಿರೆಯಲ್ಲಿ ಆಗಿರ್ಬೋದು, ಬೆಳ್ತಂಗಡಿಯಲ್ಲಿ ಆ ಬಸ್ಸಿಗೆ ಪ್ರಯಾಣಿಸಲಿಕ್ಕೆ ಆಗ್ತಾ ಇಲ್ಲ ಸರ್. ಅದೊಂದು ವ್ಯವಸ್ಥೆ ಮಾಡಬೇಕು. ಅದ್ರ ಜೊತೆಗೆ ವೇಣೂರಿಂದ ಬರುವಂತಹದ್ದು, ಅಂದ್ರೆ ನಮ್ಮ ಕಾಲೇಜಲ್ಲಿ ಓವರ್ ಆಗಿ ವೇಣೂರಿಂದ ಬರುವಂತಹ ವಿದ್ಯಾರ್ಥಿಗಳು ತುಂಬಾ ಜನ ಇದ್ದಾರೆ. ಸೊ ವೇಣೂರಿಂದ ಬರುವಂತಹ ಒಂದು ಗವರ್ಮೆಂಟ್ ವೆಹಿಕಲ್ಸ್ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ ಸರ್. ಅದ್ರ ಜೊತೆಗೆ ನಮ್ಮ ಒಂದು ವಿದ್ಯಾರ್ಥಿಗಳಿಗೆ ನಿಲ್ಲಿಕ್ಕೆ ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಮಾಡಬೇಕು ಅಂತ. ಅದು ಈ ವ್ಯವಸ್ಥೆಗೆ ಬರುತ್ತಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಆ ಒಂದು ಬಸ್ ಸ್ಟ್ಯಾಂಡ್ ನ ವ್ಯವಸ್ಥೆ ಮಾಡಬೇಕು ಅಂತ ನಾನು ನಮ್ಮ ಶಾಸಕರ ಹತ್ರ ಕೇಳ್ತಾ ಇದ್ದೀನಿ ಸರ್. ಅದ್ರ ಜೊತೆಗೆ ಆಗ ದಿನೇಶನ್ನ ಹೇಳಿದ್ರು, ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರುವಂತವರು. ಸೊ ಪುತ್ತೂರಿಗೆ ಒಂದು ಬಸ್ಸಿನ ವ್ಯವಸ್ಥೆ ಮಾಡಬೇಕು ಅಂತ. ನಾನು ಖಂಡಿತವಾಗಿಯೂ ಡಿಗ್ರಿ ಓದಿರುವಂತದ್ದು ಪುತ್ತೂರು ಕಾಲೇಜಲ್ಲಿ, ಎಂ.ಕಾಮ್ ಇಲ್ಲಿ ಮಾಡ್ತಾ ಇದ್ದೀನಿ. ಡಿಗ್ರಿ ಪುತ್ತೂರಲ್ಲಿ ಓದಿರುವಂತದ್ದು. ನಾನು ಖಂಡಿತವಾಗಿಯೂ ಡೈಲಿ ಓದಂತದ್ದು ಪ್ರೈವೇಟ್ ಬಸ್ ಅಲ್ಲಿ, ಇಲ್ಲಿ ಉಪ್ಪಿನಂಗಡಿ ತನಕ ಪ್ರೈವೇಟ್ ಬಸ್ ಅಲ್ಲಿ ಹೋಗೋದು, ಮತ್ತೆ ಗವರ್ಮೆಂಟ್ ಬಸ್ ಅಲ್ಲಿ ಹೋಗುವಂತ. ಸೊ ಹಾಗಾಗಿ ಒಂದಷ್ಟು ವಿದ್ಯಾರ್ಥಿಗಳು, ಈಗ ನಮಗೆಲ್ಲರಿಗೂ ಗೊತ್ತಿರ್ಬೋದು, ಉಚಿತ ಪ್ರಯಾಣ ಇರುವಂತದ್ದು ಮಹಿಳೆಯರಿಗೆ. ಸೊ ಒಂದಷ್ಟು ಎಲ್ಲಾ ವಿದ್ಯಾರ್ಥಿನಿಯರು ಇರುವಂತದ್ದು ಸರ್. ಆ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ. ಮುಖ್ಯವಾಗಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಬಂದಂತಹ ಬೇಡಿಕೆಗಳು ಆಗಿದೆಯಾ ಅಂತ ಹೇಳುವಂತಹ ಪುನರಾವಲೋಕನ ಕೂಡ ಮಾಡಬೇಕು. ಸುಮಾರು 4 ವರ್ಷಗಳ ಹಿಂದೆ ಧರ್ಮಸ್ಥಳದ KSRTCಯ ಡಿಪೋದ ಮೇಲಿನ ಭಾಗದಲ್ಲಿ DC ಅವರು ಬಂದು ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡಿದ್ರು. ಅಲ್ಲಿ ಹಲವಾರು ಬೇಡಿಕೆಗಳನ್ನು ನಾವು ಕೊಟ್ಟೆವು. ಆದರೆ ದೇವರ ದಯದಿಂದ ಇವತ್ತಿನವರೆಗೆ ಅದಕ್ಕೆ ಶಾಶ್ವತವಾದಂತಹ ಪರಿಹಾರವನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಮುಖ್ಯವಾಗಿ ಅವರ ವ್ಯಾಪ್ತಿಯಲ್ಲಿ ಮಾಡಬೇಕಾದಂತ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ಲಿಕ್ಕೆ ಆಗ್ಲಿಲ್ಲ. ಮುಖ್ಯವಾಗಿ ಅದನ್ನು ಉದಾಹರಣೆಯನ್ನು ಹೇಳುವಂಥದ್ದು, ಧರ್ಮಸ್ಥಳದ ಹೊಸ ಬಸ್ ನಿಲ್ದಾಣ ಮತ್ತು KSRTC ಡಿಪೋದ ಮಧ್ಯದಲ್ಲಿ ಅಷ್ಟು ದೊಡ್ಡ ಮೈದಾನದಲ್ಲಿ ಶೇಖರಣೆ ಆದಂತಹ ನೀರು ಸರಾಗವಾಗಿ ಶಾಸಕರು ಕೊಟ್ಟಂತ 2 ಕೋಟಿಯ ಆ ರೋಡಿನಲ್ಲಿ ಹೋಗ್ತಾ ಇದೆ. ರೋಡ್ ಕೂಡ ಹೋಗ್ತದೆ. ಇದಕ್ಕೊಂದು ಬೇಡಿಕೆಯನ್ನು ಇಟ್ಟಾಗ ಒಂದು ಚರಂಡಿಯನ್ನು ಸಿವಿಲ್ ವರ್ಕ್ ಅನ್ನು ಮಾಡಿ ಅಂತ ಹೇಳುವಂತ ಬೇಡಿಕೆಯನ್ನು DC ಅವರು ಕೊಟ್ಟಿದ್ದಾಗ ಆಯ್ತು, ತಕ್ಷಣವಾಗಿ ಇದನ್ನು ಮಾಡ್ತೇವೆ ಅಂತ ಹೇಳಿದ್ರು. ಇವತ್ತಿನವರೆಗೆ ಆಗ್ಲಿಲ್ಲ. ಎರಡನೇದು, ಆ KSRTCಯ ನಿಲ್ದಾಣದಿಂದ ಡಿಪೋಕ್ಕೆ ಹೋಗುವಂತ ಬಸ್ಸುಗಳು ಅತಿ ವೇಗವಾಗಿ ಅಲ್ಲಿಂದ ಬರ್ತಾ ಇರ್ತದೆ. ಅದೊಂದು ಸಣ್ಣ ರಸ್ತೆ, ಅದರಲ್ಲಿ ಕ್ರಾಸ್ ರೋಡ್, ಅದರಲ್ಲಿ ವೇಗವಾಗಿ ಆ ಕ್ರಾಸ್ ರೋಡ್ ನಲ್ಲಿಯೂ ಕೂಡ ವೆಹಿಕಲ್ಗಳು ಹೋಗ್ತಾ ಇರ್ತದೆ, ಜನಸಂದಣಿಗಳು ತುಂಬಾ ಇರ್ತದೆ. ಆದ್ರೆ ಅವರು ವೇಗದಲ್ಲಿ ಬಂದವರು ಡಿಪೋಕ್ಕೆ ಹೋಗುವಾಗ ಯಾವುದೇ ಬ್ರೇಕುಗಳು ಅಥವಾ ಏನು ಇರುವುದಿಲ್ಲ. ಇದಕ್ಕೂ ಕೂಡ ವಿನಂತಿಯನ್ನು ಮಾಡಿದ್ದೆವು. ನಿಮ್ಮ ಏನು ನಿಲ್ದಾಣದ ವ್ಯಾಪ್ತಿಯ ತಕ್ಷಣ ಒಂದು ಫೈಬರ್ ಇದ್ದು ಹಂಪನ್ನು ಹಾಕಿದ್ರೆ ಸ್ವಲ್ಪ ಸ್ಲೋ ಆಗ್ತದೆ, ಮತ್ತೆ ಅದು ಗಾಡಿಯನ್ನು ತಗೊಳ್ತಾರೆ ಅಂತ. ಅದು ಕೂಡ ಇವತ್ತಿನವರೆಗೆ ಆಗ್ಲಿಲ್ಲ. ಇನ್ನು ಯಾತ್ರಾರ್ಥಿಗಳ ಒಂದು ಅನುಕೂಲಕ್ಕಾಗಿ ಬಹಳ ಪ್ರಸಿದ್ಧವಾದಂತಹ ಕ್ಷೇತ್ರ ಸೌತಡ್ಕ. ಧರ್ಮಸ್ಥಳಕ್ಕೆ ಬರುವಂತ ಎಲ್ಲ ಯಾತ್ರಾರ್ಥಿಗಳು ಸೌತಡ್ಕಕ್ಕೆ ಪ್ರಯಾಣವನ್ನು ಬೆಳೆಸ್ತಾರೆ. ಹಾಗಾಗಿ ಪ್ರತಿ 1 ಗಂಟೆಗೆ ಒಂದು ಧರ್ಮಸ್ಥಳ ಪಟ್ರಾಮೆ ಸೌತಡ್ಕ, ಅದರ ಬದಲಿ 1 ಗಂಟೆಯಲ್ಲಿ ಧರ್ಮಸ್ಥಳ ನಿಟ್ಲೆ ಸೌತಡ್ಕ ಬಸ್ ಅನ್ನು ಮಾಡಿದ್ರೆ ಯಾತ್ರಾರ್ಥಿಗಳಿಗೂ ಅನುಕೂಲ ಆಗ್ತದೆ ಮತ್ತು ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದೇ
ಉತ್ತರದಲ್ಲಿ 2 ಪರಿಹಾರ ಆಗ್ತದೆ ಅಂತ ಹೇಳುವಂತ ವಿನಂತಿ. ಇನ್ನೊಂದು, ನಿಡ್ಲೆಯ ಆದಿತ್ಯ ಹೋಟೆಲ್ನ ಪಕ್ಕದಲ್ಲಿ ಬಳಿಯಾರು ಅಂತ ಹೇಳುವಂತ ಪ್ರದೇಶ, ಧರ್ಮಸ್ಥಳ ಗ್ರಾಮದಲ್ಲಿ, ಅಲ್ಲಿ ಬೆಳಿಗ್ಗೆ ಶಾಲಾ ವಿದ್ಯಾರ್ಥಿಗಳು ನಿಂತಿರ್ತಾರೆ. ಅಲ್ಲಿಯ ಬಸ್ಸಿಗೆ ಸ್ಟಾಪ್ ಕೇಳಿದ ಗ್ರಾಮ ಸಭೆಯಲ್ಲಿ ಕೂಡ ಪ್ರತಿಫಲನವಾಗಿದೆ. ಆದ್ರೆ ಇವತ್ತಿನವರೆಗೆ ಅದಕ್ಕೆ ಸರಿಯಾದ ಒಂದು ವ್ಯವಸ್ಥೆಗಳಾಗಿಲ್ಲ. ಬಳಿಯಾರು ಪಾಯಿಂಟಿನಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಬಸ್ ಅನ್ನು ನಿಲ್ಲಿಸುವಂತದ್ದು, ಅಲ್ಲಿ ಬಸ್ ಸ್ಟ್ಯಾಂಡ್ ಅನ್ನೆಲ್ಲ ಪಂಚಾಯತಿಂದ ಮಾಡಿದೆ. ಇನ್ನು ಕನ್ಯಾಡಿಯ ವಿದ್ಯಾರ್ಥಿಗಳು ರಾಮ ಮಂದಿರದ ಸ್ಟಾಪ್ ನಲ್ಲಿ ಬಸ್ಗಳನ್ನು ನಿಲ್ಲಿಸ್ತಾರೆ, ಆದ್ರೆ ಕನ್ಯಾಡಿಯ ಶಾಲೆಯ ಎದುರು ನಿಲ್ಲಿಸುವಂತಹ ಬಸ್ಸುಗಳಲ್ಲಿ ನಿಲ್ಲಿಸುವುದಿಲ್ಲ. ಹಾಗಾಗಿ ಬೆಳಗಿನ ಆ ಒಂದು ಸಮಯದಲ್ಲಿ ಏನು ಕಾಲೇಜಿಗೆ ಹೋಗುವಂತ ಸಮಯ ಇದೆ, ಆಗ ಅಲ್ಲಿ ಬಹಳ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತದೆ. ಹಾಗಾಗಿ ಕನ್ಯಾಡಿಯ ಆ ಸ್ಟಾಪಿನಲ್ಲಿ ಒಂದು ಬಸ್ ಇಲ್ಲದಿದ್ರೆ ಆ ಸಮಯಕ್ಕೆ ಮೀಸಲಿಸಿ ಶಾಲಾ ವಿದ್ಯಾರ್ಥಿಗಳಿಗೆ ಒಂದು ಬಸ್ ಅನ್ನು ಕೊಡುವಂತ ಕಾಯಕ ಆಗ್ಬೇಕು ಅಂತ ಹೇಳುವಂಥದ್ದು ಅಪೇಕ್ಷೆ. ಇನ್ನು ಇದು ಹೇಳಬೇಕಾ ಹೇಳಬಾರ್ದ ಗೊತ್ತಿಲ್ಲ, ಕನ್ಯಾಡಿಯ ಮಸೀದಿಯ ಪಕ್ಕದಲ್ಲಿ ವಾಹನಗಳು, KSRTC ವಾಹನಗಳು ರಸ್ತೆಯಲ್ಲಿ ನಿಂತು ಅವರಿಗೆ ಬೇಕಾದಂತ ವ್ಯವಸ್ಥೆಗಳಿಗೆ ನಿಲ್ಲಿಸುವಂಥದ್ದು. ಅಲ್ಲಿ ತಿಂಡಿ ತರಲಿಕ್ಕೆ ಹೋಗುದು, ಮತ್ತೆ ಅವರ ಬಸ್ ಮಾತ್ರ ರೋಡಿನಲ್ಲಿ ಇರುವಂಥದ್ದು. ಸ್ವಲ್ಪ ಕೆಳಗೆ ನಿಲ್ಲಿಸುವಂಥದ್ದು. ಇದು ಗ್ರಾಮ ಸಭೆಯಲ್ಲಿಯೂ ಕೂಡ ಬಂದಿದೆ, ಆದ್ರೂ ಅಲ್ಲಿಯೂ ಕೂಡ ಬರೆದುಕೊಂಡು ಹೋಗಿದ್ದಾರೆ ಬಿಟ್ರೆ ಅದನ್ನು ಮಾಹಿತಿ ಕೊಡುವಂಥದ್ದು ಆಗ್ಲಿಲ್ಲ. ಹಾಗಾಗಿ ಅದರ ಬಗ್ಗೆ ಹೇಳುವಂಥದ್ದು. ಇನ್ನು ಧರ್ಮಸ್ಥಳದ KSRTC ಬಸ್ ಸ್ಟ್ಯಾಂಡಿನ ಸ್ವಚ್ಛತೆಯ ವಿಭಾಗವಾಗಿ ಬಹಳ ಕಳಪೆ ಮೇಂಟೆನೆನ್ಸ್, ಬಹಳ ಕಳಪೆ ಇದೆ. ಸಾರ್ವಜನಿಕರಿಂದ ನಮಗೆ ಪಂಚಾಯತಿಗೆ ದೂರು ಕೂಡ ಬಂದಿದೆ, ಸರಿಯಾಗಿ ಸ್ವಚ್ಛತೆಯನ್ನು ನಿರ್ವಹಿಸ್ತಾ ಇಲ್ಲ, ಆ ಶೌಚಾಲಯಗಳಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಶೌಚಾಲಯದ ನಿರ್ವಹಣೆ ಕೂಡ ಸರಿಯಾದ ರೀತಿಯಲ್ಲಿ ಧರ್ಮಸ್ಥಳದಲ್ಲಿ ಆ ಬಸ್ ಸ್ಟ್ಯಾಂಡಿನಲ್ಲಿ ಆಗ್ಬೇಕು ಅಂತ ಹೇಳುವಂಥದ್ದು. ಇನ್ನೊಂದು, KSRTCಯ ಧರ್ಮಸ್ಥಳದ ಡಿಪೋದ ಎದುರು ನೂತನ ಕ್ವಾರ್ಟರ್ಸ್ ಆಗ್ತಾ ಇದೆ. ಪರಿಸರದ ಕಾಳಜಿಯಿಂದ ಅಥವಾ ಸ್ವಚ್ಛತೆಯ ಕಾಳಜಿಯಿಂದ ತುಂಬಾ ಸಲ ನಾವು ಮನವಿಯನ್ನು ಮಾಡಿದ್ದೇವೆ ಅಲ್ಲಿಗೆ, KSRTC ಡಿಪೋಕ್ಕೆ. ಕಸವನ್ನು ಅಲ್ಲಲ್ಲಿ ಎಸೆಯುವಂಥದ್ದು, ಎದುರು ಸ್ವಚ್ಛವಾಗಿ ಇರಿಸಿಕೊಳ್ಳುವಂತ ಒಂದು ಕೆಲಸಕ್ಕೆ ಇವತ್ತಿನವರೆಗೆ ಹೋಗ್ಲಿಲ್ಲ. ಆಮೇಲೆ KSRTCಯ ಒಟ್ಟು ಪ್ರದೇಶವನ್ನು ನೋಡಿದಾಗ ಬಲ್ಲೆಗಳಿಂದ ತುಂಬಿದೆ, ಅದನ್ನು ಕೂಡ ಮೇಂಟೆನೆನ್ಸ್ ಮಾಡುವಂಥದ್ದು. ಯಾಕಂದ್ರೆ ಅದರ ಪಕ್ಕದಲ್ಲಿ ಅವರದೇ ಕ್ವಾರ್ಟರ್ಸ್ ಇರುವಂಥದ್ದು, KSRTC ಅವರ ಕ್ವಾರ್ಟರ್ಸ್ ಇರುವಂಥದ್ದು. ಹಾಗಾಗಿ ಆ ಸ್ವಚ್ಛತೆಯ ಮೇಂಟೆನೆನ್ಸ್ ಧರ್ಮಸ್ಥಳದ ಡಿಪೋ ವಾತಾವರಣದಲ್ಲಿ ಇಲ್ಲ ಅಂತ ಹೇಳುವಂಥದ್ದು. ಇನ್ನು ನಾನೊಬ್ಬ 2 ವೀಲರ್ ರೈಡರ್ ಆದ ಕಾರಣ ನನಗೆ ಬಹಳ ಒಂದು ಅನುಭವ ಅಂತ ಹೇಳಿದ್ರೆ, ಹೊಗೆ ಉಗುಳುವಂತಹ ಬಸ್ಸುಗಳು ಅತಿ ಗರಿಷ್ಠ ಪ್ರಮಾಣದಲ್ಲಿ ಇದೆ. ಅದು ಒಂದು ಅಪ್ಪಿನಲ್ಲಿ ಹೋಗುವಾಗ ಸಾಧ್ಯವೇ ಇಲ್ಲ. ಆ ಬಸ್ಸಿನ ಹಿಂದೆ ಹೋದ್ರೆ ಎದುರು ಏನೂ ಕಾಣುವುದಿಲ್ಲ. ನನಗೆ ಒಂದು ಮನಸ್ಸಿನಲ್ಲಿ ಆಗುದಾದರೆ ಇದಕ್ಕೆ ವಾಯು ಮಾಲಿನ್ಯದ ಅಥವಾ ಇದಕ್ಕೆ ಏನು ಇಲ್ವಾ, ಇದೆಲ್ಲವನ್ನು ಮೀರಿದ ವ್ಯವಸ್ಥೆ ಏನಾದ್ರೂ KSRTCಯಲ್ಲಿ ಇದೆಯಾ ಗೊತ್ತಿಲ್ಲ. ಅಂತಹ ಕಳಪೆ ನಿರ್ವಹಣೆಯ ಬಸ್ ಅನ್ನು ಒಂದ ಗುಜರಿಗೆ ಹಾಕ್ಬೇಕು ಅಥವಾ ಅದನ್ನು ಸ್ಥಗಿತ ಮಾಡಬೇಕು. ಸಾರ್ವಜನಿಕರಿಗೆ ತೊಂದರೆ ಆಗುವ ರೀತಿಯಲ್ಲಿ, ಯಾಕಂದ್ರೆ 2 ವೀಲರ್ನವರಿಗೆ ತುಂಬಾ ತೊಂದರೆ ಆಗ್ತದೆ, ಆ ರೀತಿಯ ಬಸ್ಗಳಿಗೆ ಅವಕಾಶ ಕೊಡಬಾರದು ಅಂತ ಹೇಳುವಂಥದ್ದು. ಇನ್ನೊಂದು, ಡಿವಿಷನ್ ಇಂದ ಡಿವಿಷನ್ಗೆ ರೇಟ್ ವ್ಯತ್ಯಾಸ. ಚಿಕ್ಕಮಗಳೂರಿನ ಡಿವಿಷನ್ ಬಸ್ಸಿನಲ್ಲಿ ಉಜಿರೆಯಿಂದ ಮಂಗಳೂರಿಗೆ ಚಲಾಯಿಸಿದ್ರೆ ಒಂದು ರೇಟ್, ಅದೇ ಧರ್ಮಸ್ಥಳ ಡಿಪೋದಿಂದ ಅಥವಾ ಪುತ್ತೂರಿನ ಇದರಿಂದ ಹೋದಾಗ ಒಂದು ರೇಟ್. ಈ ವ್ಯತ್ಯಾಸಗಳನ್ನು ಕೂಡ ಗಮನಿಸಬೇಕು, ಈ ವ್ಯತ್ಯಾಸಗಳು ಕೂಡ ಇದೆ. ಇನ್ನು 50ರಿಂದ 100 ಜನದ ಜೀವ ಒಬ್ಬ ಡ್ರೈವರ್ನ ಕೈಯಲ್ಲಿದೆ. ಆದ್ರೆ ಮೊಬೈಲ್ ಅನ್ನು ಯೂಸ್ ಮಾಡಿಕೊಂಡು ಡ್ರೈವಿಂಗ್ ಮಾಡುವಂತದ್ದು ಕೂಡ ಹಲವಾರು ಉದಾಹರಣೆಗಳಿದೆ. ಅದನ್ನು ಕಟ್ಟುನಿಟ್ಟಾಗಿ ಅವರಿಗೆ ಹೇಳಬೇಕು ಅಂತ ಹೇಳುವಂಥದ್ದು. ಹಾಗೆ ಮೇಡಮ್ ಹೇಳಿದ್ರು, ಧರ್ಮಸ್ಥಳದ ಮಹಾದ್ವಾರದ ಬಳಿ ಅದರ ನಿಯಂತ್ರಣದ ಕಳಪೆ ನಿರ್ವಹಣೆ ಎಷ್ಟಿದೆ ಅಂತ ಹೇಳಿದ್ರೆ ತುಂಬಾ ಇದೆ. ಒಂದು, ಅಲ್ಲಿರುವಂತ ಖಾಸಗಿ ನಿಲ್ದಾಣ ಏನು ಕ್ಷೇತ್ರದಿಂದ ಇದೆ, ಆ ನಿಲ್ದಾಣದಲ್ಲಿ ನೀರು ನಿಂತು ಮೊನ್ನೆ ಯಾವುದೇ ಒಂದು KSRTC ಅವರನ್ನು ಕೇಳಿಕೊಂಡಾಗ ಮಾಡಲಿಲ್ಲ, ಅದನ್ನು ಮತ್ತೆ ಪಂಚಾಯತಿ ಕಡೆಯಿಂದ ಮಾಡುವಂತದ್ದಾಗಿದೆ. ಹಾಗಾಗಿ ಅಲ್ಲಿ ಈ ಡೆಂಗ್ಯೂನ ಸಮಯದಲ್ಲಿ ನೀರು ನಿಂತು ಆದಂತ ವಿಪರೀತಕ್ಕೆ ಯಾರು ಹೊಣೆ ಇರುವುದಿಲ್ಲ, ಪಂಚಾಯತಿಗೆ ದೂರು ಬರ್ತದೆ. ಹಾಗಾಗಿ ಇದರ ನಿರ್ವಹಣೆ ಒಂದು. ಎರಡನೇದು, ಏನು ಈಶಾನ್ಯ ಅಥವಾ ವಾಯವ್ಯ ಬಸ್ಸುಗಳು ನಿಲ್ಲುವಂತಹ ಪ್ರದೇಶದಲ್ಲಿ ಆ ತಾಳ್ಮೆ ಇಲ್ಲದಂತ ಚಾಲಕರು, ಅವರಿಗೆ ತಾಳ್ಮೆ ಇಲ್ಲ,
ಯಾಕಂದ್ರೆ ಒಂದು ಬಸ್ ನಿಂತಿದ್ರೆ ಅದರ ಪಕ್ಕದಲ್ಲಿ ಆ ಹಿಂದೆ ಇರುವಂತವರಿಗೆ ಯಾರಿಗೂ ರೋಡಿನಲ್ಲಿ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಇದನ್ನು ಅಲ್ಲಿಯ ನಿಯಂತ್ರಣವನ್ನು ಬಹಳ ಕಟ್ಟುನಿಟ್ಟಾಗಿ ಮಾಡಬೇಕು ಅಂತ ಹೇಳುವಂತ ವಿನಂತಿಯನ್ನು ಮಾಡುತ್ತಾ ಅವಕಾಶಕ್ಕಾಗಿ ಬಂದರು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಧನುಷ್ ಕೆ. ನಾನು ಮುಂಡಾಜಿ ಪದವಿಪೂರ್ವ ಕಾಲೇಜು ಮುಂಡಾಜಿಯಿಂದ ಬಂದಿದ್ದೇನೆ. ನಮ್ಮ ಸಮಸ್ಯೆ ಏನಂತ ಹೇಳಿದ್ರೆ, ವಾಯುವ್ಯ ಕರ್ನಾಟಕ ಬಸ್ ಚಾರ್ಮಾಡಿಯಿಂದ ಬೆಳ್ತಂಗಡಿ ಹೋಗ್ತದೆ, ಆಚೆ ಸೈಡ್ ಹೋಗ್ತದೆ. ಬೆಳ್ತಂಗಡಿಯಿಂದ ಚಾರ್ಮಾಡಿ ಬರುವಂತಹ ಸಂದರ್ಭದಲ್ಲಿ ಇಲ್ಲಿ ಸೋಮತಟಕದಲ್ಲಿ ಸ್ಟಾಪ್ ಕೊಡುದಿಲ್ಲ. ಎಷ್ಟೋ ಬಾರಿ ಅನುಮತಿ ಇದೆಲ್ಲ ಅರ್ಜಿ ಇದೆಲ್ಲ ಕೊಟ್ಟಾಯ್ತು, ಆದ್ರೂ ಕೂಡ ಅಲ್ಲಿ ನಿಲ್ಲಿಸ್ತಿಲ್ಲ ವಾಯುವ್ಯ ಕರ್ನಾಟಕ ಬಸ್ ಯಾವುದು. ಇದರಿಂದಾಗಿ ಹಲವು ವಿದ್ಯಾರ್ಥಿಗಳಿಗಾಗಿರ್ಬೋದು, ಬೇರೆ ಬೇರೆ ಜನರಿಗಾಗಿರ್ಬೋದು ಇದರಿಂದ ಬಹಳ ಒಂದು ತೊಂದರೆ ಆಗ್ತದೆ. ಇನ್ನೊಂದು ಏನಂತ ಹೇಳಿದ್ರೆ, ಬೆಳ್ತಂಗಡಿಯಿಂದ ಜುಡುಪಿಗೆ ಹೋಗುವಂತಹ ಬಸ್ ಯಾವತ್ತೂ ಕೂಡ ಶನಿವಾರ ಇರುವಂತದ್ದು ಮಧ್ಯಾಹ್ನ ಒಂದೇ ಬಸ್. ಆದ್ರೆ ಯಾವತ್ತೂ ಕೂಡ ಈ ಸೋಮವಾರ ಮಂಗಳವಾರ ಅಂತಹ ಒಂದು ದಿವಸದಲ್ಲಿ 2 ಬಸ್ ಇರ್ತದೆ. ಆ 2 ಬಸ್ ಇದ್ರೂ ಕೂಡ ಫುಲ್ ರಶ್ ವಿದ್ಯಾರ್ಥಿಗಳೆಲ್ಲ. ಆದ್ರೆ ಶನಿವಾರ 2 ಬಸ್ಸಿನ ವಿದ್ಯಾರ್ಥಿಗಳು ಒಂದೇ ಬಸ್ಸಲ್ಲಿ ಹೋಗ್ಬೇಕಾಗ್ತದೆ. ಹೌದು, ಹಾಗೆ ಅದಂತ ಹೇಳಿದ್ರೆ ನಮಗೆ ಕಾಲೇಜ್ 1 ಗಂಟೆಗೆ ಬಿಡ್ತದೆ, ಆದ್ರೆ ಬರುವಂತದ್ದು ಆ ಬಸ್ 2 ಕಾಲಿಗೆ ಬರುವಂತದ್ದು. 2 ಕಾಲಿಗಾದ್ರೂ ಬಸ್ ಒಂದೇ ಬಸ್. ಇದರಿಂದಾಗಿ ಸರಿ ಮಾಡ್ಕೊಳ್ಬೇಕಂತ. ಎಲ್ರಿಗೂ ನಮಸ್ಕಾರ. ನಾನು ಧರಿತ್ರಿ ಬಿಡೆ, ಸಿದ್ದಬೈಲು ಪರಾರಿ ಸತ್ಯ ಬಲ್ಕೆ ಕಲ್ಮಂಚದ ವಿದ್ಯಾರ್ಥಿನಿ. ಮುಖ್ಯವಾಗಿ ನಮಗೆ ಒಂದು 3-4 ಕೋರಿಕೆ ಇದೆ. ಕೂಟದಕಲ್ಲು ಮುಂಡ್ರಪಾಡಿ ಮಾರ್ಗವಾಗಿ ನಮಗೆ ಧರ್ಮಸ್ಥಳಕ್ಕೆ ಬೆಳಗ್ಗೆ ಒಂದು ಸಂಜೆ ಒಂದು ಬಸ್ ಇದೆ. ಸಂಜೆಯ ಬಸ್ ವ್ಯವಸ್ಥೆಯಲ್ಲಿ ಏನೂ ಸಮಸ್ಯೆ ಇಲ್ಲ, ಎಲ್ಲ ಅಚ್ಚುಕಟ್ಟಾಗಿ ನಡೀತಾ ಇದೆ. ಆದ್ರೆ ಬೆಳಗ್ಗಿನ ಬಸ್ ನಾವು ಉಜಿರೆಗೆ ಹೋಗುವ ವಿದ್ಯಾರ್ಥಿಗಳು ಸಾಧಾರಣ 25ಕ್ಕೂ ಮಿಕ್ಕ ವಿದ್ಯಾರ್ಥಿಗಳು ಆ ಪ್ರದೇಶದಿಂದ ಉಜಿರೆಗೆ ವಾಣಿ ಬೆಳ್ತಂಗಡಿ ಹೀಗೆ ವಿದ್ಯಾಭ್ಯಾಸಕ್ಕೆ ತೆರಳ್ತದೆ. ಹಾಗಾಗಿ ಈ ಮಾರ್ಗವಾಗಿ ಧರ್ಮಸ್ಥಳಕ್ಕಿರುವ ಬಸ್ ಅಲ್ಲಿ ಉಜಿರೆಯವರೆಗೂ ವಿಸ್ತರಿಸಬೇಕು ಅಂತ ವಿನಂತಿ. ಕೂಟದಕಲ್ಲು ಮುಂಡ್ರಪಾಡಿ ಸಿದ್ದಬೈಲು ಪರಾರಿ ಆ ಗ್ರಾಮಕ್ಕೆ. ಇದರ ಬಗ್ಗೆ ಅರ್ಜಿಯನ್ನ ಆಲ್ರೆಡಿ ಪ್ರತಾಪ್ ಸಿಂಹ ಸರಿಗೆ, ಹರೀಶ್ ಮುಂದೆ ಸರಿಗೆ, ಹಾಗೆ KSRTC ಬಸ್ ನಿರ್ವಹಣಾಧಿಕಾರಿ ಧರ್ಮಸ್ಥಳ ಇವರಿಗೆ ಇದರ ಬಗ್ಗೆ ಆಲ್ರೆಡಿ ನಾವು ಅರ್ಜಿ ಸಲ್ಲಿಸಿದ್ದೇವೆ. ಆದ್ರೆ ಇದುವರೆಗೂ ಯಾವುದೇ ಉತ್ತರ ನಮಗೆ ಸಿಗಲಿಲ್ಲ. ಮುಖ್ಯವಾಗಿ ಅಂತ ಹೇಳಿದ್ರು 8:30 ನಂತರ 9 ಕಾಲವರೆಗೆ ಬಸ್ ಇಲ್ಲ ಅಂತ. ಹಾಗಾಗಿ ನಾವು ಪ್ರತಿ ದಿವಸ ಜೀಪ್ಗಳಲ್ಲಿ, ಪ್ರೈವೇಟ್ ಬಸ್ಗಳಲ್ಲಿ ಡೈಲಿ 20-25 ರೂಪಾಯಿ ಕೊಡ್ಕೊಂಡು ಹೋಗ್ಬೇಕಾಗಿದೆ. ಹೀಗಾಗಿ ಈ ಬಸ್ ಅನ್ನು ಉಜಿರೆಯವರೆಗೆ ವಿಸ್ತರಿಸಿದ್ರೆ ನಮಗೆ ಮಾತ್ರ ಅಲ್ಲ, ಉಳಿದ ವಿದ್ಯಾರ್ಥಿಗಳಿಗೂ ಸಹಾಯಕ. ಜೊತೆಗೆ ಈ ಮುಖ್ಯವಾಗಿ ಈ ಬಸ್ ಹೋದ ವರ್ಷವೆಲ್ಲ 8:10 ಒಳಗೆ ನಮ್ಮ ಲಾಸ್ಟ್ ಸ್ಟಾಪಿಗೆ ಬರ್ತಾ ಇತ್ತು. ಆದ್ರೆ ಈ ವರ್ಷದಿಂದ 8:20, 8:25 ಯಾವ ಟೈಮಿಂಗ್ಸ್ ಅಂತ ಇಲ್ಲ. ಈ ಬಗೆಗೆ ನಾವು ಪ್ರತಿ ದಿವಸ ಡಿಪೋ ಮ್ಯಾನೇಜರಿಗಾಗಿರ್ಬೋದು, KSRTC ಧರ್ಮಸ್ಥಳ ಬಸ್ ಸ್ಟ್ಯಾಂಡ್ಗೆ ಕಾಲ್ ಮಾಡಿ ಹೇಳ್ತಲೇ ಇದ್ದೇವೆ. ಆದ್ರೆ ಏನು ಹಠದಿಂದ ಹೇಳಿದ ಹಾಗೆ 8:30 ನಂತರ ಕಳಿಸ್ಲಿಕ್ಕೆ ಪ್ರಾರಂಭ ಮಾಡ್ತಿದ್ದಾರೆ 3 ದಿವಸದಿಂದ. ಹೀಗಾಗಿ ನಮಗೆ ಫಸ್ಟ್ SDM PUಗೆ 8:45ಕ್ಕೆ ಕಾಲೇಜು ಪ್ರಾರಂಭ, ಡಿಗ್ರಿಗೆ 9 ಗಂಟೆಗೆ. ಪ್ರತಿ ದಿವಸ ನಮಗೆ ಫಸ್ಟ್ ಆರ್ ಮಿಸ್ ಆಗುದೇ, ಯಾವಾಗ ತರಗತಿಗಳು ಮಿಸ್ ಆಗ್ತವೆ ಇದೆ. ಜೊತೆಗೆ ಈ ಬಸ್ ಶನಿವಾರ ಬೆಳಗ್ಗೆ ಮಾತ್ರ ನಮಗೆ ಲಭ್ಯ. ಮಧ್ಯಾಹ್ನ ಕಾಲೇಜ್ ಬಿಡೋ ಸಮಯದಲ್ಲಿ ಅಥವಾ ಸಂಜೆ ಈ ಬಸ್ ವ್ಯವಸ್ಥೆ ಇಲ್ಲ. ಹಾಗಾಗಿ ಮಧ್ಯಾಹ್ನ 1:30ಗೆ ಈ ಬಸ್ ವ್ಯವಸ್ಥೆ ನಮಗೆ ಪುನಃ ಮನೆಗೆ ಹಿಂತಿರುಗಿ ಬರ್ಲಿಕ್ಕಿದ್ರೆ ಬಹಳ ಉಪಯುಕ್ತ. ಹಾಗೆ ಈ ಮಳೆಯ ಸಂದರ್ಭದಲ್ಲಿ ಕನ್ನಡ ಮೀಡಿಯಂ ಮಕ್ಕಳಿಗೆ, ಹೈಸ್ಕೂಲ್ ಮಕ್ಕಳಿಗೆ ಹಾಗೂ ಪ್ರೈಮರಿ ಮಕ್ಕಳಿಗೆ ರಜೆ ಸಿಗ್ತದೆ. ಆ ಸಮಯದಲ್ಲಿ ನಮ್ಮ ಆಚೆ ಬಸ್ಸೇ ಕಳಿಸುವುದಿಲ್ಲ. ನಾವು ಕಾಲೇಜು ವಿದ್ಯಾರ್ಥಿಗಳು ಬೇರೆ ವ್ಯವಸ್ಥೆಯನ್ನ ಮಾಡಿಕೊಂಡು ಹೋಗುವ ಪ್ರಮೇಯ ಬಂದಿದೆ. ನಾವು ಈ ಬಗ್ಗೆ ಕೂಡ ಅವರಿಗೆ ಫೋನ್ ಮಾಡಿ ತಿಳಿಸಿದ್ದೇವೆ. ಆದ್ರೂ ಒಂದು ದಿವಸ ಅರ್ಧಕ್ಕೆ ಬಂದು ತಿರುಗಿ ಹೋಗಿದ್ದಾರೆ. ನಾವು ಲಾಸ್ಟ್ ಸ್ಟಾಪ್ ಅಲ್ಲಿ 9 ಗಂಟೆವರೆಗೂ ನಿಂತೆ ಬಾಕಿ ಆಗಿದ್ದೇವೆ ಮೊನ್ನೆ. ಹಾಗಾಗಿ ಈ ಬಸ್ ಅನ್ನು ರಜಾ ದಿನಗಳಲ್ಲಿ ಕೂಡ ಈ ಬಸ್ಸಿನ ವ್ಯವಸ್ಥೆ ಆಗ್ಬೇಕು ಅಂತ ಹೇಳಿ ಕೋರಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ನಾನು ಪುತ್ತೂರು ವಿವೇಕಾನಂದ ಕಾಲೇಜಿನ ವಿದ್ಯಾರ್ಥಿನಿ. ನಾನು ನಾಳೆಯಿಂದ ಬಂದಿದ್ದೇನೆ. 7:45ಕ್ಕೆ ನಮಗೆ ಶೆಟ್ನ ಬಸ್ ಉಂಟು. ಅದು ನಮ್ಗೆ 9 ಗಂಟೆ ಕಾಲೇಜ್ ರೀಚ್ ಆಗ್ಬೇಕು. 7:45 ಬಿಟ್ಟು 8:45ಕ್ಕೆ ಶೆಟ್ನ ಬಸ್. ನಮ್ಮ ನಾಳೆಯಲ್ಲಿ ಸ್ಟಾಪ್ ಕುಳಿದಿದೆ ಸರ್. ಎಕ್ಸ್ಪ್ರೆಸ್ ಬಸ್ ಬೆಳಕುಂಬ ಉಂಟು. 7:45 ಇತ್ತು, ಮತ್ತೆ 8:45ಕ್ಕೆ ಬಸ್. ನಮ್ಗೆ 9 ಗಂಟೆಗೆ ಕಾಲೇಜ್ ರೀಚ್ ಆಗ್ಬೇಕು. ನಿಲ್ಸ್ತಾರೆ, ಶೆಟ್ ನಿಲ್ಲಿಸ್ತಾರೆ.
ಅದು ಕರೆಕ್ಟ್ ಟೈಮ್ ಅಂತ ಬರುದಿಲ್ಲ. 7:58 ಗಂಟೆಗೆ ಬರ್ತದೆ. ನಮ್ಗೆ ಅಲ್ಲಿ 9 ಗಂಟೆಗೆ ಎಕ್ಸ್ಪ್ರೆಸ್. ನಾವು ಮುತ್ತದಲ್ಲಿ ಇಂದು ಮತ್ತೆ ಸ್ಟೇಟ್ ಬ್ಯಾಂಕ್ ಬಸ್ಸಿಗೆ ಹೋಗುವಾಗ 9:04, 9:15 ಆಗ್ತದೆ ರೀಚ್ ಆಗುವಾಗ. ಯಾವಾಗ ಫಸ್ಟ್ ಪೀರಿಯಡ್ ನಮ್ದು ಯಾವಾಗ ಹೋಗ್ತದೆ ಸರ್. ಹಾಗೆ ಮತ್ತೆ ನಮ್ಗೆ ಎಲ್ಲಿ ಬಸ್ ಸ್ಟಾಪ್ ಇಲ್ಲ, ಎಕ್ಸಿಟ್ ಬಸ್ಗಳೇ ತುಂಬಾ ಇರುದು. ನಮ್ಮ ನಾಳದಲ್ಲಿ ಒಂದು ಸ್ಟಾಪ್ ಬೇಕು ಸರ್. ಮತ್ತೆ ಮಧ್ಯಾಹ್ನ 1:15 ಮತ್ತೆ 1:45ಗೆ ಶೆಟ್ ಬಸ್ ಉಂಟು ನಮ್ಗೆ ಪುತ್ತೂರಿಂದ ಇಲ್ಲಿ ಧರ್ಮಸ್ಥಳಕ್ಕೆ. ನೆಕ್ಸ್ಟ್ ಬಸ್ ಇಲ್ಲ ಸರ್. ನೆಕ್ಸ್ಟ್ ಎಲ್ಲ ಎಕ್ಸ್ಪ್ರೆಸ್ ಬಸ್. ಸಂಜೆ ಆದ್ರೂ ಶೆಟ್ ಬಸ್ ಇರುವುದೇ ಇಲ್ಲ. ಸಂಜೆ ನಮ್ಗೆ ಶೆಟ್ ಬಸ್ ಇರುವುದೇ ಇಲ್ಲ ಸರ್. ಯಾವಾಗ ಎಕ್ಸ್ಪ್ರೆಸ್ ಬಸ್ ಇರುದು ನಮ್ಗೆ ಜಾರಿಗೆ ಬೈಲೆ ಸ್ಟಾಪ್. 4 ದಿನ ಜಾರಿಗೆ ಬೈಲೆ 4ಗೆ ನಡ್ಕೊಂಡ್ ಬರ್ಬೇಕು ಸರ್. ಅಲ್ಲಿ ನಾವು ನಡ್ಕೊಂಡ್ ಬರುವ ಅಂತ ಹೇಳಿದ್ರೆ ರಸ್ತೆ ಅಗಲ ಚಿಕ್ಕದಿದೆ. ಈಗ ಬಸ್ ಅಲ್ಲಿ ಹೋಗುದು ಗೊತ್ತಲ್ಲ ಸರ್ ನಿಮ್ಗೆ. ನಮ್ಗೆ ಅಲ್ಲಿ ಬರೀ ಕೂಡ ಕಷ್ಟ ಆಗ್ತದೆ. ಹಾಗೆ ನಮ್ಗೆ ನಾಳದಲ್ಲಿ ಎಕ್ಸ್ಪ್ರೆಸ್ ಬಸ್ ಸ್ಟಾಪ್ ಬೇಕು ಸರ್. ನಾಳದಲ್ಲಿ ಬೇಕು. ನನ್ನ ಹೆಸರು ಡಾಕ್ಟರ್ ಪ್ರಕಾಶ್ ಡಿಸೋಜ. ನಾನು ಸೇಕ್ರೆಡ್ ಹಾರ್ಟ್ ಕಾಲೇಜು ಮಡಂತ್ಯಾರನಿಂದ ಬಂದಿರುತ್ತೇನೆ. ಸರ್, ನಮ್ದು 2 ಮುಖ್ಯ ಸಮಸ್ಯೆಗಳು. ನಮ್ಮಲ್ಲಿ ಬೆಳ್ತಂಗಡಿ ತಾಲೂಕು ಹಾಗೂ ಆಸುಪಾಸಿನ ಅನೇಕ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಗೆ ವಿದ್ಯಾರ್ಜನೆಗಾಗಿ ಬರುತ್ತಿದ್ದಾರೆ. ಮುಖ್ಯ ಸಮಸ್ಯೆ ಎಂದರೆ ನಮಗೆ ಉಪ್ಪಿನಂಗಡಿಯಿಂದ ಮಡಂತ್ಯಾರಿಗೆ ಬಸ್ಸಿನ ವ್ಯವಸ್ಥೆ ಇಲ್ಲ ಸರ್. KSRTC ಬಸ್ಸಿನ ವ್ಯವಸ್ಥೆ ಇಲ್ಲವೇ ಇಲ್ಲ ಅಲ್ಲಿ. ಉಪ್ಪಿನಂಗಡಿಯಿಂದ ಮಡಂತ್ಯಾರಿಗೆ, ಅದೇ ರೀತಿ ಕಕ್ಕೆ ಪದವಿನಿಂದ ಮಡಂತ್ಯಾರಿಗೆ, ಇಲ್ಲಿಂದ ಅಲ್ಲಿ ಅನೇಕ ವಿದ್ಯಾರ್ಥಿಗಳು ನಮ್ಮಲ್ಲಿ ವಿದ್ಯಾರ್ಜನೆಗೆ ಬರುತ್ತಿದ್ದಾರೆ. ಮತ್ತೆ ಸರ್, ಎಲ್ಲರೂ ಹೇಳಿದಾಗೆ ಬೆಳ್ತಂಗಡಿಯಿಂದ ಮಡಂತ್ಯಾರಿಗೆ ತಲುಪುವಾಗ ವಿಳಂಬ, ಪೀಕ್ ಟೈಮ್ ಅಲ್ಲಿ ಬಸ್ಸುಗಳ ಸಮಸ್ಯೆ ಇದೆ. ಆನ್ ಟೈಮ್ ಅಲ್ಲಿ ವಿದ್ಯಾರ್ಥಿಗಳು ಕಾಲೇಜ್ಗೆ ರೀಚ್ ಆಗ್ತಾ ಇಲ್ಲ. ಈ ಸಮಸ್ಯೆಗಳನ್ನು ಬಗೆಹರಿಸಬೇಕಾಗಿ ತಮ್ಮಲ್ಲಿ ಈ ಮೂಲಕ ವಿನಂತಿಸಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಸುನೀತ್ ಅಂತ ಹೇಳಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿಂದ ಒಂದು 3-4 ಬೇಡಿಕೆಗಳಿದೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿದ್ದು. ಕಳೆದ ಬಾರಿ ಹಲವಾರು ಬಸ್ ಸಮಸ್ಯೆ ಆದಾಗ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಹಲವಾರು ಹೋರಾಟಗಳನ್ನು ಮಾಡಿ ಶಾಸಕರಿಗೆ ಮನವಿಯನ್ನು ಕೊಟ್ಟು ಬಸ್ಗಳನ್ನ ಹಾಕಿಸುವಂತ ಕೆಲಸವನ್ನು ಮಾಡಿತ್ತು. ಇದಕ್ಕಿಂತ ಹಿಂದಿನ 3 ವರ್ಷಗಳ ಹಿಂದೆ ನಡೆದಂತ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಹ ವಿದ್ಯಾರ್ಥಿ ಪರಿಷತ್ 1-2 ಬೇಡಿಕೆಗಳನ್ನು ಇಟ್ಟಿತ್ತು. ಅದರಲ್ಲಿ ಕೆಲವೊಂದು ನೆರವೇರಿತು. ಈಗ ಬಸ್ತಿಯಿಂದ ಉಜಿರೆಗೆ ಬರುವಂತ ಬಸ್ಗಳನ್ನ ಮಾಡಬೇಕು ಅನ್ನುವಂಥದ್ದು ಬೇಡಿಕೆ ಇರುತ್ತೆ ವಿದ್ಯಾರ್ಥಿಗಳಿಂದ. ಬಸ್ತಿ ನೆರಿಯ ಪೆರಿಯಡ್ಕ ಗಂಡಿಬಾಗಿದೆ ಇಲ್ಲಿಂದ ಬರ್ತದೆ ಬಸ್ಗಳು. ಆದ್ರೆ ಉಜಿರೆಗೆ ಮತ್ತೆ ಬೆಳ್ತಂಗಡಿ ಹೋಗುವಂತ ಬಸ್ಗಳು ಎಲ್ಲಿ ನಮ್ಮ ಬೈಲಂಗಡಿ, ಬೆಂದ್ರಾಳ, ತೋಟಕ್ಕಾಡಿ, ಚಿಬಿತ್ರೆ ಮತ್ತು ಸೋಮಂದಡ್ಕದಿಂದ ಹತ್ಲಿಕ್ಕೆ ಆಗಲ್ಲ. ಬಸ್ ಇಲ್ಲಿಂದ ನೆರಿಯದಿಂದ ಬರುವಂತ ಬಸ್ಗಳು ಅಲ್ಲೇ ಫುಲ್ ಆಗಿ ಬರ್ತದೆ. ಹಾಗಾಗಿ ಬಸ್ತಿಯಿಂದ ಬಸ್ಗಳನ್ನ ಮಾಡಬೇಕು ಅಂತ ವಿದ್ಯಾರ್ಥಿಗಳ ಇದಿರುವಂತದ್ದು, ಆಗ್ರಹ ಇರುವಂತದ್ದು. ಬೆಳಾಲಿನಿಂದ ಬರುವಂತ ಬಸ್ಗಳ ಬಗ್ಗೆ ಹೇಳಿದ್ರು. ಬೆಳಾಲಿನಿಂದ 3 ಬಸ್ ಬರ್ತದೆ. ಆದ್ರೆ ವಿದ್ಯಾರ್ಥಿಗಳಿಗೆ ಆಗುದಾದ್ರಲ್ಲಿ ಒಂದೇ ಬಸ್ ಇದು ಟೈಮಿಂಗ್ಸ್ 8:00 ಬರುವಂತ ಟೈಮಿಂಗ್ಸ್. ಯಾಕಂದ್ರೆ ಆನಂತರ ಇರುವಂತದ್ದು 9:15 ನಂತರ. ಬೆಳಿಗ್ಗೆ ಇರುವಂತದ್ದು 7 ಗಂಟೆಗೆ. 7 ಗಂಟೆಗೆ ಬಂದು ಉಜಿರಲ್ಲಿ ಹೋಗ್ಲಿಕ್ಕೆ ಆಗಲ್ಲ ವಿದ್ಯಾರ್ಥಿಗಳು. ಅದು 9:00 ಬಂದ್ರೆ ಕ್ಲಾಸ್ಗೆ ಸೇರಿಸಲ್ಲ. ಹಾಗಾಗಿ 8:00 ಬರುವಂತ ಬಸ್ ಏನಿದೆ ಅಲ್ಲಿ ಇನ್ನೂ 2 ಬಸ್ ಹಾಕಿದ್ರು. ಅದರಲ್ಲಿ ಬರುವಂತ ವಿದ್ಯಾರ್ಥಿಗಳಷ್ಟು ಸಂಖ್ಯೆ ಇದೆ ಅಲ್ಲಿ. ಈಗ ನಾವು ಬೇಕಾದ್ರೆ ಒಂದು ಸಮೀಕ್ಷೆಗೆ ಹೋಗಿ ನೋಡಿದ್ರು 8:30 ಹೊತ್ತಿಗೆ ಅಲ್ಲಿ ಏನು ರಿಕ್ಷಾ ಹಿಡ್ಕೊಂಡು ಬರುವಂತ ವ್ಯವಸ್ಥೆಗಳು ಬರ್ತಾ ಇದೆ. ಮೊನ್ನೆ ಉದಯವಾಣಿಯಿಂದ ಒಂದು ಪೇಪರ್ ಕಟ್ಟಿಂಗ್ ಏನು ಆರ್ಟಿಕಲ್ ಬಂದಿತ್ತು. ವಿದ್ಯಾರ್ಥಿ ಏನು FBB ಪ್ರತಿನಿಧಿಗಳ ಹತ್ರ ಒಂದು ಸರ್ವೆ ಅನ್ನ ಮಾಡಿ ಉದಯವಾಣಿಯಲ್ಲಿ ಹಾಕಿರುವಂತ ಇದು. ಹಾಗಾಗಿ ಮತ್ತೊಂದು ವಿಷಯ ಏನಂತ ಹೇಳಿದ್ರೆ ನಾರಾವಿ ಮಾರ್ಗವಾಗಿ ಇದರಲ್ಲಿ ಸಹ ಹಲವಾರು ಹೋರಾಟದ ನಂತರ ಒಂದು ಬಸ್ ಬಂತು. ಆದ್ರೆ ಆ ಒಂದು ಬಸ್ಗಳು ಕೂಡ ಟೈಮಿಂಗ್ಸ್ಗೆ ಸರಿಯಾಗಿ ಬರುತ್ತಿಲ್ಲ. ಒಂದು ದಿವಸ 8:10ಗೆ ಬಂದ ಬಸ್ ಹಳದಂಗಡಿಯಲ್ಲಿ, ಇನ್ನೊಂದು ದಿವಸ 8:00 ಬರ್ತದೆ. ವಿದ್ಯಾರ್ಥಿಗಳು ಯಾವಾಗ ನಿಲ್ಬೇಕು ಅಂತ ಯಾರಿಗೂ ಅರ್ಥ ಆಗಲ್ಲ. ಇರುವಂತದ್ದು ಒಂದೇ ಬಸ್. ಬೆಳ್ತಂಗಡಿಯಿಂದ ಕಾರ್ಕಳ ಮಾರ್ಗಕ್ಕೆ ಹೆಚ್ಚುವರಿ ಬಸ್ಗಳನ್ನು ಹಾಕ್ಬೇಕು ಅನ್ನುವಂತ ಬೇಡಿಕೆಗಳಿದೆ. ಪುತ್ತೂರಿನಿಂದ ಬರುವಂತ ಬಸ್ಗಳ ಸಮಸ್ಯೆ. ಉಜಿರೆಗೆ 9:30ಗೆ ರೀಚ್ ಆಗುದು, 9:20ಗೆ ರೀಚ್ ಆಗುದು, ಕೆಲವೊಮ್ಮೆ 9 ಗಂಟೆಗೆ ರೀಚ್ ಆಗುವಂತದ್ದು. ಡಿಗ್ರಿ ಕಾಲೇಜುಗಳಿಗೆ ಶಾಲೆ ಸ್ಟಾರ್ಟ್ ಆಗುವಂತದ್ದು 9 ಗಂಟೆಗೆ ಸರಿಯಾಗಿ. 10 ನಿಮಿಷವರೆಗೆ ಎಕ್ಸ್ಟೆನ್ಷನ್ ಕೊಡ್ತಾರೆ. ಆದ್ರೆ 10 ನಿಮಿಷದ ನಂತರ ಬಂದವರಿಗೆ ಅಟೆಂಡೆನ್ಸ್ ಇರುವುದಿಲ್ಲ. ಹಾಗಾಗಿ ಈ ಸಮಸ್ಯೆಯನ್ನ ಒಂದು ನೋಡ್ಕೊಳ್ಬೇಕು, ಇದನ್ನ ಬಗೆಹರಿಸಬೇಕು ಅನ್ನುವಂಥದ್ದು ಮೊದಲ ಉದ್ದೇಶ. ಆನಂತರ ಬಸ್ ನಲ್ಲಿರುವಂತಹ ನಿರ್ವಾಹಕರು, ಕಂಡಕ್ಟರ್ಗಳ ಬಗ್ಗೆ ವಿದ್ಯಾರ್ಥಿಗಳ ಹತ್ರ ಸ್ವಲ್ಪ ರೂಡ್ ಆಗಿ ನಡ್ಕೊಳ್ಳುವಂತದ್ದು ಹಲವಾರು ಇದರಲ್ಲಿ ನಡ್ತದೆ. ಬಸ್ ಅನ್ನ ನಿಲ್ಲಿಸಿ ಮೊನ್ನೆ ಒಂದು ವಿಷಯ ನಡೀತು. ಸ್ಟೇಷನ್ ವರೆಗೆ ಹೋಗಿದೆ ಘಟನೆ. ಅವನು ಏನ್ ಮಾಡಿರ್ತಾನೆ ಅಂತ ಹೇಳಿದ್ರೆ, ವಿದ್ಯಾರ್ಥಿ ಅಲ್ಲಿ ಕೈ ಹಾಕೊಂಡು ನಿಂತಿರ್ತಾನೆ, ಏನು ಕಿಟಕಿ ಕೈ ತೆಗಿ ಅಂತ ಹೇಳಿ
ಕೆಟ್ಟ ಭಾಷೆಯಲ್ಲಿ ಬೈಯುವಂತ ಕೆಲಸವನ್ನ ಕಂಡಕ್ಟ್ ಮಾಡ್ತಾರೆ. ಇದನ್ನ ಪ್ರಶ್ನಿಸಿದ್ದಕ್ಕೆ ನಾನು ಅಲ್ಲೇ ಬಸ್ ನಿಲ್ಲಿಸ್ತಾರೆ. ಇದು ಮೊನ್ನೆ ಆಗಿರುವಂತದ್ದು KSRTC ಆನ್ಲೈನ್ ಅಲ್ಲಿ ಅದರ ಬಗ್ಗೆ ಕಂಪ್ಲೇಂಟ್ ಅನ್ನು ಕೂಡ ರಿಜಿಸ್ಟರ್ ಮಾಡಿದ್ದೀವಿ. ಹಾಗಾಗಿ ಇದರ ಬಗ್ಗೆ ಒಂದು ನೋಡ್ಕೊಳ್ಬೇಕು. ಆನಂತರ ಇಲ್ಲಿ ಉಜಿರೆಯಲ್ಲಿ ಆಗಿರ್ಬೋದು, ಉಜಿರೆಯಲ್ಲಿ ನಾವು ಅಲ್ಲಿ ಏನು ಇದಿದೆ KSRT ಅವ್ರದ್ದು ಎಷ್ಟು ಗಂಟೆಗೆ ಬಸ್ ಬರ್ತದೆ ಅಂತ ಕೇಳಲಿಕ್ಕೆ ಹೋದ್ರೆ ಅವರಿಗೇನೆ ಗೊತ್ತಿರಲ್ಲ, ಬಂದ್ರೆ ಬರುತ್ತೆ ಅಂತ ಹೇಳ್ತಾರೆ. ಇಂಥ ವಿಷಯಗಳು ಒಂದು ಪರ್ಫೆಕ್ಟ್ ಆಗಿ ಅವರಿಗೆ ಇನ್ಫಾರ್ಮೇಶನ್ ಇರಬೇಕು ಅನ್ನುವಂಥದ್ದು. ನಮ್ಮ ಸಮಸ್ಯೆ ಏನಂದ್ರೆ ನಮಗೆ 4 ಗಂಟೆಗೆ ಕಾಲೇಜ್ ಹೋಗ್ತಾರೆ ಡೈಲಿ, ಬಟ್ ಆದ್ರೆ ನಮಗೆ 4 ಕಾಲಿಗೆ ಬಸ್ ಹೊರಡ್ಬೇಕು. ಅಂದ್ರೆ 4 ಗಂಟೆ ತನಕ ನಮಗೆ ರೆಗ್ಯುಲರ್ ಕ್ಲಾಸ್ ಇರ್ತದೆ. ನಾವು ಜೂನಿಯರ್ ಕಾಲೇಜ್ ಬೆಳ್ತಂಗಡಿಯಿಂದ ನಮಗೆ 4 ಗಂಟೆಗೆ ಕ್ಲಾಸ್ ಬಿಟ್ಟರೆ ನಾವು ಅಲ್ಲಿಂದ ಬೆಳ್ತಂಗಡಿ ತನಕ ಬರ್ಬೇಕು. ಪ್ರೈವೇಟ್ ಬಸ್ ಅಲ್ಲಿ ಇಲ್ಲ ನಡ್ಕೊಂಡು ಬರ್ತೀವಿ. ಇಲ್ಲಿ ಬರುವಾಗ ಬಸ್ ಮಿಸ್ ಆಗ್ತದೆ. ಮತ್ತೆ ನಮಗೆ 5 ಗಂಟೆಗೆ ಬಸ್ ದೇವಗಿರಿ ಬಸ್ 4:20 4:15 ಹಾಕಿದ್ರೆ ಸರಿ ಆಗ್ತದೆ. ಬಟ್ ಅವ್ರು ಬೇಗ ಆಗ್ತದೆ, ನಮಗೆ ಮತ್ತೆ ನಡ್ಕೊಂಡು ಹೋಗ್ಬೇಕಾಗ್ತದೆ. ಸೊ ಅದೊಂದು ರಿಕ್ವೆಸ್ಟ್. ಮತ್ತೆ ಬೆಳಗ್ಗೆ ಬಸ್ ನಮಗೆ ಒಂದೇ ಬಸ್ ಇರುವುದು ಬೆಳ್ತಂಗಡಿಗೆ, ಮತ್ತೆ 2 ಬಸ್ ಉಜಿರೆಗೆ ಧರ್ಮಸ್ಥಳ ಹೋಗ್ತದೆ, ರಶ್ ಇರ್ತದೆ. ಹಾಗೆ ಬೆಳಗ್ಗೆ ಒಂದು ಬಸ್ ಹಾಕ್ಬೇಕು ಅಂತ. ನನ್ನ ಹೆಸರು ಶೇಖರ್ ಅಂತೇಳಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕುಂಜಾಲಕಟ್ಟೆ, ಇಲ್ಲಿನ ಉಪನ್ಯಾಸಕರು. ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳ ಪರವಾಗಿ ಕೆಲವೊಂದು ಮನವಿಗಳಿದೆ ಸರ್. ಒಂದು 8:15 ಆದ್ಮೇಲೆ ಎಲ್ಲಾ ಬಸ್ಸುಗಳು ಕೂಡ ರಶ್ ಆಗುತ್ತೆ ಬೆಳ್ತಂಗಡಿಯಿಂದ. ಹಾಗಾಗಿ ಮಕ್ಕಳು ಸರಿಯಾದ ಸಮಯಕ್ಕೆ ಕಾಲೇಜನ್ನು ರೀಚ್ ಆಗ್ಲಿಕ್ಕೆ ಸಾಧ್ಯವಾಗ್ತಿಲ್ಲ. ಆದ್ರಿಂದ 8:15 ಅಟ್ಲೀಸ್ಟ್ 9:15 ಒಂದು ಅಥವಾ 2 ಹೆಚ್ಚುವರಿ ಬಸ್ಸುಗಳನ್ನ ಹಾಕಬೇಕು ಅಂತ ಕೋರ್ತಾ ಇದ್ದೇನೆ ಸರ್. ಅಲ್ಲಿ ಅಟ್ಲೀಸ್ಟ್ BC ರೋಡ್ ಅವ್ರಿಗೂ ಹಾಕಿದ್ರೆ ಒಳ್ಳೇದು. ಅಟ್ಲೀಸ್ಟ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಕುಂಜಾಲಕಟ್ಟೆ ಅವ್ರಿಗೂ ಹಾಕಿದ್ರು ಕೂಡ ತುಂಬಾ ಅನುಕೂಲ ಆಗುತ್ತೆ. ಅದಾದ್ಮೇಲೆ ನಂತರ ಮಧ್ಯಾಹ್ನದ ನಂತರ ಮಂಗಳೂರಿಂದ ಬರ್ತಕ್ಕಂತಹ ಬಸ್ಸಸ್ ಏನಾಗುತ್ತೆ ಅಂತ ಹೇಳಿದ್ರೆ ಅಟ್ ಎ ಟೈಮ್ 2 ಅಥವಾ 3 ಬಸ್ಸುಗಳು ಒಂದೇ ಸರಿ ಬಂದ್ಬಿಡುತ್ತೆ. ಒಂದು 5 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ಗ್ಯಾಪ್ ಅಲ್ಲಿ 5 ಮಿನಿಟ್ಸ್ ಗ್ಯಾಪ್ ಅಲ್ಲಿ ಸುಮಾರು 2-3 ಬಸ್ಸುಗಳು ಒಟ್ಟಿಗೆ ಬರುತ್ತೆ. ಅದಾದ್ಮೇಲೆ ಬರ್ತಕ್ಕಂತಹ ಬಸ್ಸಸ್ ಆಟೋಮೆಟಿಕ್ ಆಗಿ ರಶ್ ಆಗುತ್ತೆ, ಅಲ್ಲಿ ನಿಲ್ಸೋದಿಲ್ಲ. ಹಾಗಾಗಿ ಮಕ್ಕಳು ಸುಮಾರು 1 ಗಂಟೆ 3/4 ಗಂಟೆಯಿಂದ 1 ಗಂಟೆವರೆಗೂ ಕೂಡ ಅಲ್ಲಿ ವೇಟ್ ಮಾಡಬೇಕಾಗುತ್ತೆ. ಅಲ್ಲಿ ಬರ್ತಕ್ಕಂತಹ ಮಕ್ಕಳು ಸುಮಾರು ದೂರ ಹೋಗ್ಬೇಕು. ಹಾಗಾಗಿ ಲೇಟ್ ಆದ್ರೆ ಮಕ್ಕಳು ಮನೆಗೆ ಹೋಗೋದು ಕೂಡ ತುಂಬಾ ಲೇಟ್ ಆಗುತ್ತೆ. ಮತ್ತೆ ಕೆಲವೊಂದು ರಶ್ ಆಗಿರ್ತಕ್ಕಂಥ ಬಸ್ಸುಗಳು ಅಲ್ಲಿ ನಿಲ್ಸೋದೇ ಇಲ್ಲ ಸರ್. ಹಾಗಾಗಿ ಎಲ್ಲಾ ಬಸ್ಸುಗಳನ್ನು ಕೂಡ ನಿಲ್ಲಿಸಬೇಕು ಅಂತ ಅವ್ರಿಗೆ ಹೇಳ್ಬೇಕು ಅಂತ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಮೋದ್ ಅಂತೇಳಿ, ಮಾಜಿ ಗ್ರಾಮ ಪಂಚಾಯತ್ ಹೆಸರು ಕಳಂಜ. ನಾನು ಕಳೆದ 15 ವರ್ಷದಿಂದ ಬಸ್ಸಿನ ಬಗ್ಗೆ ಹೋರಾಡ್ತಾ ಪುತ್ತೂರಲ್ಲಿ ಮಂಗಳೂರಲ್ಲಿ ಓಡೋಡಿ ಸಾಕಾಗಿದೆ. ನಾನೊಂದು ಪಿಕ್ಚರ್ ಅನ್ನು ಕೂಡ ಮಾಡಿದ್ದೇನೆ ನೋಡಿ. ನಮ್ಮ ಮಾನ್ಯ ಶಾಸಕರಾದಂತಹ ಹರೀಶ್ ಪೂಂಜಾರ್ ಅವರ ನೇತೃತ್ವದಲ್ಲಿ ಆಗಿರ್ತಕ್ಕಂಥ ರಸ್ತೆಗಳ ವಿವರ. ಆಲ್ಮೋಸ್ಟ್ 80% ಒಳ್ಳೊಳ್ಳೆ ರಸ್ತೆಗಳಿದ್ದಾವೆ, ಆದರೆ ಸರಿಯಾದಂತ ಬಸ್ಸಿನ ವ್ಯವಸ್ಥೆಗಳಿಲ್ಲ. ಇಷ್ಟೊಂದು ಒಳ್ಳೆಯ ರಸ್ತೆಯನ್ನು ಮಾಡಿದರೆ ಅವರ ಪ್ರಯತ್ನದಿಂದ ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ, ಸಾರ್ವಜನಿಕರಿಗೆ ಬೆಳಗಿನ ಟೈಮ್ ಮತ್ತು ಸಂಜೆ ಟೈಮ್, ಮೇಡಮ್ ಈಗಾಗಲೇ ಹೇಳಿದ್ದಾರೆ, ಬಿಟ್ರೆ ಮಧ್ಯದಲ್ಲಿ ಮಕ್ಕಳಿಗೆ ಪಾಠ ಇಲ್ಲ, ಕ್ಲಾಸ್ ಇಲ್ಲ, ಪರೀಕ್ಷೆ ಇರ್ತದೆ. ಬರ್ತಕ್ಕಂಥ ಮಕ್ಕಳು 200, 300, 500 ರೂಪಾಯಿ ಖರ್ಚು ಮಾಡಿಕೊಂಡು ಮನೆ ತಲುಪ್ತಾ ಇದೆ. ಅದು ಮಾತ್ರ ಅಲ್ಲ, ರಸ್ತೆಯನ್ನ ಬಿಟ್ಟು ಒಳಗಡೆ 2-3 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಂತ ವಿದ್ಯಾರ್ಥಿಗಳಿದ್ದಾರೆ. ಅಟ್ಲೀಸ್ಟ್ ಆಗಿ ಹೇಳ್ತಂತ ಹೆಣ್ಮಕ್ಕಳು ಪಾಪ ಅವರು ನಡ್ಕೊಂಡು ಹೋಗುವಂತ ವ್ಯವಸ್ಥೆಯನ್ನು ನೋಡಿದ್ರೆ ನಮಗೇನೆ ಬೇಜಾರಾಗ್ತದೆ ಅಂತ. ನೀವೆಲ್ಲ ಅಧಿಕಾರಿಗಳೆಲ್ಲ ಇದ್ದೀರಾ, ಒಂದ್ಸರಿ ಸರ್ವೆಯನ್ನ ಮಾಡಿ. ಪಿಕ್ಚರ್ ಅನ್ನು ಕೂಡ ಇಲ್ಲಿ ಕೊಟ್ಟಿದ್ದೇನೆ, ಇದನ್ನು ನೋಡಿ. ನಮ್ಮ ಈ ಒಂದು ನೆರೆಯಕ್ಕೆ ಬರತಕ್ಕಂಥ ಬಸ್ಸುಗಳು ಪ್ರತಿ ಅರ್ಧ ಗಂಟೆಗೆ ಬಸ್ಸುಗಳನ್ನು ನೀವು ಹಾಕಿದ್ದೀರಿ. ನಾವು ಬೇಡಿಕೆ ನೆಟ್ಟದು ಏನು ಅಂತ ಹೇಳಿದ್ರೆ, ಆ ಬಸ್ಸುಗಳನ್ನ ಎಕ್ಸ್ಟೆಂಡ್ ಮಾಡಿ ನಮ್ಮ ಕಾಯರ್ತಕ ಮಾರ್ಗವಾಗಿ ಧರ್ಮಸ್ಥಳಕ್ಕೆ ಬರುವಾಗಿ ಬಂದು ಬೆಳ್ತಂಗಡಿ ಬರಲಿ. ಇಲ್ಲಿಂದ ಒಂದು 2 ಬಸ್ಸುಗಳನ್ನ ಹಾಕಿ ಆ ರೂಟಲ್ಲಿ ಬರಲಿ. ಆಗ ಸಾರ್ವಜನಿಕರಿಗೂ ಮಕ್ಕಳಿಗೂ ಈಗ ಹೇಳಿದಾಗ ಈ ಗ್ರಾಮಗಳಲ್ಲಿ ಬರ್ತಕ್ಕಂಥ, ಒಳಗಿನ ಗ್ರಾಮಗಳಲ್ಲಿ ಬರ್ತಕ್ಕಂಥ ಎಲ್ರಿಗೂ ತುಂಬಾ ಅನುಕೂಲ ಆಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ, ಶಾಸಕರಲ್ಲಿ ಕೂಡ ಮನವಿಯನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ಸಹಕಾರ ಮಾಡಿ ಸರ್. ನಾವು ಮಾದಾಡಿ ITI ಸ್ಟೂಡೆಂಟ್, ಗವರ್ಮೆಂಟ್ ITI ಸ್ಟೂಡೆಂಟ್. ನಮಗೆ ಬಸ್ಸು ಸರಿಯಾಗಿ ನಿಲ್ಲಿಸುತ್ತಿಲ್ಲ ಸರ್. ಬಸ್ ಸ್ಟ್ಯಾಂಡ್ ಸಕಲ ಬೆಳಿಗ್ಗೆ ನಾವು ಉಜಿರೆಯಿಂದ ಹೊರಡುದು 8:20, 8:30, 8:45 ಕೂಡ ಒಮ್ಮೆ ಮೀರುವುದಿಲ್ಲ. 9 ಗಂಟೆಗೆ ಧರ್ಮಸ್ಥಳದಿಂದ ಬಿಡುವುದು. ನಮಗೆ ಮುಟ್ಟುವಾಗ 10 ಗಂಟೆ ತನಕ ಆಗ್ತದೆ. ಒಮ್ಮೊಮ್ಮೆ ಮಧ್ಯಾಹ್ನ 12 ಗಂಟೆ ತನಕ ನಾವು ಹೊರಗಡೆ ಇರ್ತೇವೆ. ಕ್ಲಾಸ್ ಕೂಡ ನಮಗಿಲ್ಲ. ಹಾಗೆ ಸಂಜೆ ಕೂಡ ನಮ್ಮ ಒಮ್ಮೆ ಮುಂದೆ ನಿಲ್ಲಿಸ್ತಾರೆ, ಪ್ಯಾಸೆಂಜರ್ ಅನ್ನು ನಿಲ್ಲಿಸಿ ಹೋಗ್ತಾರೆ. ನಾವು ಮಳೆಯಲ್ಲಿ ಕೂಡ ಒತ್ತೆ ಹಾಕೊಂಡು ಮುಂದೆ ತನಕ ಹೋಗ್ಬೇಕು. ಮತ್ತೆ ಸಂಜೆ ಕೂಡ ಬಸ್ ಇರುವುದಿಲ್ಲ ಸರ್. ಒಮ್ಮೊಮ್ಮೆ ಹಿಂದೆ ನಿಲ್ಲಿಸ್ತಾರೆ, ಒಮ್ಮೊಮ್ಮೆ ಮುಂದೆ ನಿಲ್ಲಿಸ್ತಾರೆ. ಮತ್ತೆ ಡ್ರೈವರ್ನವರು ಹೇಳ್ತಾರೆ, ಇದು ಹಿಂದೆ ಬಸ್ ಉಂಟು, ಹಿಂದೆಯಿಂದ ಬನ್ನಿ. ಅದು ಬರುವಾಗ ಅರ್ಧ ಗಂಟೆ 1/4 ಗಂಟೆ ಎಲ್ಲ ಆಗ್ತದೆ. ಮತ್ತೆ ಬೆಲಾಲ್ ನಾವು ಬೆಲಾಲಿಂದ ಸೈಡ್ ಬರುತ್ತಾರೆ. ಒಮ್ಮೊಮ್ಮೆ 8:20 ಆಗ್ತದೆ. ಅದು 8 ಮತ್ತೆ ಇದು ಸ್ಟೇಟ್ ಬ್ಯಾಂಕ್ ಬಸ್ ಇದು
4 ವರ್ಷದ ಹಿಂದೆ ಎಲ್ಲ ಬೆಲಾರಿಂದ ಆಗ್ತಾ ಹೋಗ್ತಾ ಉಂಟು. ಈಗ ಕೊಯ್ಯೂರಿಗೆ ಹಾಕಿದ್ದಾರೆ ಆ ಬಸ್ ಅನ್ನು. ನಮಗೆ 7 ಗಂಟೆ ಈ ಬೆಲಾರಿಗೆ ರೀಚ್ ಆಗ್ಬೇಕು, ಸ್ಟೇಟ್ ಬ್ಯಾಂಕ್ಗೆ ಹೋಗ್ಬೇಕು ಆ ಬಸ್. ನಮ್ಮ ಒಂದು ಬೇಡಿಕೆ ಹೀಗೆ ಹೇಳಿದ್ದಾರೆ, ಬೆಳ್ತಂಗಡಿಯಿಂದ ವೇಣೂರಿಗೆ ಸರ್ಕಾರಿ ಬಸ್ಸಿನ ವ್ಯವಸ್ಥೆ ಅದು ಮೂಡಿರುವವರೆಗೆ ಮುಂದುವರಿಸಿದ್ರು ಉತ್ತಮ ಅಂತ ಒಂದು ಬೇಡಿಕೆ ನಮಗೆ. ಎರಡನೇದಾಗಿ ನಮಗೆ ನಮ್ಮ ಗರಡಾಡಿಯಿಂದ ಮಂಗಳೂರಿಗೆ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಮಂಗಳೂರಿಗೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ಮಂಗಳೂರಿನಿಂದ ಮಡಂತೇರು ಕೊಲ್ಪದೆ ಗರಡಾಡಿಗೆ ಒಂದು ಸರ್ಕಾರಿ ಬಸ್ಸಿನ ವ್ಯವಸ್ಥೆ ಮಾಡಬೇಕಾಗಿ ಹೇಳ್ತಾರೆ, ಬೆಳಿಗ್ಗೆ ಮತ್ತು ಸಂಜೆ ಹೊತ್ತಿಗೆ. ನಾನು ಈಗ ಶಾಸಕರಲ್ಲ ಮಾಡಿದ್ದು, ಡಿಸಿ ಅವರದ್ದು ಮಾಡಿದ್ದು. ನಾವಂದ್ರೆ ಇದು ಗ್ರಾಮೀಣ ಮಟ್ಟದಲ್ಲಿ ಸರ್ಕಾರಿ ಬಸ್ ವಂಚಿತರಾದಂತ ಗ್ರಾಮ ಅಂದ್ರೆ ನಮ್ದು 5 ಗ್ರಾಮ. ಅತಿ ಹೆಚ್ಚು ಮಕ್ಕಳು ಶಾಲೆ ಹೋಗುವಂತ ಗ್ರಾಮ ನಮ್ದು. ಈಚೆಯಿಂದ ಈಚೆ ಬೆಳ್ತಂಗಡಿ, ಆಚೆ ಮಂಗಳೂರು, ಅಳವಾಸ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಹೋಗುವಂತ ಮಕ್ಕಳು ನಮ್ಮ 5 ಗ್ರಾಮದಲ್ಲಿ ಇದ್ದಾರೆ. ಆದ್ರೂ ನಾವು 5 ವರ್ಷ ಮುಂಚೆ ನಿಮ್ಮ KSRT ಇದಕ್ಕೆ ನಾವು ಬೆಂಗಳೂರು ತನಕ ಕೊಟ್ಟು ಬಂದ್ವಿ ಅರ್ಜಿ. ಎಲ್ಲ 3 ಗ್ರಾಮದ ಜನಗಳ ಅರ್ಜಿ ಅಂತ ತಗೊಂಡು ನಾವೆಲ್ಲ ಕೊಟ್ಟಿದ್ವಿ. ಇಷ್ಟರವರೆಗೆ ಹೊಸ ಬಸ್ಸಿನ ಯಾವುದೇ ಕಾರ್ಯರೂಪ ಆಗಲಿಲ್ಲ. ಸಾವಿಯ ಕೊಕ್ಕಾಡಿ, ಸುಲ್ಪಿರಿ, ಬೆಳ್ತಂಗಡಿ ಟು ಮೂಡುಬಿದ್ರಿ, ಶಿಟ್ಟಾಡಿ ಬರ್ತದೆ, ಕಾಶಿಪಟ್ಟಣ ಬರ್ತದೆ, ಶಿಟ್ಟಾಡಿ, ಕಾಶಿಪಟ್ಟಣ, ಪೆರಾಡಿ, ಸಾವಿಯ, ಕೊಕ್ರಾಡಿ, ಸುಲ್ಕಿರಿ, ಬೆಳ್ತಂಗಡಿ ಟು ಮೂಡುಬಿದ್ರಿ ನಾವು ಕೊಟ್ಟದ್ದು. ನಾವು ಹೊಸ ಬಸ್ ಯಾವ ರೀತಿಯ ಬೇಡಿಕೆ ನಾವು ಶಾಸಕರ ಹತ್ರ ಇಟ್ಟಿದ್ದೇವೆ, ಮುಂಚೆ ಹೇಳ್ತಿದ್ದೇವೆ. ಹಾಗೆ ನಾವು ಈಗ DC ಅವರಿದ್ದಾರೆ ನಾವು ನೇರವಾಗಿ ಅದು ಹೇಳಲಿಕ್ಕೆ ನಾವು ಬಂದದ್ದು. ಅದನ್ನು ಆದಷ್ಟು ಬೇಗ ನಮ್ಗನ್ನು ಕಲ್ಪಿಸಿಕೊಡ್ಬೇಕು. ನಾನು ಕಳಿಂಜ ಗ್ರಾಮದ ಗಾಯತ್ರಿಕದಿಂದ ಬಂದಿದ್ದೀನಿ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಲ್ಲಿ ಇದು ಮಾಡಿದ್ದೀನಿ, ಸೇವೆ ಸಲ್ಲಿಸ್ತಿದ್ದೀನಿ. ಈಗ ಎಕ್ಸೆಲ್ ಕಾಲೇಜ್ ಗುರುವೆನ್ಕೆರೆಯಲ್ಲಿ ವಾರ್ಡನ್ ಕೆಲಸ ಮಾಡ್ತಾ ಇದ್ದೀನಿ. ಇದೇ ಮೆಲಂತಬೆಟ್ಟು ಕಾಲೇಜ್ ಡಿಗ್ರಿಯಲ್ಲಿ ಇದು ಕೆಲಸ ಸ್ಟಡಿ ಮಾಡ್ತಿರುವಾಗ ಇದೇ ನಮ್ಮ ಶಾಸಕರ ಹರೀಶ್ ಪೂಂಜಾರ್ ಅವರಿಗೆ ಲೆಟರ್ ಬರ್ತಿದ್ದೀನಿ. ನಮ್ಮ ಊರಿಗೆ ಬಸ್ಸಿನ ಸಮಸ್ಯೆ ಇದೆ, ಒಂದು 3 ಬಸ್ ಹಾಕ್ಬೇಕಂತ. ಅದಕ್ಕೆ ನಮ್ಮ ಮಾನ್ಯ ಶಾಸಕರು ಸ್ಪಂದಿಸಿ ಶನಿವಾರ ಸಂಜೆ ಬಸ್ ಹಾಕಿಸಿದ್ರು. ಅದಲ್ಲದೆ ಆದಿತ್ಯವಾರನು ಬಸ್ ಹಾಕಿಸುವ ವ್ಯವಸ್ಥೆ ಮಾಡಿದ್ರು. ಇವಾಗ ಅದನ್ನು ತೆಗೆದಿದ್ದಾರೆ. ಅಲ್ಲಿ ವೇದಿಕೆ ಮುಂಭಾಗದಲ್ಲಿ ಇದ್ದಾರೆ ಧರ್ಮಸ್ಥಳ ಡಿಪೋ ಮ್ಯಾನೇಜರ್, ಅವರಿಗೂ ಲೆಟರ್ ಕೊಟ್ಟಿದ್ದೀವಿ. ಬೇಕಾದ್ರೆ ಫೋಟೋ ತೋರಿಸ್ತೀನಿ, ಬೇಕಾದ್ರೆ ಎಲ್ರಿಗೂ ಅವರಿಗೂ ಸೇರಿಸಿದಾಗ ಅವರು ಹೇಳಿದ್ರು ಕರೆಕ್ಟ್ ಮಾಡ್ತೀವಿ ಅಂತ. ಇಷ್ಟರವರೆಗೆ ಯಾವುದೇ ಸಮಸ್ಯೆ ಬಗೆಹರಿದಿಲ್ಲ. DC ಮನವಿ ಕೊಟ್ಟಿದ್ದೀವಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೂ. ಇದೇ ಡಿಡಿಪಿಯಲ್ಲಿ 3 ಮಂದಿ ವಿದ್ಯಾರ್ಥಿಗಳು ಹೋಗಿ ಲೆಟರ್ ಕೊಟ್ಟಾಗ ಅವರು ಹೇಳಿದ್ರು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ. ಆದ್ರೆ ಇಲ್ಲಿಯವರೆಗೆ ನಮ್ಮ ಸಮಸ್ಯೆಯನ್ನು ಯಾರು ಬಗೆಹರಿಸಿಲ್ಲ. ಅಂದ್ರೆ ನನಗೆ ಬಸ್ ಬೇಡ, ಆದ್ರೆ ನನ್ನ ಗ್ರಾಮದ ಹಲವು ವಿದ್ಯಾರ್ಥಿಗಳು ಇನ್ನೂ ಸಮಸ್ಯೆಯಲ್ಲಿದ್ದಾರೆ. ಒಂದು ಬಸ್ಸಿನಲ್ಲಿ 109 ವಿದ್ಯಾರ್ಥಿಗಳನ್ನು ಕಳಿಸ್ತಿದ್ದಾರೆ ಇವಾಗ್ಲೂ. ಬೇಕಾದ್ರೆ ಧರ್ಮಸ್ಥಳ ಡಿಪೋಕ್ಕೆ ಬಂದು 5:45, 5:15 2 ಬಸ್ ಇದೆ. ಕಳಿಂಜ, ಕಾಯತರ್ಕ, ಮಿಯಾರು ರೂಟ್. ಆ ಬಸ್ ಅನ್ನು ಒಮ್ಮೆ ನೋಡಿ, ಬೇಕಾದ್ರೆ ಅಧಿಕ ಅಂದ್ರೆ 160ಕ್ಕಿಂತ ಅಧಿಕ ವಿದ್ಯಾರ್ಥಿಗಳು ಆ ಬಸ್ ಅಲ್ಲಿ ಪ್ರಯಾಣಿಸ್ತಿದ್ದಾರೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಎಂದು ನಾನು ಈ ಮಾನ್ಯ ಶಾಸಕರು ಮತ್ತು ಅಧಿಕಾರಿಗಳಲ್ಲಿ ಕೇಳ್ತಿದ್ದೀನಿ, ಯಾರು ಹೊಣೆ ಎಂದು. ಯಾಕಂದ್ರೆ ತಂದೆ ತಾಯಿಗೆ 2 ಮಕ್ಕಳು, ಹೌದಲ್ವಾ? ಯಾರು ಪ್ರಾಣವನ್ನು ಇದು ಮಾಡಬೇಡಿ, ಪ್ರಾಣ ಜೊತೆ ಆಟ ಆಡಬೇಡಿ. ಮಕ್ಕಳ ಜೀವ ಅಂದ್ರೆ ತಂದೆ ತಾಯಿಗೆ ಪ್ರಾಣಕ್ಕಿಂತ ಹೆಚ್ಚು. ಯಾರು ಕೂಡ ಯಾವುದೇ ಅಧಿಕಾರಿಗಳು, ಅದರಲ್ಲಿ ಮೈನ್ ಆಗಿ ಸಾರಿಗೆ ಅಧಿಕಾರಿಗಳು ಸ್ಟಾಪ್ ಕೊಡುವಲ್ಲಿ ಸ್ಟಾಪ್ ಕೊಡಲ್ಲ, ಎಲ್ಲೋ ಒಂದು ಕಡೆ ನಿಲ್ಲಿಸಿ ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಆಡ್ತಿದ್ದಾರೆ. ಇದೇ ನಾನು ಮೊನ್ನೆ ಮಂಗಳೂರಿಂದ ಬರುವಾಗ ಒಬ್ರು 3 ಇಳಿಲಿಕ್ಕಿದ್ರು. ಅವಾಗ ಬಸ್ಸಿನ ವಿಸಿಲೇಡಿ ಅಂತ ಹೇಳಿದಾಗ ಏನೋ ಅಧಿಕ ಪ್ರಸಂಗ ಮಾತಾಡಿದ. ಅವನಿಗೆ ತೆತ್ತು ಬಾಯ್ತಿದೆ. ನಾನು ಒಂದು ಮಾತಲ್ಲಿದ್ದೇನೆ, ಇನ್ನು 10 ಬಸ್ ಅಲ್ಲ ಅಂತ, ಸಾರ್ವಜನಿಕ ಬಸ್. ಯಾಕೆಂದ್ರೆ ಅವನು ಕೆಲಸ ಮಾಡ್ತಿದ್ದಾನೆ ಅಷ್ಟೇ, ಬಿಟ್ರೆ ಬಸ್ ಸಾರ್ವಜನಿಕ, ಹೌದಲ್ವಾ? ಅವನ ಕರ್ತವ್ಯ ಕರೆಕ್ಟ್ ಆಗಿ ನಿರ್ವಹಿಸಿದ್ರೆ ಯಾರು ಅವನ ಜೊತೆ ಮಾತಾಡಲ್ಲ. ಅನೇಕ ರೀತಿಯ ಸಮಸ್ಯೆಯನ್ನು ನಾವು ಕಳಿಂಜ, ಕಾಯತರ್ಕ, ಮಿಯಾರು ಈ ಭಾಗದವರು ಎದುರಿಸ್ತಿದ್ದೇವೆ. ಇವಾಗಲೂ ಸಿಸಿಲಕ್ಕೆ ಒಂದು ರೂಟ್ ಬಸ್ ಇತ್ತು, ಅದನ್ನು ಇವಾಗ ತೆಗೆದಿದ್ದಾರೆ. ಇವಾಗ ಶನಿವಾರ ಸಂಜೆ 5 ಗಂಟೆ ತನಕ ವಾಣಿ ಕಾಲೇಜಿನವರೆಗೆ ಕ್ಲಾಸ್ ಇರುತ್ತೆ, ಎಷ್ಟೊಂದವರೆಗೂ ಕ್ಲಾಸ್ ಇರುತ್ತೆ. ಸೈನ್ಸ್ ಮಕ್ಕಳಿಗೆ ಎಲ್ಲ ಹೋಗಿದ್ದಾರೆ ಅಂತ ಅನಿಸುತ್ತೆ. ಇವಾಗ ಯದುಪತಿ ಸರ್ ಇದ್ರು ವಾಣಿಯವರು, ಅವರು ಹೋದ್ರ ಅಂತ ಅಲ್ಲೇ ಇದ್ದಾರೆ. ಬೇಕಾದ್ರೆ ಅವರ ಹತ್ರ ಕೇಳಿ. ಶನಿವಾರ ಸಂಜೆ 5 ಗಂಟೆವರೆಗೆ ಅವರಿಗೆ ಕ್ಲಾಸ್ ಇರುತ್ತೆ. ಆ ಮಕ್ಕಳು ರಾತ್ರಿ ಮನೆಗೆ ತಲುಪುವಾಗ ರಾತ್ರಿ 8 ಗಂಟೆ. ಗಂಡ್ ಮಕ್ಕಳಾದ್ರೂ ಹೋಗ್ತಾರೆ, ಹೆಣ್ಮಕ್ಳನ್ನ ಏನ್ ಮಾಡ್ತಾರೆ ಸರ್? ಆ ಕಡೆ ಅನೇಕ ಹಾನಿಗಳಿವೆ. ಅದು ಅರಣ್ಯ ಪ್ರದೇಶ,
ಗೊತ್ತಲ್ವಾ, ಕಾಯಂತರಿಕ ಅರಣ್ಯ ಮೀಸಲು ಪ್ರದೇಶ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಅರಣ್ಯ ಮೀಸಲು ಪ್ರದೇಶ ಅಂದ್ರೆ ಕಳಂಜ ಗ್ರಾಮ, ಬುದ್ಧಿವೆಟ್ಟು, ಆ ಕಡೆ ಬೈಲಾಪುರ ಘಾಟಿ, ಈ ಕಡೆ ಚಾರ್ಮಾಡಿ ಘಾಟಿ, ಹೌದಲ್ವಾ? ನಾನು ಹೇಳಿದ್ರು ಇಷ್ಟು, ನಮ್ಮ ಸಮಸ್ಯೆಯನ್ನು 1 ವಾರ ಟೈಮ್ ಕೊಡ್ತೀವಿ, ಅದರೊಳಗೆ ಬಗೆಹರಿಸಿಲ್ಲ ಅಂದ್ರೆ ಧರ್ಮಸ್ಥಳ ಡಿಪ್ಪದಲ್ಲಿ ಒಂದೇ ಒಂದು ಬಸ್ ಅನ್ನು ರಸ್ತೆಗೆ ಇಳಿಯದಾಗಿ ನಾವು ಮಾಡ್ತೀವಿ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮತ್ತು ಕಳಂಜ ಗ್ರಾಮ ಮತ್ತು ಕಾಯರ್ತಕ್ಕ ಗ್ರಾಮದ ಪೋಷಕರು ಮಾಡ್ತೀವಿ ಎನ್ನುವ ಭರವಸೆ. ಈಗ ಒಂದು ಮಾತನ್ನು ನಾನು ಹೇಳ್ತಿದ್ದೀನಿ, ನೀವು ನನಗೆ ಒಂದು ಭರವಸೆ ಕೊಡ್ಬೇಕು. ನಾನು ಹೇಳಿದ ಮಾತನ್ನು ನೀವು ಈಡೇರಿಸಿದ್ರೆ ನಿಮಗೆ 1 ವಾರ ಟೈಮ್ ಕೊಡ್ತೀನಿ ಸರ್. ಇಷ್ಟು ಹೇಳಿ ನನ್ನ ಮಾತನ್ನು ಕೊನೆಗೊಳಿಸ್ತಿದ್ದೇನೆ. ಜೈ. ನಾನು ಭಾರತಿ ಶೆಟ್ಟಿ ಅಂತ ಹೇಳಿ ಕೋಟ್ ಪಂಚಾಯತಿ ಅಧ್ಯಕ್ಷರು. ನನ್ನೊಂದು ಮನವಿ ಅಂತ ಹೇಳಿದ್ರೆ, ಪುತ್ತೂರಿನಿಂದ ಧರ್ಮಸ್ಥಳಕ್ಕೆ ಬೆಳಿಗ್ಗೆ 8:40 ಹೊತ್ತಿಗೆ ಒಂದು ಬಸ್ ಬರ್ತದೆ. ಆ ಬಸ್ ಪುತ್ತೂರಿಂದ ಬರುವಾಗಲೇ ಆಲ್ರೆಡಿ ಆಲ್ಮೋಸ್ಟ್ ಮಕ್ಕಳು ಮೆಟ್ಲಲ್ಲಿ ನಿಂತ್ಕೊಂಡಿರ್ತಾರೆ. ಅಲ್ಲಿ ರೇಷ್ಮೆ ರೋಡಿಂದ ಗೋಯನಕೆರೆ ತನಕ ಎಲ್ಲಿಯೂ ಕೂಡ ಸ್ಟಾಪ್ ಕೊಡುದಿಲ್ಲ. ಆದ್ರಿಂದಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಮಕ್ಕಳು ಬಸ್ ಪಾಸ್ ಇದ್ರೂ ಕೂಡ ಪ್ರೈವೇಟ್ ಬಸ್ ಅಲ್ಲಿ ಸಂಚಾರ ಮಾಡುವ ಹಾಗೆ ಆಗ್ತಾ ಉಂಟು. ಹೆಚ್ಚಿನ ವಿದ್ಯಾರ್ಥಿಗಳು ಗವರ್ಮೆಂಟ್ ಶಾಲೆಗೆ, ಪ್ರೈವೇಟ್ ಶಾಲೆಗೆ ಹೋಗುವ ಹೆಚ್ಚಿನವರು ಬಡವರೇ ಆಗಿರ್ತಾರೆ. ಆದ್ರಿಂದ ಈಗ ಉಚಿತ ವ್ಯವಸ್ಥೆ ಇದ್ರೂ ಕೂಡ ಹೆಣ್ಣು ಮಕ್ಕಳಿಗೂ ಬಸ್ಸಿನಲ್ಲಿ ಹೋಗ್ಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಗಂಡು ಮಕ್ಕಳಿಗೆ ಬಸ್ ಪಾಸ್ ಮಾಡಿದ್ರು ಕೂಡ ಅವರಿಗೆ ಕೂಡ ಹೋಗ್ಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಆದ್ರಿಂದ ಅದು ಎಷ್ಟು ವೇಗದಲ್ಲಿ ಬರ್ತದೆ ಅಂತ ಹೇಳಿದ್ರೆ, ಬಸ್ ರೇಷ್ಮೆ ರೋಡಿಂದ ಗೋಯನಕೆರೆಗೆ ಹೋಗುವಾಗ ಎಲ್ಲಿ ಮಕ್ಕಳಿಗೆ ರೋಡ್ ಸೈಡ್ಗೆ ಹೋಗಿ ಒಂದು ಕೈ ಹಿಡಿಲಿಕ್ಕೂ ಸಹ ಕೂಡ ಭಯ ಆಗ್ತದೆ. ಅಷ್ಟು ವೇಗದಲ್ಲಿ ಆ ಬಸ್ ಇರ್ತದೆ. ಆದ್ರಿಂದಾಗಿ ನನ್ನದು ಮನವಿ ಅಂತ ಹೇಳಿದ್ರೆ, ನೀವು ಒಂದು ಬೆಳಿಗ್ಗೆ ಒಂದು 9 ಗಂಟೆ ಹೊತ್ತಿಗೆ ಒಂದು ಆ ಸೈಡ್ ಬರುವಾಗ ಒಂದು ಹೆಚ್ಚುವರಿ ಬಸ್ ಹಾಕಿದ್ರೆ ತುಂಬಾ ಪ್ರಯೋಜನ ಆಗ್ತದೆ ಮಕ್ಕಳಿಗೆ. ಶಾಲೆಗೆ ಹೋಗೋ ಮಕ್ಕಳು ಒಂದು ಬಸ್ಸಿನ ಅನುಕೂಲ ಪಡ್ಕೊಂಡು ಶಾಲೆಗೆ ಹೋಗ್ಲಿಕ್ಕೆ ಒಂದು ಸಹಾಯ ಆಗ್ತದೆ ಅಂತ ಹೇಳಿ ನಾನೊಂದು ಮನವಿಯನ್ನ ಇಲ್ಲಿ ಕೊಡ್ತಾ ಇದ್ದೇನೆ. ಅದೇ ರೀತಿ ತುಂಬಾ ಮಂದಿ ಅಲ್ಲಿ ಉದ್ಯೋಗಕ್ಕೆ ಹೋಗುವ ಮಹಿಳೆಯರು ಕೂಡ ನಿಂತಿರ್ತಾರೆ, ಅವರಿಗೆ ಕೂಡ ಅನುಕೂಲ ಆಗ್ತದೆ ಅಂತ ಹೇಳಿ ನಾನೊಂದು ನನ್ನ ಮನವಿಯನ್ನ ಸಲ್ಲಿಸಿದ್ದೇನೆ. ಇದರ ಬಗ್ಗೆ ನೀವೊಂದು ಗಮನ ಹರಿಸಿ ಒಂದು ಹೆಚ್ಚುವರಿ ಬಸ್ಸಿನ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ನನ್ನದೊಂದು ವಿನಂತಿ. ರತ್ನಾಕರ್ ಪುನ್ನಣ್ಣ ಅಂತ. ನಾವು ಬೆಳ್ತಂಗಡಿಯ ತಾಲೂಕಿನ ಮೂಲೆಯಲ್ಲಿ ಇರುವವರು, 30 ಕಿಲೋಮೀಟರ್ ಆಚೆ, ಲಾಸ್ಟ್ ಆಚೆ ಮೂಡುಬಿದಿರೆ ಗಡಿ ಮತ್ತು ಬೆಳ್ತಂಗಡಿಯಲ್ಲಿ ಇರುವವರು. ನಮ್ಗೆ ಸಾರಿಗೆ ವ್ಯವಸ್ಥೆ ಇಲ್ಲ ಆ ಕಡೆ. ಇಲ್ಲಿ ಬೆಳ್ತಂಗಡಿಯಿಂದ ಕಾಶಿಪಟ್ಟಣ ಆಗಿ ಲಾಸ್ಟ್ ಎಂಡ್ ಕಾಶಿಪಟ್ಟಣ ತಾಲೂಕಿನ ಆ ಬಾರ್ಡ್ರಿಂದ ಡಿಗ್ರಿ ಕಾಲೇಜಿಗೆ ಹೋಗ್ಬೇಕಾದ್ರೆ ನಮ್ಗೆ ಒಂದು ಮೂಡುಬಿದಿರೆಗೆ ಹೋಗ್ಬೇಕು, ಇಲ್ಲಿದ್ರೆ ಬೆಳ್ತಂಗಡಿಗೆ ಬರ್ಬೇಕು. ಆಸ್ಪಾಸಲ್ಲಿ ಯಾವುದು ಗೌರ್ಮೆಂಟ್ ಕಾಲೇಜ್ ಇಲ್ಲ, ಹಾಗೆ ಪ್ರೈವೇಟ್ ಕಾಲೇಜು ಇಲ್ಲ. ಆದ್ರಿಂದ ನಮ್ಮ ಮೂಡುಬಿದಿರೆ, ಕಾಶಿಪಟ್ಟಣ, ಮರೋಡಿ, ಪೆರಾಡಿ, ಸಾವ್ಯ ಗ್ರಾಮದ ಎಲ್ಲ ಮಕ್ಕಳಿಗೆ ಓದ್ಬೇಕಾದ್ರೆ ಕಷ್ಟದ ವಿಷಯ. ಆದ್ರಿಂದ ಈಗ ನಮ್ಗೆ ಬೆಳ್ತಂಗಡಿಯಿಂದ ಸುಲ್ಕಿರಿಯಿಂದ ಒಳಗಡೆ ಕೊಕ್ರಾಡಿಯಿಂದ ಸಾವ್ಯದಿಂದ ಪೆರಾಡಿ, ಕಾಶಿಪಟ್ಟಣ, ಶಿಟ್ಟಾಡಿ, ಮೂಡುಬಿದಿರೆಗೆ ಆ ರೂಟಿಗೆ ಒಂದು ನಮ್ಗೆ ಬಸ್ಸಿನ ವ್ಯವಸ್ಥೆ ಮಾಡಿದ್ರೆ ಬಾರಿ ಒಳ್ಳೇದು. ಅಂದ್ರೆ ಎಲ್ಲ ಜನಗಳಿಗೆ ಅನುಕೂಲ. ಯಾಕಂದ್ರೆ ತಾಲೂಕು ಆಫೀಸಿಗೆ ಮತ್ತೆ ಇಲ್ಲಿ ಎಲ್ಲ ನಾಡ ಕಚೇರಿಗೆ ಯಾವುದಕ್ಕೆ ಅದು ಬರ್ಬೇಕಾದ್ರೆ ನಮ್ಗೆ ಬೆಳ್ತಂಗಡಿಗೆ ಬರಬೇಕು. ಅಲ್ಲಿನ ಜನಗಳಿಗೆ ಬಾರಿ ಕಷ್ಟ. ಇಲ್ಲದ್ರೆ 2 ವೀಲರ್ ಅಲ್ಲಿ, ಇಲ್ಲದ್ರೆ ಗಾಡಿ ಮಾಡಿಕೊಂಡು ಬರ್ಬೇಕು, ಇಲ್ಲಂದ್ರೆ ಪ್ರೈವೇಟ್ ಬಸ್ಗೆ ಹೋಗ್ಬೇಕು. ಆ ಮೈನ್ ರೂಟ್ ಅಲ್ಲಿ ನಮ್ಗೆ ಒಂದು ಬಸ್ಸಿನ ವ್ಯವಸ್ಥೆ ಮಾಡ್ಬೇಕಂತ ನಾವು ಶಾಸಕರಲ್ಲಿ ವಿನಂತಿಸ್ತಾ, ದೀಪಮಣಿಗಳಲ್ಲಿ ವಿನಂತಿಸ್ತಾ ಇದ್ದೇವೆ. ಶಿಶಿಲ ಪಂಚಾಯತ್ನ ಅಧ್ಯಕ್ಷರು. ನಮ್ಮ ಶಿಶಿಲ ಗ್ರಾಮಕ್ಕೆ ಒಂದು 7:45ಕ್ಕೆ ಕಾಯರ್ತರ್ಕ ರಸ್ತೆಯಾಗಿ ಬೆಳ್ತಂಗಡಿ ಹೋಗ್ತಿದ್ದಂತ ಒಂದು ಬಸ್ಸು, ತದನಂತರ 10:15ಕ್ಕೆ ಧರ್ಮಸ್ಥಳಕ್ಕೆ ಬರ್ತಿರುವಂತ ಬಸ್ಸು, ಅದು ಅರಸನಮಕ್ಕಿ ಮೂಲಕ ಕೊಕ್ಕಡಾಗಿ ಧರ್ಮಸ್ಥಳ ಬರ್ತಿರುವಂತ ಬಸ್ಸು. ಅದೇ ನಂತರ ಮಧ್ಯಾಹ್ನ ಮಂಗಳೂರು ಬಸ್ ಇತ್ತು 2 ಗಂಟೆದು, ಅದೀಗ 3 ಗಂಟೆಗೆ ಆಗಿದೆ. ಹಾಗಾಗಿ ನಡುವೆ 9 ಗಂಟೆ ನಂತರ 3 ಗಂಟೆಯ ತನಕ ಯಾವುದೇ ರೀತಿಯ ಬಸ್ಸಿನ ವ್ಯವಸ್ಥೆ ಇರುವುದಿಲ್ಲ. ಅದನ್ನೊಂದು ಆದಷ್ಟು ಬೇಗ ಒದಗಿಸಿಕೊಡ್ಬೇಕು ಅಂತ ಹೇಳುವಂಥದ್ದು. ಅದೇ ರೀತಿಯಲ್ಲಿ ಸಂಜೆ ಶಿಶಿಲಪೇಟೆಗೆ ಬಂದು ಹಾಲ್ಟ್ ಆಗುವಂತ ಬಸ್ಸು ಧರ್ಮಸ್ಥಳ ಡಿಪ್ಪದಲ್ಲಿ 5 ಗಂಟೆಗೆ ಹೊರಡ್ತದೆ. ಶಿಶಿಲಕ್ಕೆ 6:15ಕ್ಕೆ ಬರುವಂತದ್ದು. ಅದು ಹೊಳೆಗಂಡಿವರೆಗೆ ಹೋಗ್ತಾ ಇತ್ತು, ಮತ್ತು ಅದೀಗ ಹೊಳೆಗಂಡಿ ಗ್ರಾಮಕ್ಕೆ ಅಲ್ಲಿವರೆಗೆ ಹೋಗ್ತಾ ಇಲ್ಲ. ಶಿಶಿಲಪೇಟೆಯಲ್ಲಿ ನಿಲ್ಲಿಸಿ ಅಲ್ಲಿಂದ ಮಕ್ಕಳು ನಡ್ಕೊಂಡು ಹೋಗ್ಬೇಕು. ಬಸ್ಸು ತಲುಪಾಗ್ಲೇ 6:15 7 ಗಂಟೆ ಆಗ್ತದೆ. 7 ಗಂಟೆಯ ನಂತರ ಅದರಲ್ಲಿ ಮಕ್ಕಳಿದ್ರು ಕೂಡ ಅದು ಹೊಳೆಗಂಡಿವರೆಗೆ ಹೋಗುದಿಲ್ಲ. ಅದನ್ನೊಂದು ಹೊಳೆಗಂಡಿ ತನಕ ತಲುಪಿಸುವಂತ ವ್ಯವಸ್ಥೆ ಆಗ್ಬೇಕು. ಅದೇ ರೀತಿಯಲ್ಲಿ ಬೆಳಿಗ್ಗೆ 10:00ವರೆಗೆ ಮತ್ತೊಂದು ಮಧ್ಯಾಹ್ನ 12:00ವರೆಗೆ ಇದೆರಡು ಬಸ್ಸುಗಳ ವ್ಯವಸ್ಥೆಯನ್ನು ಒದಗಿಸಬೇಕು ಅಂತ ಹೇಳಿ ಶಾಸಕರ ಮೂಲಕ ಅಧಿಕಾರಿಗಳನ್ನು ಆಗ್ರಹಿಸಿದ್ದಾರೆ. ನನ್ನ ಹೆಸರು ವಸಂತಿ, ನಾನು ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು. ನಮ್ಮ ಒಂದು ಬೇಡಿಕೆ, ಬಹಳ ವರ್ಷದ ಬೇಡಿಕೆ ಒಂದು ಸಾರಿ ಈಡೇರಿತು. ಮಡಂತ್ಯಾರು ಮಚ್ಚಿನ ಕಲ್ಲೇರಿ ಉಪ್ಪಿನಂಗಡಿ ರಸ್ತೆಯಾಗಿ ರೂಟ್ ನಂಬರ್ 54 ಒಂದು ಬಸ್ ಓಡ್ತಾ ಇತ್ತು. ಆದ್ರೆ ಅದರ ಟೈಮಿಂಗ್ಸ್ ಸರಿ ಇರ್ಲಿಲ್ಲ. ಯಾಕಂದ್ರೆ ಮಡಂತ್ಯಾರು ಪುಂಜಲ್ಕಟ್ಟೆಗೆ
1,000ಕ್ಕಿಂತಲೂ ಮಿಕ್ಕಿ ಮಕ್ಕಳು ಬರ್ತಾ ಇದ್ದಾರೆ. ಇನ್ನು ಮಚ್ಚಿನದಲ್ಲಿ ಹೈಸ್ಕೂಲ್ ಇದೆ, 125 ಮಕ್ಕಳು ಅಲ್ಲಿಗೆ ಬರ್ತಾ ಇದ್ದಾರೆ. ಕಲ್ಲೇರಿ ಕುದ್ರಡ್ಕ ಅಲ್ಲಿಂದ ಬರ್ತಾ ಇದ್ದಾರೆ. ಆ ಬಸ್ ಹೇಗಾಗಿತ್ತಂದ್ರೆ ಬೆಳಿಗ್ಗೆ 7:15 ಹೆಚ್ಚಿನ ಅಂಶ ಮಡಂತ್ಯಾರಿಯಿಂದ ಉಪ್ಪಿನಂಗಡಿಗೆ ಹೋಗ್ತಾ ಇತ್ತು. ಉಪ್ಪಿನಂಗಡಿಯಿಂದ 9:15 ಮಡಂತ್ಯಾರಿಗೆ ಬರುವಾಗ ನಮ್ದು ಈಗ ಬೇಡಿಕೆ ಅಂದ್ರೆ, ಈಗ ಕೊರೋನಾದ ನಂತರ ಆ ರೂಟ್ ನಿಂತಿದೆ. ಅದು ಆ ಬಸ್ ಎಲ್ಲಿ ಹೋಗಿದೆ ಗೊತ್ತಿಲ್ಲ. ಆ ರೂಟ್ ಉಂಟು ಅಂತ ಮೊನ್ನೆ ರಿಟೈರ್ಡ್ ಆದ ಮ್ಯಾನೇಜರ್ ಹತ್ರ ಅವತ್ತೊಮ್ಮೆ ವಿಚಾರಿಸಿದ್ರು, ಹೇಳಿದ್ರು ರೂಟ್ ಇದೆ ಅಂತ. ಆದ್ರೆ ಕೊರೋನಾ ನಂತರ ಆ ಬಸ್ ಬರ್ಲಿಲ್ಲ. ಹಾಗಾಗಿ ನಮ್ಗೆ ಬೆಳಿಗ್ಗೆ 8 ಗಂಟೆಯಿಂದ ಉಪ್ಪಿನ ಅಂಗಡಿಯಿಂದ ಹೊರಟು ಒಂದು 9 ಗಂಟೆ ಒಳಗೆ ಪುಂಜಾಲ್ಕಟ್ಟೆಗೆ ರೀಚ್ ಆಗುವಾಗೆ ಆ ಬಸ್ಸಿನ ವ್ಯವಸ್ಥೆ ಆಗ್ಬೇಕು. ಆ ನಂತರ ಸಂಜೆ 4:15 ಅಥವಾ 4:15 ಆ ಬಸ್ ಪುಂಜಾಲ್ಕಟ್ಟೆ ಅಥವಾ ಮಡಂತ್ಯಾರಿಂದ ಹೊರಟು ಉಪ್ಪಿನಂಗಡಿಗೆ ಹೋಗುವಾಗ ಆಗ್ಬೇಕು. ಯಾಕಂದ್ರೆ ಈಗ ತಾನೇ ನಮ್ಮ ಅಧ್ಯಾಪಕರೊಬ್ರು ಹೇಳಿದ್ರು, ಮಡಂತ್ಯಾರ್ ಸೇಕ್ರೆಡ್ ಆರ್ಟ್ ಅಧ್ಯಾಪಕರೊಬ್ರು ಹೇಳಿದ್ರು. ಯಾಕಂದ್ರೆ ಪದವಿ ಮತ್ತೆ ಪದವಿ ಮಕ್ಕಳು ತುಂಬಾ ಜನ ಬರ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಉಪ್ಪಿನಂಗಡಿಯಿಂದ ಈಚೆ ತುಂಬಾ ಮಕ್ಕಳು ಬರ್ತಾ ಇದ್ದಾರೆ. ಅದೊಂದು ವ್ಯವಸ್ಥೆಯನ್ನು ಮಾಡಿಸ್ಬೇಕು. ಮತ್ತೇನಂದ್ರೆ ಬೆಳಿಗ್ಗೆ ಹೊತ್ತು ಇನ್ನು ಧರ್ಮಸ್ಥಳದಿಂದ ಮಂಗಳೂರಿಗೆ ಹೋಗೋ ಬಸ್ ನಾವು ಕಣ್ಣಾರೆ ನೋಡಿದ್ವಿ. ಯಾಕಂದ್ರೆ ಬೆಳಿಗ್ಗೆ ಸ್ವಲ್ಪ ಕಂಡೀಷನ್ ಇದ್ದ ಬಸ್ಗಳನ್ನೇ ಕಳಿಸಿ ಅಂತ. ಯಾಕಂದ್ರೆ ಮಂಗಳೂರು ಕಾಲೇಜಿಗೆ ಹೋಗುವ ಮಕ್ಕಳು 8:45 ಮಂಗಳೂರು ಕಾಲೇಜಲ್ಲಿ ರೀಚ್ ಆಗ್ಬೇಕು. ಮೊನ್ನೆ 6:30 ಹೊತ್ತಿಗೆ ಎರಡು ದಿನನೂ ಒಂದೊಂದು ಬಸ್ ಹಾಳಾಯ್ತು. ಯಾಕಂದ್ರೆ ಬೆಳ್ತಂಗಡಿಯಿಂದ ಮಡಂತ್ಯಾರಿಗೆ ಬರ್ಬೇಕಾದ್ರೆ ಸ್ಟ್ಯಾಂಡಿಂಗ್ ಅಲ್ಲಿ ಇರ್ತಾರೆ ಮಕ್ಕಳಾಗ್ಲಿ ದೊಡ್ಡವರು ಕೆಲಸಕ್ಕೆ ಹೋಗುವವರಾಗ್ಲಿ. ಈ ಬಸ್ಸಿನ ಜನರನ್ನು ಅದ್ರಲ್ಲಿ ಹಾಕ್ತಾರೆ. ಹೆಚ್ಚಂದ್ರೆ 100-150 ಜನರು ಒಂದು ಬಸ್ ಅಲ್ಲಿ ತುಂಬಿಸಿಕೊಂಡು ಹೋಗ್ತಾರೆ. ಆ ನಿಟ್ಟಿನಲ್ಲಿ ಬೆಳಗ್ಗೆ ಹೊತ್ತು ಅಂದ್ರೆ ಆಫೀಸಿಗೆ ಹೋಗುವವರು ಇರ್ತಾರೆ, ಇನ್ನು ಎಲ್ಲ ಪ್ರೈವೇಟ್ ಕೆಲಸಕ್ಕೆ ಕಾಲೇಜಿಗೆ ಹೋಗುವ ಮಕ್ಕಳು ಇದ್ದಾರೆ. ಕಂಡೀಷನ್ ಇರುವ ಒಂದು ಬಸ್ಗಳನ್ನು ಹಾಕಿ ಅಂತ ಈ ಮೂಲಕ ಮನವಿ ಮಾಡ್ತೇನೆ. ಧನ್ಯವಾದ. ನನ್ನ ಹೆಸರು ಆಶಾ ಸಲ್ಡಾನ, ಲಾಯಿನ ಗ್ರಾಮದ ಮಾಜಿ ಅಧ್ಯಕ್ಷರು. ನನ್ನ ಮನವಿ ಏನಂದ್ರೆ ಮೂಡುಬಿದ್ರೆಯಿಂದ ಬೆಳ್ತಂಗಡಿಗೆ ಬಸ್ ವ್ಯವಸ್ಥೆ ಕಲ್ಪಿಸುವ ಬಗ್ಗೆ. ಮೂಡುಬಿದ್ರೆಯಿಂದ ಸಂಜೆ 5 ಗಂಟೆ ನಂತರ ಬೆಳ್ತಂಗಡಿಗೆ 6 ಗಂಟೆ ತನಕ ಯಾವುದೇ ಬಸ್ ಇರುವುದಿಲ್ಲ. ಆದ್ರೆ ಬೆಳ್ತಂಗಡಿಯಿಂದ ಉನ್ನತ ವ್ಯಾಸಂಗಕ್ಕೆ ಮೂಡುಬಿದ್ರೆಗೆ ತುಂಬಾ ಮಕ್ಕಳು ಹೋಗ್ತಾರೆ. ಅಲ್ಲಿಂದ 6:15 ಬಸ್ ಬಿಟ್ರೆ ಇಲ್ಲಿ ಬರೋದು 7:30 ಆದ್ರೆ ಆಗ್ತದೆ. ಗ್ರಾಮಾಂತರ ಪ್ರದೇಶದ ಮಕ್ಕಳುಗಳು 7:30 ನಂತರ ಗ್ರಾಮಾಂತರ ಪ್ರದೇಶಕ್ಕೆ ಹೋಗ್ಲಿಕ್ಕೆ ತುಂಬಾ ಕಷ್ಟ ಪಡ್ತಾರೆ. ಆದ್ದರಿಂದ ಅಲ್ಲಿ ವಾಯುವ್ಯ ಸಾರಿಗೆ ಒಂದು ಬಸ್ ಬರ್ತದೆ. ಅದು ಕೆಲವು ದಿವಸ 5 ಗಂಟೆಗೆ ಬಂದ್ರೆ ಕೆಲವು ದಿವಸ 6:15 ಎಲ್ಲ ಆಗ್ತದೆ. ಅದಕ್ಕೋಸ್ಕರ 5ರಿಂದ 6 ಗಂಟೆ ಮಧ್ಯದಲ್ಲಿ ಒಂದು KSRTC ಬಸ್ ಅನ್ನು ಬಿಟ್ರೆ ಬೆಳ್ತಂಗಡಿ ಮಕ್ಕಳಿಗೆ ಸುಲಭ ಆಗ್ತದೆ, ಅದು ಗ್ರಾಮಾಂತರ ಪ್ರದೇಶಕ್ಕೆ ಹೋಗುವ ಮಕ್ಕಳಿಗೂ ಸುಲಭ ಆಗ್ತದೆ. ಅದಕ್ಕೋಸ್ಕರ ಅದೊಂದು ಬಸ್ಸಿನ ವ್ಯವಸ್ಥೆಯನ್ನು ಆದಷ್ಟು ಬೇಗ ಕಲ್ಪಿಸಿಕೊಡ್ಬೇಕು ಅಂತ ಮನವಿ ಮಾಡ್ತೇನೆ. ಪ್ರಾರಂಭದಲ್ಲಿ ಮನವಿಯನ್ನು ಮಾಡ್ತಿದ್ದೇನೆ KSRTC ಇಲಾಖೆಯವರಿಗೆ. ಯಾಕಂತ ಹೇಳಿದ್ರೆ ಬೆಳ್ತಂಗಡಿ ತಾಲೂಕಿನಲ್ಲಿ ಬಸ್ಗಳು ತುಂಬಾ ಹೋಗ್ತಿದೆ. ಅದೇ ಯಾವ ರೂಟ್ಗೆ ಇಲ್ಲಿಗೆ ಹೋಗ್ತದೆ ಅನ್ನುವಂಥದ್ದು ಬಸ್ ಗೊತ್ತಾಗ್ತಿಲ್ಲ. ಬೆಳ್ತಂಗಡಿಯಲ್ಲಿ 4-5 ಬಸ್ ನಿಂತಿರ್ತದೆ, ಒಂದೇ ಕೂಡ ಬೋರ್ಡ್ ಅನ್ನುವಂಥದ್ದು ಇರುವುದಿಲ್ಲ. ಈ ಕೆಲವರು ಬಂದು ಕೊಯ್ಯೂರು ಬಸ್ಗೆ ಇಲ್ಲಿ ಅಂತ ಇನ್ನೊಬ್ಬರ ಹತ್ರ ಕೇಳ್ತಾರೆ, ಅಲ್ಲಿ 3ನೇ ಬಸ್ ಅಂತ ಹೇಳಿ ಕೆಲವು ಮೊನ್ನೆ ನಾನು ನೋಡಿದ್ದು ಘಟನೆ. ಒಂದು ಅಜ್ಜಿ 3ನೇ ಬಸ್ ಅಂತ ಹೇಳಿದ್ರು. ಅವ್ರು ಈ ಕಡೆಯಿಂದ ಹೋಗು 3ನೇ ಬಸ್ ಅಲ್ಲಿ, ಅದು ತಿಡುಪೆಗೆ ಹೋಗುದು. ಅವ್ರು ಕೊಯ್ಯೂರಿಗೆ ಹೇಳಿದ್ರು. ಅದು ಕೊಯ್ಯೂರು ಬಸ್ ಸ್ವಲ್ಪ ಅರ್ಧ ಗಂಟೆ ಬಿಟ್ಟು ಹೋಗುದು, ಎಲ್ಲಿಗೆ ಅಂತ ಕೇಳಲಿಲ್ಲ. ಅವ್ರು ಅದ್ರಲ್ಲಿ ಕೂತಿದ್ದಾರೆ. ತಿಡುಪೆ ಬಸ್ ಮುಂಚೆ ಅದು ಕೊಯ್ಯೂರು ಬಸ್ ಹೋಯ್ತು, ಇವರು ತಿಡುಪೆ ಬಸ್ ಅಲ್ಲಿ ಬಾಕಿ. ಕೊಯ್ಯೂರು ಬಸ್ ಹೋಗಿದೆ, ಮತ್ತೆ ಎಲ್ಲಿಗೆ ಅಂತ ಕೇಳುವಾಗಲ್ಲಿ ಬೋರ್ಡ್ ಇಲ್ಲ ಬಸ್ಸಿನಲ್ಲಿ ಅಂತ ಸಾರ್ವಜನಿಕರಿಗೆ ಅಲ್ಲಿ ತೊಂದರೆ ಆಗ್ತಿದೆ. ಮತ್ತೊಂದು ಏನಂತ ಹೇಳಿದ್ರೆ ಯಾವ ಸಮಯಕ್ಕೆ ಯಾವ ಬಸ್ಸುಗಳು ಎಲ್ಲಿಗೆ ಹೋಗ್ತದೆ ಅನ್ನುವಂಥದ್ದು ಗೊತ್ತಿಲ್ಲ ಜನರಿಗೆ. ಒಂದು ಸಮಯ ಮತ್ತು ಎಲ್ಲಿಂದ ಬಸ್ ಎಷ್ಟು ಗಂಟೆಗೆ ಹೋಗುವಂಥದ್ದು ಅದೊಂದು ಸಮಯವನ್ನು ಅತಿ ಮುಖ್ಯವಾಗಿ ಎಲ್ಲ ಬಸ್ ನಿಲ್ದಾಣದಲ್ಲಿ ಆಗ್ಬೇಕಂತೇಳಿ ನಾನು ಮನವಿಯನ್ನು ಮಾಡ್ತಿದ್ದೇನೆ. ಅದೇ ರೀತಿ ನಾನು ನನ್ನ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಮಲವಂತಿಗೆ ಗ್ರಾಮ ತಿಡುಪೆ, ಇಲ್ಲಿ ಬೆಳಿಗ್ಗೆ 7:10ಕ್ಕೆ ಮಂಗಳೂರಿಗೆ ಹೊರಡ್ತದೆ ತಿಡುಪೆಯಿಂದ ಬಸ್. ನಂತರ ಅದರಲ್ಲಿ ಮಕ್ಕಳಿಗೆ ಅನುಕೂಲ ಕಡಿಮೆ ಅದರಲ್ಲಿ. ಅದ ನಂತರ 7:30ಕ್ಕೆ ಮತ್ತೊಂದು 8 ಗಂಟೆಗೆ 8 ಗಂಟೆ ಮತ್ತು 7:30ಕ್ಕೆ ಅದು ಒಂದು ಧರ್ಮಸ್ಥಳಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗುವ ಬಸ್ ತಿಡುಪೆಯಿಂದ. ಮತ್ತೊಂದು ಬೆಳ್ತಂಗಡಿಗೆ ಬರುತ್ತದೆ 7:30ಕ್ಕೆ. ಇಲ್ಲಿಂದ 9 ಗಂಟೆ ನಂತರ ಹೋಗಿ 10:15ಕ್ಕೆ ಹೊರಡುವಂತ ಬಸ್ ತಿಡುಪೆಯಿಂದ. ಮತ್ತೊಂದು 8:30ಕ್ಕೆ ಹೊರಡುವಂತ ಬಸ್ ಬೆಳ್ತಂಗಡಿ ಬರುವವರಿಗೆ ತುಂಬಾ ಕಷ್ಟ ಆಗ್ತದೆ. 7:30ಕ್ಕೆ ಹೊರಡುವ ಬಸ್ ತಿಡುಪೆಯಿಂದ ಬೆಳ್ತಂಗಡಿಗೆ ಒಂದು ಬಸ್ಸಿನಲ್ಲಿ ಮೆಲಂತ ಬಿಟ್ಟು ಈ ಕಡೆ ಪುಂಜಾಲ್ಕಟ್ಟೆ ಮತ್ತೆ
ಬೇರೆ ಬೇರೆ ಇಲ್ಲಿ ಸಂತೆಗೆ ಹೋಗುವ ಮಕ್ಕಳಿಗೆ ಒಂದು ಬಸ್ ಅಲ್ಲಿ ಕಷ್ಟ ಆಗ್ತದೆ. ಸಮಯಕ್ಕೆ ಏನು ಮಕ್ಕಳಿಗೆ ಬೆಳ್ತಂಗಡಿಗೆ ಒಂದು 2 ಬಸ್ ಅಲ್ಲಿಂದ ಬರುವಾಗೆ ಮಾಡ್ಬೇಕು. ಅದು ಸುಬ್ರಹ್ಮಣ್ಯಕ್ಕೆ ಹೋಗುವ 8 ಗಂಟೆ ಬಸ್ ಅನ್ನು ಬೆಳ್ತಂಗಡಿಗೆ ಬರುವಾಗೆ ಮಾಡಿದ್ರೆ ತುಂಬಾ ಅನುಕೂಲ ಆಗ್ತದೆ. ನಂತರ ನಮ್ಮ ಗ್ರಾಮದಲ್ಲಿ ಮಧ್ಯಾಹ್ನ ಕೂಡ ಒಂದು ಬಸ್ ಇಲ್ಲಿ ಬೆಳ್ತಂಗಡಿ ಬಂದು ಹೋಗ್ತಾ ಇತ್ತು. ಮಧ್ಯಾಹ್ನದ ಬಸ್ ಅನ್ನೇ ಸಂಚಾರ ಸಮಯಕ್ಕೆ 1 ಗಂಟೆಗೆ ಒಂದು ಸಮಯಕ್ಕೆ ಬಸ್ಗಳು ಹೋಗ್ತಿತ್ತು. ಅದನ್ನು ಮಧ್ಯದಲ್ಲಿ ಕಡಿತ ಮಾಡಿದ್ದೀರಿ KSRTC ಬಸ್ಗಳು. ಅಲ್ಲಿ ತುಂಬಾ ಪ್ರವಾಸೋದ್ಯಮ, ತುಂಬಾ ಜನರು ಸಾರ್ವಜನಿಕರು ಈಗ ದಿನದಿಂದ ದಿನಕ್ಕೆ ಸಾವಿರಾರು ಜನ ಸುತ್ತಾಡುವಂತ ದಿಡುಪೆ ಭಾಗ ಆಗಿದೆ. ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಬೇಕು. ಈ ಮೊದಲು ಯಾವುದು ನಮ್ಮ ರೂಟಿನಲ್ಲಿ ಬಸ್ ಅನ್ನು ನಿಷೇಧ ಮಾಡಿದ್ದೀರಿ ಅದನ್ನು ತಕ್ಷಣ ನಮ್ಮ ರೂಟಿನಲ್ಲಿ ಅದೇ ಸಮಯಕ್ಕೆ ಮರು ಬಸ್ ಸಂಚಾರ ಆಗ್ಬೇಕಂತೇಳಿ ನಾನು ಮನವಿಯನ್ನು ಮಾಡ್ತೇನೆ. ಅದೇ ರೀತಿ ನಮ್ಮ ಮಲವಂತಿಗೆ ಗ್ರಾಮದಲ್ಲಿ ಈ ಮೊದಲೇ ನಾವು ಗ್ರಾಮಸ್ಥರು ಹಲವು ಬಾರಿ ಸೂಚನೆಯನ್ನು ನೀಡಿದ್ದೇವೆ. KSRTC ಇಲಾಖೆಗೆ ಮಾನ್ಯ ಶಾಸಕರ ಗಮನಕ್ಕೆ ಕೂಡ ಗ್ರಾಮಸ್ಥರು ತಂದಿದ್ದಾರೆ. ನಮ್ಮೊಂದು ಮನವಿಯನ್ನು ಮಾಡ್ತಿದ್ದೇನೆ. ಅಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಜಕ್ಕೆ ಇಲ್ಲಿಯ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಸುಮಾರು 100ಕ್ಕೂ ಅಧಿಕ ಮಕ್ಕಳು ಈಗ ತಾಲೂಕಿನಲ್ಲಿ ಒಂದು ಹೆಸರು ಪಡೆದಂತ ಶಿಕ್ಷಣ ಸಂಸ್ಥೆ ಮಲವಂತಿಗೆ. ಅಲ್ಲಿ 1.5 ಕಿಲೋಮೀಟರ್ ನಮ್ಗೆ ಹೆಚ್ಚುವರಿ ವಿಸ್ತರಣೆ ಆಗ್ಬೇಕನ್ನುವಂಥದ್ದು ಮನವಿಯನ್ನು ಮಾಡಿದ್ದೇವೆ. ಇದರ ಬಗ್ಗೆ KSRTC ಇಲಾಖೆಯವರು ಇದನ್ನು ಪರಿಶೀಲಿಸಿ ಇದಕ್ಕೆ ಅಲ್ಲಿಯ ಮಕ್ಕಳಿಗೆ ಕೂಡ ಅನುಕೂಲ ಆಗುವಂತೆ, ಅಲ್ಲಿಯ ಪುಟಾಣಿ ಮಕ್ಕಳು ಆಟೋದಲ್ಲಿ 20-25 ಮಕ್ಕಳನ್ನು ತುಂಬಿಸಿಕೊಂಡು ಹೋಗಿ ಇವತ್ತು ಈಗ ಶಿಕ್ಷಣ ಪಡಿತಿದ್ದಾರೆ. ಗ್ರಾಮದಲ್ಲಿ ಅಲ್ಲಿ ಶಿಕ್ಷಣ ಸಂಸ್ಥೆ ಹತ್ತಿರದಲ್ಲಿರುವಾಗ ಬೇರೆ ಬೇರೆ ಕಡೆಯಲ್ಲಿ ಕೂಡ ಮಕ್ಕಳು ಹೋಗ್ತಿದ್ದಾರೆ. ಅಲ್ಲಿ ವ್ಯವಸ್ಥೆ ಸರಿಯಾದ ಮಕ್ಕಳಿಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಸುಮಾರು ಅಲ್ಲಿ ದೂರದಿಂದ 4-5 ಕಿಲೋಮೀಟರ್ ದೂರದಿಂದ ನಡ್ಕೊಂಡು ಬರುವ ಮಕ್ಕಳಿದ್ದಾರೆ. ಕಷ್ಟ ಆಗ್ತಿದೆ. ಮಕ್ಕಳನ್ನು ಅಲ್ಲಿಯವರಿಗೆ ಕರ್ಕೊಂಡು ಬರುವಂತ ಮನೆಯಿಂದ ತಾಯಂದಿರು ಕರ್ಕೊಂಡು ಬಂದು ಬಿಡುವಂತ ಸ್ಥಿತಿ ಆಗಿದೆ. ದಯವಿಟ್ಟು ಇದರ ಬಗ್ಗೆ ಮಾನ್ಯ ಶಾಸಕರಿಗೆ ಕೂಡ ಮನವಿಯನ್ನು ಮಾಡ್ತಿದ್ದೇನೆ. 1.5 ಕಿಲೋಮೀಟರ್ ಅಲ್ಲಿ ಕಜಕ್ಕೆ ಭಾಗಕ್ಕೆ ಒಂದು ವಿಸ್ತರಣೆ ಮಾಡುವ ಮೂಲಕ ಗ್ರಾಮಸ್ಥರಿಗೆ ಕೂಡ ಗ್ರಾಮಸ್ಥರದಲ್ಲಿರುವ ಮಕ್ಕಳಿಗೆ ಕೂಡ ತುಂಬಾ ಅನುಕೂಲ ಆಗ್ತದೆ ಅಂತೇಳಿ ಈ ವೇದಿಕೆಯ ಮೂಲಕ ಮನವಿಯನ್ನು ಕೂಡ ನಾನು ಮಾಡ್ತಿದ್ದೇನೆ. ನನ್ನ ಕೋರಿಕೆ ಏನೆಂದ್ರೆ ನಮಗೆ ಬೆಳಿಗ್ಗೆ ನೇತೃತ್ವ ಬಿಚ್ಚಿನ ಬಸ್ಸೇ ನಿಲ್ಲಿಸಲಿಲ್ಲ. ನಮ್ಮಾಚೆ ನಾರಿಯ ಬೆಳಲು ದೊಡ್ಡ ಸುಮಾರು ಜನ ನಿಂತಿರ್ತಾರೆ, ಬಸ್ಸೇ ನಿಲ್ಲಿಸಲಿಲ್ಲ. ಅದೇ ಒಮ್ಮೊಮ್ಮೆ ಬಸ್ ಧರ್ಮಸ್ಥಳಕ್ಕೆ ಹೋಗಿ ನಾವು ಕಾಲೇಜಿಗೆ ಹೋಗ್ಬೇಕಾಗ್ತದೆ. ಅದಕ್ಕೆ ನೇತೃತ್ವ ಬಿಚ್ಚಿನ ಒಂದು ಬಸ್ ನಿಲ್ಲಿಸುವಾಗ ಬಿಚ್ಚಿನ ಧರ್ಮಸ್ಥಳಕ್ಕೆ ನಾವು ಮತ್ತೆ ಸಂಜೆ ಹೊತ್ತು ನಾವು ಇಲ್ಲಿ ಬೆಳ್ತಂಗಡಿ ಬಸ್ ಸ್ಟ್ಯಾಂಡಿಗೆ ಬರುದು. ಹಾಗೆ ಬಸ್ಸೇ ನಿಲ್ಲಿಸಲಿಲ್ಲ. ಸಂತೆಗಟ್ಟೆ ಸಂಜೆ ಹೊತ್ತು ಸಂತೆಗಟ್ಟೆ ಬಸ್ ನಿಲ್ಲಿಸಲಿಲ್ಲ. ನಾವು ಬೆಳ್ತಂಗಡಿಗೆ ಬರುದು ಬಸ್ ಸ್ಟ್ಯಾಂಡ್ ಮಾಲಾಡಿ ಅಲ್ಲಿ ನಮ್ಗೆ ಬೆಳಿಗ್ಗೆ ಹೊತ್ತಿನ ಪ್ರಾಬ್ಲಮ್ ಇತ್ತ, ಸಂಜೆ ಹೊತ್ತು ಪ್ರಾಬ್ಲಮ್. ಅಲ್ಲಿ ಬಸ್ ಬಂದ್ರೆ ಬಸ್ ನಿಲ್ಲಿಸುದಿಲ್ಲ. ಅಲ್ಲಿ 100 ಮೀಟರ್ ಬಂದ 100 ಮೀಟರ್ ಹಿಂದೆ ನಿಲ್ಲಿಸುದು, ಇಲ್ಲಾಂದ್ರೆ 100 ಮೀಟರ್ ಮುಂದೆ ತಗೊಂಡು ನಿಲ್ಲಿಸುದು. ನಮ್ಗೆ ಬಸ್ ಹತ್ಬೇಕಾದ್ರೆ ನಾವು ಅಲ್ಲಿ ತನಕ ಓದ್ಕೊಂಡು ಹೋಗಿ ಬಸ್ ಹತ್ಬೇಕು. ಒಂದು ಬಸ್ ನಿಲ್ಲಿಸಿದ್ರು ಕಂಡಕ್ಟರ್ ಮುಂಚೆನೆ ಬಸ್ ಮೂವ್ ಮಾಡ್ತಾರೆ. ಅದು ತುಂಬಾ ಕಾರಣಾಗಿದೆ. ಇಬ್ಬರು ಬಸ್ ಬಿದ್ದಿದ್ದಾರೆ ಕೆಳಗೆ. ಹಾಗೆ ಅದನ್ನು ಮತ್ತೆ ಬೇರೆ ಎಲ್ಲರೂ ಇದ್ದಾಗೆ ಬಸ್ ಪ್ರಾಬ್ಲಮ್ ಇದೆ ಬೆಳಿಗ್ಗೆ. ಅದೊಂದು ಸರಿ ಮಾಡಬೇಕು. ನಮ್ಗೆ ಅಲ್ಲಿ 9:30 ಸರಿಯಾಗಿ ಕಾಲೇಜಿಗೆ ಹೋಗ್ಬೇಕು. 9:30 ಲೇಟ್ ಆದ್ರೆ ಅಲ್ಲಿ ನಮ್ಗೆ ಮಧ್ಯಾಹ್ನ ತನಕ ಕಾಲೇಜಿನ ಹೊರಗೆ ಮಧ್ಯಾಹ್ನ ತನಕ ಕಾಲೇಜಿನ ಹೊರಗೆ ಇಟ್ಕೊಂಡು ಪನಿಷ್ಮೆಂಟ್ ಬರಬೇಕು. ಅದು ತುಂಬಾ ಕಷ್ಟ ಆಗ್ತದೆ. ಅದನ್ನು ನೋಡ್ಬೇಕು. ಈ ಹಿಂದೆ ಸೋಮನ್ ತಡಕದಲ್ಲಿ ಒಂದು ಎಕ್ಸ್ಪ್ರೆಸ್ ಬಸ್ ನಿಲುಗಡೆ ಅಂತೇಳಿ ಮಂಜೂರು ಮಾಡಿದ್ದಾರೆ. ಮಂಜೂರು ಮಾಡಿದ್ರು ಸಹ ಅದು ನೆಪ ಮಾತ್ರಕ್ಕೆ 1 ದಿವಸ 2 ದಿವಸ ಸ್ಟಾಪ್ ಕೊಟ್ಟಿದ್ದಾರೆ. ಮತ್ತೆ ಮುಂದೆ ಸ್ಟಾಪೇ ಕೊಡ್ಲಿಲ್ಲ. ವೇಗದೂತ ಬೋರ್ಡ್ ಮಾತ್ರ ಹಾಕಿದ್ದಾರೆ. ಯಾಕಂತ ಹೇಳಿದ್ರಲ್ಲಿ ಮಹಿಳೆಯರು ಕೊಟ್ಟಿಗಾರ ಚಾರ್ಮಾಡಿಯಿಂದ ಆಚೆಯಿಂದ ಬರ್ಬೇಕಿದ್ರೆ ಇವರು ಬಸ್ ನಿಲ್ಸೋದೇ ಇಲ್ಲ. ರಾತ್ರಿ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಬಸ್ ನಿಲ್ಲಿಸಲಿಲ್ಲ. ನಮ್ಮ ಶಾಲೆಯ ಟೀಚರ್ಸ್ 1-2-3 ಜನ ರಾತ್ರಿ ಕಾಮರ್ಪ ಶಾಲೆ, ಕೊಡಿಯಲ್ಬೈಲ್ ಶಾಲೆ, ಅಲ್ಲಿ ಟೀಚರ್ಸ್ ಆಚೆಯಿಂದ ಬರುವಾಗ 8-8:30 ಆಗಿದೆ ಅಂತೆ. ಇವರು ಬಸ್ಸೇ ನಿಲ್ಲಿಸಲಿಲ್ಲ. ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಬಸ್ ನಿಲ್ಲಿಸಲಿಲ್ಲ. ಸೋಮನ್ ತಡಕದಲ್ಲಿ ಉಜಿರೆಗೆ ಕೊಂಡೋಗಿ ಹಾಕಿದ್ದಾರೆ.
ಆಮೇಲೆ ಅವರು ರಿಕ್ಷಾ ಮಾಡಿಕೊಂಡು ಸೋಮಂತರಕ್ಕೆ ಬಂದಿದ್ದಾರೆ. ಇಂಥ ಪರಿಸ್ಥಿತಿ, ಇಂಥ ಮನಸ್ಥಿತಿಯವರು ಈ ಕಂಡಕ್ಟರ್ ಯಾಕೆ ಅಂತೇಳಿ ಶಾಸಕರ ಮಾತಿಗೂ ಬೆಲೆ ಕೊಡುವುದಿಲ್ಲ, ಈ ನಿಗಮ ಮಂಡಳಿಯ ಮಾತಿಗೂ ಬೆಲೆ ಕೊಡುವುದಿಲ್ಲ ಅಂದ್ರೆ ಅಂತ ನಿರ್ವಾಹಕರು ಯಾಕೆ ಕಂಡಕ್ಟರ್ ಕಡೆಯಿಂದ ಡ್ರೈವರ್ ಕಡೆ ಅಂತ ಹೇಳ್ತಾರೆ. ನನಗೆ ತೊಂದರೆ ಇಲ್ಲ, ಡ್ರೈವರ್ ನಿಲ್ಲಿಸಿದ್ರೆ ನಿಲ್ಲಿಸ್ತಾರೆ ಅಂತ ಹೇಳ್ತಾರೆ. ಡ್ರೈವರ್ ಹೇಳ್ತಾರೆ ಕಂಡಕ್ಟರ್ ಬಿಜಿಲ್ ಹಾಕಿದ್ರೆ ನಿಲ್ಲಿಸ್ತಾರೆ ಅಂತ ಹೇಳಿ. ಇದು ಬಹಳ ಪ್ರಾಮುಖ್ಯ. ಸೋಮಂತರ್ಕದಲ್ಲಿ ಇನ್ನು ಮುಂದೆ ವೇಗದೂತ ಬಸ್ಸುಗಳು ನಾಳೆಯಿಂದಲೇ ನಿಲುಗಡೆ ಆಗ್ಬೇಕು, ಇಲ್ಲದ್ರೆ ನಾವು ಗ್ರಾಮಸ್ಥರು ಸೇರಿ ನಾವೇ ನಿಲುಗಡೆ ಮಾಡಿಸ್ತೇವೆ. ಇದು ಖಂಡಿತ, ಖಂಡಿತವಾಗಿ ಹೇಳ್ತೇನೆ, ನಾವೇ ನಿಲ್ಲಿಸ್ತೇವೆ. ಬೆಳಾಳಿಗೆ ಬಸ್ ಇದೆ, ಆದ್ರೆ ಅದರ ವ್ಯವಸ್ಥೆ ಬಗ್ಗೆ ಒಂದು ಸ್ವಲ್ಪ ಉಲ್ಲೇಖ ಮಾಡ್ತಾರೆ. ಅದನ್ನ ಅಧಿಕಾರಿಯವರು ಈಗಾಗಲೇ ಇದಕ್ಕೆ ಮೊದಲೇ ಅಧಿಕಾರಿಗಳಿಗೆ ತಿಳಿಸಿದ್ದೇವೆ, ಆದ್ರೆ ಅದು ಅಷ್ಟು ಅಪ್ಡೇಟ್ ಆಗಲಿಲ್ಲ. ಒಂದು ಧರ್ಮಸ್ಥಳ ಮಾಯ ಬೆಳಾಳು ಉಜಿರೆಗೆ ಈ ಮಾರ್ಗವಾಗಿ ಬೆಳಿಗ್ಗೆ 8:15 ಧರ್ಮಸ್ಥಳದಿಂದ ಹೊರಡುವ ಬಸ್ ವ್ಯವಸ್ಥೆ ಇದೆ. ಅದು ಬೆಳಾಳಿಗೆ 8:30 ತಲುಪ್ತದೆ. ಶಾಲೆಗೆ ಬರುವಾಗ ಮಾತ್ರ ಮಕ್ಕಳು ಓಡಾಡುವ ಈ ಬಸ್ಸು ಕಾಯಂ ಆಗಿ ನಿತ್ಯ ಅದೇ ಸಮಯಕ್ಕೆ ಅದೇ ರೂಟಿನಲ್ಲಿ ಬಸ್ ಓಡಾಡ್ಬೇಕು. ಆ ರೀತಿಯ ವ್ಯವಸ್ಥೆ ಮಾಡ್ಬೇಕು. ಅಂದ್ರೆ ಪ್ರತಿನಿತ್ಯ ಬಸ್ ಬೇಕು. ಶಾಲೆ ಇರುವಾಗ ಮಾತ್ರ ಅಲ್ಲ, ಉಳಿದ ದಿನದಲ್ಲಿ ಕೂಡ ಬಸ್ ಬೇಕನ್ನುವಂತ ಸಾರ್ವಜನಿಕರ ಬೇಡಿಕೆ ಇದೆ. ಅದೊಂದು ಬಹಳ ಇಂಪಾರ್ಟೆಂಟ್. ಮೇಲಿನ ರೂಟ್ ನಲ್ಲಿ ಸಂಜೆ 4:45 ಅಂದ್ರೆ ಮಾಯಾ ಬೆಳಾಳು ಧರ್ಮಸ್ಥಳ ಬರುವ ಇದರಲ್ಲಿ ಉಜಿರೆಯಿಂದ ಹೊರಟು ಬೆಳಾಳು ಮಾಯಕ್ಕೆ ಬಂದು ನಂತರ ಅದೇ ರಸ್ತೆಯಲ್ಲಿ ಉಜಿರೆಗೆ ಹಿಂದಿರುಗುವ ಬಸ್ ಅನ್ನು ನೇರವಾಗಿ ಧರ್ಮಸ್ಥಳಕ್ಕೆ ಹೋಗುವಂತೆ ಮಾಡಬೇಕು. ಇದು ಹಾಗೆ ನಿತ್ಯ ಓಡಾಡುವಂತೆ ಮಾಡ್ಬೇಕು. ಅಂದ್ರೆ ಧರ್ಮಸ್ಥಳಕ್ಕೆ ನೇರವಾಗಿ ಸಂಪರ್ಕ ಸಿಗ್ತದೆ, ಇಲ್ಲದ್ರೆ ಉಜಿರೆಗೆ ಅಲ್ಲಿ ವೇಸ್ಟ್ ಆಗ್ತದೆ ಬರುವಂತದ್ದು ಅಂತ. ಇದೊಂದು ಪಕ್ಕ. ಪಾಸ್ ಹೊಂದಿರುವ ವಿದ್ಯಾರ್ಥಿಗಳಿಗೆ ವಿಶೇಷ ಅವಕಾಶ ನೀಡುವ ಕುರಿತು ಬೆಳಾಳಿಯಿಂದ ಬೆಳ್ತಂಗಡಿಗೆ, ಬೆಳ್ತಂಗಡಿಯಿಂದ ಬೆಳಾಳಿಗೆ ಹಾಗೂ ಧರ್ಮಸ್ಥಳದಿಂದ ಬೆಳಾಳಿಗೆ, ಬೆಳಾಳಿಯಿಂದ ಧರ್ಮಸ್ಥಳಕ್ಕೆ ಪ್ರಯಾಣಿಸಲು ಕೊಯ್ಯೂರು ಮಾರ್ಗವಾಗಿ ಮತ್ತು ಉಜಿರೆ ಮಾರ್ಗವಾಗಿ ಎರಡೂ ಮಾರ್ಗದಲ್ಲಿ ಪ್ರಯಾಣಿಸಲು ಒಂದೇ ಪಾಸಿನಲ್ಲಿ ಅವಕಾಶ ಮಾಡಿಕೊಟ್ರೆ ಒಳ್ಳೆಯದು ಅನ್ನುವಂತ ಒಂದು ವ್ಯವಸ್ಥೆ ಇದೆ. ಅಂದ್ರೆ ಅದು ಬಹಳ ಸುಲಭವಾಗಿ ಆಗ್ತದೆ. ಇದರಿಂದ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಸಮಯ, ಶ್ರಮ ಉಳಿಕೆಯಾಗಿ ಕಲಿಕೆಗೆ ತೊಡಗಲು ಹೆಚ್ಚು ಸಮಯ ಸಿಗುವಂತ ವ್ಯವಸ್ಥೆ ಆಗ್ತದೆ. ಹಾಗಾಗಿ ದಯವಿಟ್ಟು ಈ ವ್ಯವಸ್ಥೆಯನ್ನು ತಾವು ಮಾಡಬೇಕು. ಇನ್ನೊಂದು ಅವಾಗಲೇ ಉಲ್ಲೇಖ ಮಾಡಿದಾಗ ಬೆಳಿಗ್ಗೆ 10 ಮುಂಜೆ ಬೆಳಾಳಿ ಮಂಗಳೂರು 7:30 ಹೋಗ್ತಾ ಇತ್ತು. ಅದು ದೂರಕ್ಕೆ ಹೋಗುವ ವಿದ್ಯಾರ್ಥಿಗಳಿಗೆ ಅವಕಾಶ ಆಗ್ತಾ ಇತ್ತು. ಅದನ್ನು ಕೂಡ ಮುಂದಕ್ಕೆ ಅದನ್ನು ಸರಿಪಡಿಸುವಂತ ಕೆಲಸ ಮಾಡಿದ್ರೆ ತುಂಬಾ ಒಳಿತು. ಧನ್ಯವಾದ. ಇಷ್ಟರವರೆಗೆ ನಮಗೆ ಅಲ್ಲಿ ಊರಿಗೆ ಯಾವುದೇ ಬಸ್ ಬಂದಿಲ್ಲ. ಅಲ್ಲಿಂದ ಈ ಮುಂಡ್ರಪಾಡಿ ಮಾರ್ಗವಾಗಿ ಯಾವುದೇ ಬಸ್ ಇಲ್ಲ. ಅಲ್ಲಿ ತುಂಬಾ ಮಕ್ಕಳೆಲ್ಲ STM ಹಾಗೆ ವಾಣಿ ಗುರುದೇವ ಕಲ್ಪತರೆಲ್ಲ ಕಾಲೇಜಿಗೆ ಬರ್ತಾರೆ. ಹಾಗೆ ಸಾರ್ವಜನಿಕರು ತುಂಬಾ ಬರ್ತಾರೆ. ಅಲ್ಲಿ ಇಷ್ಟವರೆಗೆ ಯಾವುದೇ ಬಸ್ ಬಂದಿಲ್ಲ. ಹಾಗೆ ಅಲ್ಲಿ ಅಲ್ಲಿಯ ಅಧ್ಯಕ್ಷರ ಹತ್ರ ರೋಡ್ ನ ಬಗ್ಗೆ ಒಂದು ಹೇಳಿ ಒಂದು ಎರಡು ವರ್ಷ ಆಯ್ತು. ಅವರೊಂದು ರೋಡ್ ಬಗ್ಗೆ ಅಲ್ಲಿ ಸರಿಪಡಿಸಬೇಕು ಅಂತ, ಅದನ್ನು ಒಂದು ಮಳೆಗಾಲ ಮತ್ತು ಅದನ್ನು ಒಂದು ಮಳೆಗಾಲ ಸ್ಟಾರ್ಟ್ ಮಾಡುವ ಅಂತ ಹೇಳಿ ಅದು ಇನ್ನು 2 ಮಳೆಗಾಲ ಹೋಯ್ತು. ಹಾಗೆ ಧನ್ಯವಾದ. KSRTC ಸರ್ಕಾರಿ ಬಸ್ಸಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಷ್ಟು ಮನವಿಗಳು ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿವರಗಳನ್ನು KSRTC 2 ಡಿಪೋ DC ಅವರು ಸಾರ್ವಜನಿಕರಿಗೆ ಕೊಡುವಂತ ಪ್ರಯತ್ನಗಳನ್ನು ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಸಲ ನಾನು ಈ ಏನು ಮನವಿಗಳು ಬಂದಿದೆ, ಈ ಎಲ್ಲ ಮನವಿಗಳನ್ನು ನಾನು 2 ಡಿಪೋ DC ಅವರಿಗೆ ನಾನು ಫಾರ್ವರ್ಡ್ ಮಾಡ್ತೇನೆ. ಅಲ್ಲಿ ನೀವು ಇದಕ್ಕೆ ಸಮರ್ಪಕವಾಗಿರ್ತಕ್ಕಂಥ ಆನ್ಸರ್ ಏನೆನ್ನುವಂಥದ್ದನ್ನು ನನಗೆ ರೈಟಿಂಗ್ ಅಲ್ಲಿ ಕೊಟ್ಟು ಒಂದು ದಿವಸ ಇನ್ನೊಂದು ಸಭೆಯನ್ನು ಮಾಡಿ ಅದರಲ್ಲಿ ನಿಮ್ದು ಯಾವ್ದು ಫಿಸಿಬಿಲಿಟಿ ಇದೆ, ಯಾವ್ದು ಮಾಡಬಹುದು, ಯಾವ್ದು ಮಾಡ್ಲಿಕ್ಕೆ ಆಗುದಿಲ್ಲ ಎನ್ನುವಂಥದ್ದನ್ನು ಸಾರ್ವಜನಿಕರಿಗೆ ಮಾಹಿತಿ ಕೊಡುವಂತ ವ್ಯವಸ್ಥೆ ಮಾಡುವ. ಇಲ್ಲದಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಮತ್ತೆ ಪುನಃ ಇನ್ನೊಂದು ಜನಸಂಪರ್ಕ ಸಭೆಯಲ್ಲಿ ಬಂದು ನಾವು ಅವತ್ತು ಕೊಟ್ಟಿದ್ದೇವೆ ಏನು ಆಗ್ಲಿಲ್ಲ ಎನ್ನುವಂಥದ್ದು ರಿಸಲ್ಟ್ ಬರಬಾರ್ದು. ಆ ಕಾರಣಕ್ಕೋಸ್ಕರ ಇವತ್ತು ಬಂದಿರತಕ್ಕಂಥದ್ದು ಎಲ್ಲವನ್ನು ನನ್ನ ಹತ್ರ ಮನವಿನೂ ಇದೆ ಮತ್ತು ಒಂದಷ್ಟು ಬರ್ಕೊಂಡಿದ್ದೀನಿ, ನೀವು ಸಹ ಎಲ್ಲ ಬರ್ಕೊಂಡಿದ್ದೀರಿ. ಅದರಿಂದಾಗಿ 2 ಡಿಪೋಗಳಿಗೆ DC ಪುತ್ತೂರು ಮತ್ತು ಮಂಗಳೂರು DC ಅವರಿಗೆ ಇಬ್ಬರಿಗೂ ನಾನು ಅದನ್ನು ಫಾರ್ವರ್ಡ್ ಮಾಡ್ತೇನೆ. ನೀವು ಅದಕ್ಕೆ ಯಾವ ಬಸ್ ಅನ್ನು ಯಾವ ವ್ಯವಸ್ಥೆಯನ್ನು ಸರಿ ಮಾಡ್ಲಿಕ್ಕೆ ಸಾಧ್ಯ ಇದೆ, ಹೇಗೆ ಮಾಡ್ತೀರಿ ಅನ್ನುವಂಥದ್ದನ್ನು ನನಗೆ ಒಂದು ಅಂಕಿಅಂಶವನ್ನು ನೀವು 1 ವಾರದೊಳಗೆ ರೆಡಿ ಮಾಡಿ ಇನ್ನೊಂದು ಮೀಟಿಂಗ್ ಅಲ್ಲಿ ಅದನ್ನು ಸವಿಸ್ತಾರವಾಗಿ ಚರ್ಚೆ ಮಾಡಿ, ನಾವೇ ಕೂತ್ಕೊಂಡು ಚರ್ಚೆ ಮಾಡಿ ಇಲಾಖೆಯವರು ಮತ್ತು ನಾವು ಮತ್ತು ಮಾಧ್ಯಮದವರು ಜೊತೆ ಸೇರಿ ಚರ್ಚೆ ಮಾಡಿ ಅದಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಪರಿಹಾರವನ್ನು ಕಂಡುಕೊಳ್ಬಹುದು ಎನ್ನುವಂಥದ್ದನ್ನು ಫೈನಲ್ ಮಾಡುವಂತ ಕೆಲಸವನ್ನು ನಾವು ಮಾಡಿದ್ರೆ ಮಾತ್ರ ಇದರ ಸಭೆಯ ರಿಸಲ್ಟ್ ನಮಗೆ ತಾಲೂಕಿನ ಜನತೆಗೆ ಸಿಗ್ತದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಒಟ್ಟು ಮಂಗಳೂರು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಮಂಗಳೂರು ಡಿಪೋದಿಂದ ಎಷ್ಟು ಬಸ್ ಕ್ಯಾನ್ಸಲ್ ಆಗಿದೆ DC ಅವರೇ? ಕ್ಯಾನ್ಸಲ್ ಆಗಿಲ್ಲ. ಓಕೆ,
ಇನ್ಕ್ರೀಸ್ ಆಗಿದೆ. ಓಕೆ, ಧರ್ಮಸ್ಥಳ ಡಿಪೋದಿಂದ ಎಷ್ಟು ಬಸ್ಸುಗಳು ಕ್ಯಾನ್ಸಲ್ ಆಗಿದೆ? ಓಕೆ, ಈಗ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಉಜಿರೆಯಲ್ಲಿ ಟಿ ಸಿ ಕೌಂಟರ್ ಓಪನ್ ಮಾಡುವ ಬಗ್ಗೆ ಒಂದಷ್ಟು ಇದೆ, ಹೊಸಬ್ರನ್ನ ಹಾಕಿ ಮಾಡುವಂತ. ಮತ್ತೊಂದು ಅಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಓಪನ್ ಇರ್ತಿತ್ತು ಟಿ ಸಿ ಕೌಂಟರ್. ಈಗ ಅದನ್ನು 8 ರಿಂದ 6ವರೆಗೆ ಮಾತ್ರ ಇದೆ ಅಂತ ಅದನ್ನ ಎಕ್ಸ್ಟೆನ್ಷನ್ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಆಗಬೇಕು. ಧರ್ಮಸ್ಥಳದ ಡಿಪೋಗೆ ಇದು ಬಸ್ ಸ್ಟ್ಯಾಂಡಿಗೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ಅದಕ್ಕೆ ಅದನ್ನು ಸರಿ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಮತ್ತೆ ವಿಶೇಷವಾಗಿ ಮಕ್ಕಳಿಗೆ ಸಂಬಂಧಪಟ್ಟಂತೆ ಬೆಳಗ್ಗಿನ ಹೊತ್ತಿಗೆ ನಾನು ಅನುಭವಿಸಿದ KSRTC ಬಸ್ಸಿನಲ್ಲಿ ನಾನು ಹೋದವ, ಗುರುವೆಂಕೆರೆಯಿಂದ ಕುಂಜಾಲಕಟ್ಟೆಗೆ ಹೋಗುವಂತ ಬಸ್ಸುಗಳು ಬೆಳಗಿನ ಹೊತ್ತಿಗೆ ತುಂಬಾ ಸಮಸ್ಯೆಗಳಾಗ್ತದೆ, ನೇತಾಡಿಕೊಂಡು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಮಂಗಳೂರು ಡಿಪೋದವರು ಮತ್ತು ಧರ್ಮಸ್ಥಳದವರು ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು 8 ಗಂಟೆಯಿಂದ 9:30ವರೆಗೆ ಬಸ್ಸುಗಳನ್ನು ಒಂದು ಆದಷ್ಟು ಹೆಚ್ಚು ಹಾಕಿದ್ರೆ ಅದು ಮಂಗಳೂರಿಗೆ ಹೋಗುವ ಕೆಲಸಕ್ಕೆ ಹೋಗುವವರಿಗೂ ಅನುಕೂಲ ಆಗ್ತದೆ, ವಿದ್ಯಾರ್ಥಿಗಳಿಗೂ ಅನುಕೂಲ ಆಗ್ತದೆ. ಇದನ್ನು ಒಂದು ದಯವಿಟ್ಟು ಗಮನಿಸ್ಬೇಕು. ಯಾಕಂದ್ರೆ ನಾನು ತುಂಬಾ ಕಡೆಯಲ್ಲಿ ತುಂಬಾ ದಿನದಿಂದ ನೋಡ್ತಾ ಇದ್ದೇನೆ, ಬೆಳ್ತಂಗಡಿ, ಗುರುವೆಂಕೆರೆ ಇಲ್ಲಿವರೆಗೆ ಫುಲ್ ಆಗ್ತದೆ. ಆ ನಂತರ 10ವರೆಗೂ ಸಹ ಸಮಸ್ಯೆಗಳಾಗ್ತದೆ. ಇದನ್ನೊಂದು ಗಮನಿಸ್ಬೇಕಂತ. ಇನ್ನೊಂದು ಮೇಜರ್ ಆಗಿ 2 ವಿಷಯ ಆ ರೂಟ್ ಅಲ್ಲಿ, ಒಂದು ಪುಂಜಲ್ಕಟ್ಟೆ ಡಿಗ್ರಿ ಕಾಲೇಜಲ್ಲಿ ಹತ್ತಿರ ಒಂದು ಸ್ಟಾಪ್ ಕೊಡ್ಬೇಕು. ಯಾಕಂದ್ರೆ ಅಲ್ಲಿ ತುಂಬಾ ವಿದ್ಯಾರ್ಥಿಗಳು ಒಂದು ಪುಂಜಲ್ಕಟ್ಟೆಗೆ ನಡ್ಕೊಂಡು ಹೋಗ್ಬೇಕು, ಇಲ್ಲದಿದ್ರೆ ಮಡಂತಿಯರಿಗೆ ನಡ್ಕೊಂಡು ಬರ್ಬೇಕು. ಇನ್ನೊಂದು ಮಾಲಾಡಿ ITI ಏನಿದೆ ಕೊಲ್ಪದ ಬೈಲಲ್ಲಿ, ಅಲ್ಲಿಯೂ ಸಹ ಎಕ್ಸ್ಪ್ರೆಸ್ ಗೆ ಒಂದು ಸ್ಟಾಪ್ ಕೊಡಿಸ್ಬೇಕು. ಯಾಕಂತ ಹೇಳಿದ್ರೆ ಇಲ್ಲದಿದ್ರೆ ಕೊಲ್ಪದ ಬೈಲಿ ಇಲ್ಲದಿದ್ರೆ ಅವ್ರು ಮಡಂತಿಯರಿಗೆ ನಡ್ಕೊಂಡು ಹೋಗ್ಬೇಕು, ಇಳಿದ ನಂತರ ಅವ್ರು 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಬಸ್ ಹತ್ಲಿಕ್ಕೂ ತುಂಬಾ ನಡ್ಕೊಂಡು ಹೋಗ್ಬೇಕಂತ ಪರಿಸ್ಥಿತಿ. ಇನ್ನೊಂದು ಎಕ್ಸ್ಪ್ರೆಸ್ ಬಸ್ಗಳು ವೇಣೂರು ಮಾರ್ಗವಾಗಿ ತುಂಬಾ ಇದೆ, ಆದ್ರೆ ಗುರುವೆಂಕೆರೆ ಬಿಟ್ಟರೆ ಅದು ವೇಣೂರಲ್ಲಿ ಸ್ಟಾಪ್ ಇರ್ತಕ್ಕಂಥದ್ದು. ಅದನ್ನು ಸಹ ಒಂದು ಮಿಡ್ಲಲ್ಲಿ ಒಂದು 2-3 ಸ್ಟಾಪ್ಗಳನ್ನು ಕೊಟ್ರೆ ವಿದ್ಯಾರ್ಥಿಗಳಿಗೂ, ಮೂಡುಬಿದ್ರೆ ಹೋಗುವ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗ್ತದೆ, ಈ ಕಡೆ ಬರುವ ವಿದ್ಯಾರ್ಥಿಗಳು ಅನುಕೂಲ ಆಗ್ತದೆ. ಅದೇ ರೀತಿ ನಾರಾವಿ ಮಾರ್ಗವಾಗಿ ಕಾರ್ಕಳಕ್ಕೆ ಹೋಗುವ KSRTC ಬಸ್ಸುಗಳಲ್ಲಿ ಸಹ ಒಂದಷ್ಟು ಸ್ಟಾಪ್ಗಳು, ಉದಾಹರಣೆಗೆ ಹಳದಂಗಡಿ, ಈಗ ಒಂದು 2-3 ಸ್ಟಾಪ್ ಕೊಟ್ರೆ ತುಂಬಾ ವಿದ್ಯಾರ್ಥಿ ಹಳದಂಗಡಿಯಲ್ಲಿ ಸ್ಟಾಪ್ ಕೊಟ್ರೆ ನಮ್ಗೆ ಈ ಕಡೆ ಶಿರ್ಲಾಲ್, ಸುಲ್ಕೇರಿ, ಮುಗುರು, ನಾವೂರ ಈ ಕಡೆ ಬರುವವರಿಗೂ ಅನುಕೂಲ ಆಗ್ತದೆ, ಎಲ್ರಿಗೂ ಅನುಕೂಲ ಆಗ್ತದೆ. ಸೊ ಅದರಿಂದಾಗಿ ಈ ತರದ ಒಂದು ಅಂಶಗಳನ್ನು ಗಮನಿಸಬೇಕು. ಅದರ ಜೊತೆಗೆ ಹೆಚ್ಚುವರಿಯಾಗಿ ಈ ಕಡೆಯಿಂದ ಸುಮಾರು ಗುರುವೆಂಕೆರೆ ಪಾಸ್ ಆದ ನಂತರ ಗುರುವೆಂಕೆರೆಯಿಂದ ಪುತ್ತೂರಿಗೆ ಹೋಗುವಂತ ವಿದ್ಯಾರ್ಥಿಗಳು ಜಾಸ್ತಿ ಇದ್ದಾರೆ. ಪುತ್ತೂರು ವಿವೇಕಾನಂದ ಕಾಲೇಜಿಗೆ ಹೋಗುವವರು, ಉಪ್ಪಿನಗಡಿ ಹೋಗುವಂತ ವಿದ್ಯಾರ್ಥಿಗಳು ಜಾಸ್ತಿ ಇದ್ದಾರೆ, ಅದನ್ನು ಗಮನಿಸ್ತಕ್ಕಂಥ. ಜೊತೆಗೆ ಶಿಶಿಲದಿಂದ ಬರುವಂತದ್ದು, ಶಿಶಿಲದಿಂದ ಎಡಿಷನಲ್ ಒಂದು ಬಸ್ಸು ಹೆಚ್ಚುವರಿಯಾಗಿ ಹಾಕುವಂತ ವ್ಯವಸ್ಥೆಗಳಾದ್ರೆ ಅಲ್ಲಿ ಪಬ್ಲಿಕ್ರಿಗೂ ಅನುಕೂಲ ಆಗ್ತದೆ, ಎಲ್ಲ ಆಗ್ತದೆ. ಅದ್ರ ಜೊತೆಗೆ ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯ ಹೋಗುವ ಬಸ್ಸನ್ನು ಸಹ 1-2 ಬಸ್ಸನ್ನು ನೀವು ಡೈವರ್ಟ್ ಮಾಡ್ಬೋದು, ಅರಸಿನಮಕ್ಕಿ, ಶಿವಾಜಿಯಾಗಿ. ಓಕೆ, ಈಗ ಕ್ಲಿಯರ್ ಆಗಿದೆ ಅದು. ಈಗ ಅದನ್ನು ನೀವು ಗುಂಡಿಯಾಗಿ ಸುಬ್ರಹ್ಮಣ್ಯಕ್ಕೆ ಹಾಕಿದ್ರು ನಿಮಗೆ ಆಗ್ತದೆ. ಅದರ ಜೊತೆಗೆ ಮೇಜರ್ ಆಗಿ ನಮ್ಮ ಕೊಕ್ರಾಡಿ, ಸಾಬಿಯ, ಕಾಶಿಪಟ್ನ, ಶಿರ್ತಾಡಿ, ಮೂಡುಬಿದ್ರೆ ಇದು ರೋಡು ಅತ್ಯಂತ ಅನುಕೂಲ ಆಗಿರ್ತಕ್ಕಂಥ ರೋಡ್. ನಂದು ರಿಕ್ವೆಸ್ಟ್ ಮಂಗಳೂರು DC ಅವರ ಹತ್ರ, ನೀವು ಮಂಗಳೂರು, ಮೂಡುಬಿದ್ರೆ, ಕಾಶಿಪಟ್ನ, ಸಾವಿಯ, ಕೊಕ್ರಾಡಿ, ಹಳದಂಗಡಿ, ಗುರುವೆಂಕೆರೆ, ಬೆಳ್ತಂಗಡಿಗೆ ಹಾಕಿದ್ರೆ ಅದೇ ರೂಟಲ್ಲಿ ನೀವು ಬೆಳಿಗ್ಗೆನೂ ಹಾಕ್ಬೋದು, ಸಂಜೆ ಹಾಕಿದ್ರೆ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗ್ತದೆ. ನಮ್ಮ ಆಲ್ಮೋಸ್ಟ್ ಹಳದಂಗಡಿಯಿಂದ ಮಂಗಳೂರಿಗೆ ಹೋಗುವ ಮತ್ತೆ ಅದೇ ಬಸ್ಸಲ್ಲಿ ಹೋಗ್ತಾರೆ, ಹಳದಂಗಡಿಯಿಂದ ಮಂಗಳೂರಿಗೆ ಹೋಗುವವರು ಸಹ ಅದೇ ಬಸ್ಸಿಗೆ ಹತ್ತಾರೆ. ಆಗ ಒಂದೇ ಬಸ್ಸಲ್ಲಿ ಅವರಿಗೆ ಮಂಗಳೂರಿಗೆ ಮುಟ್ಲಿಕ್ಕೆ ಆಗ್ತದೆ ಸದಾನಂದನ. ಇಲ್ಲಾಂದ್ರೆ ಗುರುವೆಂಕೆರೆ ಬಂದು ಚೇಂಜ್ ಮಾಡೋದಕ್ಕಿಂತ ಹಳದಂಗಡಿಯಿಂದ ನೇರವಾಗಿ ಹೋಗ್ಲಿಕ್ಕೆ ಆಗ್ತದೆ. ಮಂಗಳೂರು, ಮೂಡುಬಿದ್ರೆ, ಕಾಶಿಪಟ್ನ, ಪೆರಾಡಿ, ಕೊಕ್ರಾಡಿ, ಹಳದಂಗಡಿ, ಗುರುವೆಂಕೆರೆ, ಬೆಳ್ತಂಗಡಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಏನು ಮನವಿಗಳು ಬಂದಿದೆ ಇದನ್ನು ಮತ್ತೊಮ್ಮೆ ಸವಿಸ್ತಾರವಾಗಿ ನಾವು ಕೂತು, ಅದಕ್ಕಿಂತ ಮುಂಚೆ ನಾನು ನಿಮಗೆ ಅದನ್ನು ನೀವು ಬರ್ಕೊಂಡಿದ್ದೀರಿ, ಅದನ್ನು ರೆಡಿ ಮಾಡಿ ನಾನು ಸಹ ಇದನ್ನು ನಿಮಗೆ ಇನ್ನೊಂದು 2 DC ಅವರಿಗೆ ಫಾರ್ವರ್ಡ್ ಮಾಡ್ತೇನೆ. 1 ವಾರದಲ್ಲಿ ನೀವು ಅದಕ್ಕೆ ಯಾವ ರೀತಿಯಾಗಿ ಸೊಲ್ಯೂಷನ್ ಹುಡುಕಬಹುದು ಎನ್ನುವಂತ ಸೊಲ್ಯೂಷನ್ ಹುಡುಕಿ ಆಮೇಲೆ ಇನ್ನೊಂದ್ಸಲ ಚರ್ಚೆ ಮಾಡಿ ಅದನ್ನು ಮುಗಿಸುವಂತ ಕೆಲಸವನ್ನು ಮಾಡುವುದು. ಮತ್ತೊಂದು ಉಪ್ಪಿನಂಗಡಿ ಮಣಂತ್ಯಾರಿಗೆ ಇನ್ನೊಂದು ಬಸ್ ಇತ್ತು, ಅದು ಉಪ್ಪಿನಂಗಡಿ ಮಣಂತ್ಯಾರಿಗೆ KSRTC ಬಸ್ ಇತ್ತು ವಸಂತಕ್ಕೆ. ಅದೀಗ ಟೈಮಿಂಗ್ಸ್ ಸರಿ ಇಲ್ಲ, ಅದನ್ನೊಂದು ಸರಿ ಮಾಡುವಂತ ವ್ಯವಸ್ಥೆಗಳ ಮಾಡಿದ್ರೆ
ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ. ದೇವಿಗೆ ಅದನ್ನೆಲ್ಲವನ್ನು ಬರ್ಕೊಂಡಿದ್ದಾರೆ. ಈ ಇಂಡಿವಿಜುವಲ್ ಒಂದೊಂದು ಏನಿದೆ ಅದನ್ನ ಈಗ ದೇವಗಿರಿದ್ದು ನೀವು ಬರ್ಕೊಂಡಿದ್ದೀರಿ. ಆಮೇಲೆ ವಾಣಿಯವರು ಹೇಳಿದ ರೀತಿಯಲ್ಲಿ ತುಂಬಾ ಬಸ್ಸುಗಳು ಬೆಳ್ತಂಗಡಿಯಲ್ಲಿ ಬಂದು ಸ್ಟಾಪ್ ಆಗ್ತದೆ. ಅದನ್ನು ಫಾರ್ವರ್ಡ್ ಮಾಡೋದು ವಾಣಿ ಹತ್ರ ಅಂತ ಮಾಡಬೇಡಿ, ಅದನ್ನು ಗುರುವೆಂಕೆರೆ ಅಂತ ಮಾಡಿ. ಗುರುವೆಂಕೆರೆ ಅಂತ ಮಾಡಿದ್ರೆ ಮೇಲಿಂದಬೆಟ್ಟ ಕಾಲೇಜಿನವರಿಗೂ ಆಗ್ತದೆ. ಅದೇ ವಾಣಿ ಅಂತ ಮಾಡ್ಲಿಕ್ಕೆ ಹೋಗಿದೆ. ನೀವು ಗುರುವೆಂಕೆರೆ ಅವರಿಗೆ ಮಾಡಿದ್ರೆ ಜನರಿಗೂ ಅನುಕೂಲ ಆಗ್ತದೆ. ಗುರುವೆಂಕೆರೆ ಅವರಿಗೆ ಬರ್ಲಿಕ್ಕೆ ಗುರುವೆಂಕೆರೆ ತಿರುಗಿಸಿ ವಾಪಸ್ ಹೋಗ್ಬೋದು, ಎಲ್ರಿಗೂ ಅನುಕೂಲ ಆಗುತ್ತೆ. ಈ ಒಂದು KSRTC ಜನಸ್ಪಂದನ ಕಾರ್ಯಕ್ರಮದಲ್ಲಿ ಬಂದು ಆಗಮಿಸಿರ್ತಕ್ಕಂಥ ನಮ್ಮ ವಿಧಾನ ಪರಿಷತ್ನ ಶಾಸಕರಾಗಿರ್ತಕ್ಕಂಥ ಪ್ರತಾಪ್ ಸಿಂಗ್ ನಾಯ್ಕರವರಿಗೆ ಪೂರಕವಾಗಿರ್ತಕ್ಕಂಥ ಧನ್ಯವಾದವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ನಮಗೆ ನಮ್ಮ ಈ ಜನಸ್ಪಂದನ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ವಿನಂತಿ ಮಾಡಿದಾಗ ನಮ್ಮ ಮಂಗಳೂರು KSRTC DC ಅವರು ಮತ್ತು ಪುತ್ತೂರು ಡಿವಿಷನ್ ನ DC ಅವರು ಸಂಬಂಧಪಟ್ಟಂತ ಇಬ್ರು ಅಧಿಕಾರಿಗಳು, ನಮ್ಮ ಡಿಪೋ ಮ್ಯಾನೇಜರ್ರು, ಎಲ್ಲರೂ ಅಧಿಕಾರಿಗಳು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಮ್ಗೆ ಅಪೇಕ್ಷೆ ಇದೆ ಮುಂದಿನ ಒಂದಷ್ಟು ದಿನದ ಒಳಗೆ ಎಲ್ಲವನ್ನೂ ಸರಿ ಮಾಡ್ಲಿಕ್ಕೆ ಆಗ್ತದೆ ಅಂತ ನಾನು ಹೇಳುವುದಿಲ್ಲ. ಎಷ್ಟು ಸಾಧ್ಯವೋ ಅಷ್ಟು ಸಮಸ್ಯೆಗೆ ಅದರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕವಾಗಿರ್ತಕ್ಕಂಥ ಮೂಲಭೂತ ಶೈಕ್ಷಣಿಕ ಅಭಿವೃದ್ಧಿಯ ದೃಷ್ಟಿಯಿಂದ ನಿಮ್ಮ ಸಹಕಾರ ಅತ್ಯವಶ್ಯಕವಾಗಿ ಬೇಕು ಎನ್ನುವಂತ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಮೊದಲನೇದಾಗಿ ಈ ಕಾರ್ಯಕ್ರಮ ಆಯೋಜಿಸಿದ್ದಕ್ಕೆ MLA ಸಾಹೇಬರಿಗೆ ಥ್ಯಾಂಕ್ಸ್ ಹೇಳ್ತೇನೆ. ಹಾಜರಿರುವಂತಹ MLC ಅವರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಈ ರೀತಿ ಇಂತಹ ಕಾರ್ಯಕ್ರಮ ಮಾಡಿದಾಗ ಆಕ್ಚುಲಿ ಜನರಲ್ಲಿ ಯಾವ ಸಮಸ್ಯೆ ಇದೆ ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತದೆ. ಇಲ್ಲಾಂದ್ರೆ ನಮಗೂ ಆಮೇಲೆ ನೇರವಾಗಿ ಸಂಪರ್ಕಿಸುವಂತ ಜನರಿಗೂ ಸಂಪರ್ಕನೇ ಇರುವುದಿಲ್ಲ, ಕನೆಕ್ಷನ್ ಇರುವುದಿಲ್ಲ. ಆದ್ರೆ ಇವತ್ತು ಇಲ್ಲಿ ಬಂದಂತ ಅರ್ಜಿಗಳನ್ನು ನೋಡಿದಾಗ ಈ ರೂಟ್ ಅಲ್ಲಿ ನಮ್ದಿರುವಂತದ್ದು ಮಂಗಳೂರು ಧರ್ಮಸ್ಥಳ ಆಪರೇಷನ್ ಮಾತ್ರ. ಇನ್ನುಳಿದದ್ದು ನಾರಾವಿ ಆಗ್ಲಿ, ಶಿಶಿಲ ಆಗ್ಲಿ, ಅಥವಾ ಈ ಕಡೆ ವೇಣೂರು ಆಗ್ಲಿ ಎಲ್ಲ ಪುತ್ತೂರು ವಿಭಾಗಕ್ಕೆ ಬರ್ತದೆ. ಬಟ್ ಮಂಗಳೂರು ವಿಭಾಗದ ಕಡೆಯಿಂದ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂತದ್ದು ಒಂದು ಇದರಲ್ಲಿ ಕೊಲ್ಪಪದವು ಅಂತ ಜಾಗದಲ್ಲಿ ಸ್ಟಾಪ್, ಇನ್ನೊಂದು ಪುಂಜಾಲಕಟ್ಟೆಯಲ್ಲಿ ಹೋಗುವಾಗ ಬರುವಾಗ ಸ್ಟಾಪ್ ಕೊಡಬೇಕು ಅಂತ ಹೇಳಿ ಡಿಗ್ರಿ ಕಾಲೇಜಲ್ಲಿ, ಇನ್ನೊಂದು ಈ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಸ್ಟಾಪ್ ಇದೆ ವಾಣಿ ಕಾಲೇಜ್ ಹತ್ರ, ಬಟ್ ಕೊಡ್ತಾ ಇಲ್ಲ ಅಂತ ಹೇಳಿ ಒಂದು ದೂರು. ಇನ್ನು ಹೆಚ್ಚುವರಿ ಬಸ್ಸಿಗೆ ಅಂತೂ ಏನು ಬಂದಿಲ್ಲ. ನಾನು ಅದು ಆಶ್ಚರ್ಯ ಆಯ್ತು, ಹೇಳಿದೆ MLA ಸಾಹೇಬರಿಗೆ, ಇಲ್ಲಿ ಈ ರೂಟಲ್ಲಿ ತುಂಬಾ ಬಸ್ ಬೇಕು ಅಂತ ಹೇಳಿ ಡಿಮಾಂಡ್ ಇತ್ತು. ಇತ್ತೀಚೆಗೆ ನಾವು 4 ಬಸ್ ಲಿಮಿಟೆಡ್ ಸ್ಟಾಪ್ ಮಾಡಿದೀವಿ ಸೂಪರ್ ಫಾಸ್ಟ್ ಅಂತೇಳಿ. ಅದಕ್ಕೆ 8 ಸ್ಟಾಪ್ ಮಾತ್ರ ಇದೆ. ಅಂದ್ರೆ ಬೇಗ ಹೋಗುವವರಿಗೆ ಮಂಗಳೂರಿಗೆ ಈ ಬಸ್ ಅನುಕೂಲ ಆಗುತ್ತೆ. ಅದಕ್ಕೆ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ ಎಲ್ಲರ ಕಡೆಯಿಂದ, ಅದಕ್ಕೆ ತುಂಬಾ ಧನ್ಯವಾದಗಳು. ಇನ್ನು ಈ ರೂಟ್ ಅಲ್ಲಿ ನಮಗೆ ಇನ್ನೂ ಇನ್ಕ್ರೀಸ್ ಮಾಡುವಂತ ಪ್ಲಾನ್ಸ್ ಇದೆ. ಈಗ ನಾವು ರಾಜಹಂಸ ಬಸ್ಗಳನ್ನು ಆಲೋಚನೆ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಎಲೆಕ್ಟ್ರಿಕ್ ಬಸ್ಗಳು ಬರ್ತಾ ಇದೆ. ಎಲೆಕ್ಟ್ರಿಕ್ ಬಸ್ಗಳನ್ನು ಕೂಡ ಇದೇ ರೂಟ್ ಅಲ್ಲಿ ಪ್ಲಾನ್ ಮಾಡಿದ್ದೀವಿ. ಆದ್ರಿಂದ ನೇರವಾಗಿ ಮಂಗಳೂರು ಟು ಧರ್ಮಸ್ಥಳ ಏನಿದೆ ಸಮಸ್ಯೆಗಳು ಎಲ್ಲವೂ ನಿವಾರಣೆ ಆಗ್ತದೆ ಅಂತ ನನ್ನ ಒಂದು ಆಶಾಭಾವನೆ. ಇನ್ನು ಸ್ಟಾಪ್ಗಳು, ಆಮೇಲೆ ಟೈಮಿಂಗ್ಗಳು, ಮತ್ತೆ ಈ ಬಸ್ಗಳು ಬಂಚಿಂಗ್ ಆಗುವಂಥದ್ದು, ಇದು ನಮ್ಮ ಕೈಯಲ್ಲಿ ಇರೋದ್ರಿಂದ ಇದನ್ನು ನಾವು ರೆಗ್ಯುಲೇಟ್ ಮಾಡ್ತೀವಿ ಅಂತ ಹೇಳ್ತೀನಿ. ಇಷ್ಟು ಹೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ನಾನು ಈ ವಿಭಾಗಕ್ಕೆ, ಪುತ್ತೂರು ವಿಭಾಗಕ್ಕೆ ಹೊಸದಾಗಿ ವಿಭಾಗ ನಿಯಂತ್ರಣಾಧಿಕಾರಿಗೆ ಭರ್ತಿ ಮಾಡ್ಕೊಂಡಿದ್ದೀನಿ ಈಗ ಒಂದು 2 ದಿವಸದಿಂದ, ಶುಕ್ರವಾರದಿಂದ. ಈಗಾಗಲೇ ಸುಮಾರು ಈ ಏರಿಯಾದಲ್ಲಿ ನಾನು ಸುಮಾರು ಬಸ್ ನಿಲ್ದಾಣಗಳು ಮತ್ತು ಘಟಕಗಳನ್ನ ಸುಮಾರು ನಾನು ಓಡಾಡಿ ಒಂದು ಸರ್ವೆ, ಒಂದು ಪರಿಚಯ ಮಾಡಿಕೊಂಡಿದ್ದೀನಿ. ಬಟ್ ಇವತ್ತಿನ ಈ ಕಾರ್ಯಕ್ರಮ ನೋಡಿದಾಗ ಸಾಕಷ್ಟು ನಮ್ಗೆ ಏನು ಒಂದು ಕುಂದುಕೊರತೆಗಳು, ಅದರಲ್ಲೂ ಈ ವಿದ್ಯಾರ್ಥಿಗಳಿಂದ ಬಂದಿರೋದು ನನ್ನ ಗಮನಕ್ಕೆ ಬಂದಿದೆ. ಆದಷ್ಟು ಮ್ಯಾಕ್ಸಿಮಮ್ ಸುಮಾರು ಏನ್ ಬಂದಿದೆ ಈ ಕುಂದುಕೊರತೆಗಳನ್ನ ಪರಿಶೀಲನೆ ಮಾಡಿ ನಮ್ಮ ಇರೋ ರಿಸೋರ್ಸ್ ಅನ್ನೇ, ಈಗ ನಮ್ಮ ಹತ್ರ ಏನಿದೆ ರಿಸೋರ್ಸ್ ಅದನ್ನೇ ಮ್ಯಾಕ್ಸಿಮಮ್ ಆಗಿ ಯುಟಿಲೈಸ್ ಮಾಡಿಕೊಂಡು ಎಲ್ಲರಿಗೂ ಒಂದು ಈ ಒಂದು ಏನ್ ಸಮಸ್ಯೆ ಇದನ್ನ ಬಗೆಹರಿಸುವುದನ್ನ ನಾನು ಪ್ರಯತ್ನವನ್ನ ಮಾಡ್ತೀನಿ, ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೀನಿ. ಇಷ್ಟು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education,
with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavur Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್ ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com.